ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಸಾಧನಾ ಚಾರ್ಟ್ ಹಾಕಿರೋದ್ರೊಳಗೆ ಗುರುವಂದನ ಅಂದ್ರೆ ಬೆಳಿಗ್ಗೆ ನಾವು ಆರತಿಗೆ ಅಟೆಂಡ್ ಆಗ್ತಿರಲ್ಲ ಅದ್ರದ್ದು ಲೈಕ್ ಮಾಡ್ಬೇಕಾ, ಅಂದ್ರೆ ಅದನ್ನ ರೈಟ್ ಮಾಡ್ಬೇಕಾ? ಆ ಮಾತಾಜಿ. ಗುರುವಂದನ ಅಂದ್ರೆ ಮತ್ತೆ ಗುರುವಂದನ ಅಂದ್ರೆ ಕಾರ್ಯ ಇದು ಬೆಳಿಗ್ಗೆ 8 ಗಂಟೆಗೆ ಹರೇ ಇರುತ್ತೆ ಕೃಷ್ಣ. ನೋಡ. ಹರೇ ಕೃಷ್ಣ, ಅದು ಲಾಸ್ಟ್ಗೆ ಹೇಳ್ತೇನೆ, ಲಾಸ್ಟ್ಗೆ. ಆ ಮಾತಾಜಿ. ಸರಿ ಸರಿ ಇದು ಸರಿ ಮಾತಾಜಿ. ಲೈವ್ ಇದೆಯಲ್ಲ ಈಗ ಅಂತ ಹೇಳ್ತೇನೆ. ಮಾತಾಜಿ ಕಂಟಿನ್ಯೂ ಮಾಡಿ ಮಾತಾಜಿ, ಆಗಿದೆ, ಲೈವ್ ಆಗಿದೆ. ಆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಭಕ್ತಿ ಹರೇ ಶಾಸ್ತ್ರಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿಶಾಸ್ತ್ರಿ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಮೊದಲಿಗೆ ಮಂಗಳಾಚರಣೆಯನ್ನ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಾಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ಏನ್ ನೋಡಿದ್ವಿ, ಮೊದಲನೇ ಅಧ್ಯಾಯವನ್ನ ನಾವು ಗಮನಿಸಿದಾಗ, ಓ ಅರ್ಜುನ ಇನ್ನು ಯುದ್ಧ ಮಾಡೋದಿಲ್ಲ, ಇನ್ನು ಅರ್ಜುನ ಯುದ್ಧ ಭೂಮಿಯನ್ನ ಬಿಟ್ಟು ಹೊರಟೋಗ್ತಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಎಸ್ ಮಾತಾಜಿ, ಕೇಳಿಸ್ತಾ ಇದೆ. ಹಾಗಾದ್ರೆ ಅರ್ಜುನ ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ 4 ಕಾರಣಗಳನ್ನ ಕೊಡ್ತಾನೆ. ಅದನ್ನ ಕರೆಕ್ಟ್ ಆಗಿ ಆರ್ಡರ್ ವೈಸ್ ಹೇಳ್ತೀರಾ ಒಬ್ಬೊಬ್ರಾಗಿ? ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ, ಯಾರು ಹೇಳ್ತೀರಾ ಅವರು? ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ, ಮತ್ತೆ ವಿಡಿಯೋ ಆನ್ ಮಾಡ್ಕೋಬೇಕು ಎಲ್ಲಾರು. ಹರೇ ಕೃಷ್ಣ. ಗೀತಾ ರಾಜು ಹೇಳಿ ಮಾತಾಜಿ. ಸಹಾನುಭೂತಿ ಮಾತಾಜಿ. ಫಸ್ಟ್ ಒನ್ನೇ ಸಹಾನುಭೂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ವರದಾ ಹೆಗ್ಡೆ ಹೇಳಿ ಮಾತಾಜಿ. ವಿಡಿಯೋ ಆನ್ ಮಾಡ್ಕೋಬೇಕೆಲ್ಲರೂ. ಹರೇ ಕೃಷ್ಣ ಮಾತಾಜಿ. ಪಾಪದ ಚಟುವಟಿಕೆ ಆಗತ್ತೆ ಅಲ್ಲಿ ಆರ್ಡರ್ ವೈಸ್ ಹೇಳ್ಬೇಕು. ಆರ್ಡರ್ ವೈಸ್. ಮೊದಲು ಸಹಾನುಭೂತಿ, ಎರಡನೇದು ಗುರು ಹಿರಿಯರನ್ನು ಅಂದ್ರೆ ಗುರುವ ಮತ್ತೆ ಪಿತಾಮಹ ಭೀಷ್ಮರನ್ನು ನನ್ನಿಂದ ಕೊಲ್ಲಲು ಸಾಧ್ಯವಿಲ್ಲ. ಅಲ್ಲ. ಅದಕ್ಕಾಗಿ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಕಾಮಾಕ್ಷಿ ಮಾತಾಜಿ ಹೇಳಿ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಮಾತ್ರ ಚಾನ್ಸ್ ಎಲ್ಲರಿಗೂ. ಮತ್ತೆ ವಿಡಿಯೋ ಆನ್ ಮಾಡ್ಕೋಬೇಕು. ನಿಮ್ಗೆಲ್ಲ ಮಾರ್ಕ್ಸ್ ಎಲ್ಲ ಜಾಸ್ತಿ ಸಿಗ್ಬೇಕು ಅಂತಂದ್ರೆ ವಿಡಿಯೋ ಎಲ್ಲರೂ ಆನ್ ಮಾಡಿರ್ಬೇಕು. ಕಾಮಾಕ್ಷಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಮಾತಾಜಿ ಹೇಳಿ. ಕುಲಕ್ಷಯವಾದರೆ ಸನಾತನ ಕುಲ ಧರ್ಮವು ನಾಶವಾಗುತ್ತದೆ ಅಂತ ಹೇಳಿ ಯುದ್ಧ ಮಾಡುದಿಲ್ಲ ಅಂತ ಹೇಳಿದ್ರು. ಇಲ್ಲ, ಆರ್ಡರ್ ವೈಸ್ ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ಸಹಾನುಭೂತಿ, ಎರಡನೆಯದು ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸಂತೋಷವಿಲ್ಲ. ಎರಡನೆಯ ಕಾರಣ ಸಂತೋಷವಿಲ್ಲ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಚಂದ್ರು ಪ್ರಭುಜಿ ಹೇಳಿ. ಮೂರನೆಯ ಕಾರಣ ಏನು? ಪಾಪ ಬರ್ತದೆ. ಪಾಪ ಚಟುವಟಿಕೆಗಳ ಭಯ. ನೆಕ್ಸ್ಟ್ ಚೈತನ್ಯ ನವೀನ್ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕುಟುಂಬ ಸಂಪ್ರದಾಯ ನಾಶ. ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ ಅಲ್ವಾ?
ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ 4 ಕಾರಣಗಳನ್ನ ಕೊಡ್ತಾನೆ. ಅದು ಮೊದಲನೇದು ಸಹಾನುಭೂತಿ, ಎರಡನೆಯದು ಆನಂದವಿಲ್ಲ, ಮೂರನೆಯದು ಪಾಪ ಚಟುವಟಿಕೆಗಳ ಭಯ, ನಾಲ್ಕನೇದು ವರ್ಣಸಂಕರ ಅಂದ್ರೆ ವಂಶ ನಾಶ. ಇಷ್ಟೆಲ್ಲ ಕಾರಣಗಳನ್ನ ಕೊಟ್ಟಂತಹ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ನನಗೆ ಈ ಯುದ್ಧ ಬೇಡ ಅಂತೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. ಈಗ ಯಾರಿಗೆ ಸಂತೋಷ ಆಗುತ್ತೆ ಅರ್ಜುನ ಯುದ್ಧ ಬೇಡ ಅಂದ್ರೆ? ಹರೇ ಕೃಷ್ಣ. ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಸಂತೋಷ ಆಗುತ್ತೆ. ಅರ್ಜುನನೇ ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ಇನ್ಯಾರು ಯುದ್ಧ ಮಾಡ್ತಾರೆ ಅಲ್ವಾ? ಆಗ ಈ ರಾಜ್ಯ ಎಲ್ಲ ಕೌರವರಿಗೆ ಸಿಕ್ಬಿಡತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಧೃತರಾಷ್ಟ್ರನ್ಗೆ ಖುಷಿ ಆಗುತ್ತೆ. ಯಾರಿಂದ ಈ ಮಾತನ್ನ ಕೇಳ್ತಾ ಇದ್ದಾನೆ? ಈ ವಿಷಯವನ್ನ ಯಾರಿಂದ ಕೇಳ್ತಾ ಇದ್ದಾನೆ? ಸಂಜಯನಿಂದ ಕೇಳ್ತಾ ಇದ್ದಾನೆ. ಈಗ ಸಂಜಯ ತನ್ನ ಮಾತನ್ನ ಮುಂದುವರಿಸ್ತಾನೆ. ಯಾಕೆಂದ್ರೆ ದುರ್ಯೋಧನ ಸೇನಾವಲೋಕನವನ್ನ ಮಾಡುವಾಗ ಅವನು ಎಲ್ಲರನ್ನ ಗಣನೆಗೆ ತೆಗೆದುಕೊಂಡಿದ್ದ ಅಲ್ವಾ? ಎಲ್ಲರ ಯಾರ್ಯಾರು ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಎಲ್ಲರ ಹೆಸರುಗಳನ್ನ ಅವನು ಹೇಳ್ದ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ, ಮುಖ್ಯ ವ್ಯಕ್ತಿ, ಈ ಒಂದು ಯುದ್ಧಕ್ಕೆ ಯಾರು ಕಾರಣೀಭೂತರೋ, ಯಾರು ಸೂತ್ರಧಾರಿ, ಅವರ ಹೆಸರನ್ನೇ ಅವನು ಮರ್ತಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಂದ ಏನಾಗುತ್ತೆ, ಅವನೇ ಶ್ರೀಕೃಷ್ಣ, ಅವನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ನಿರ್ಲಕ್ಷ್ಯ. ಅವನು ಮೊದಲನೇ ಅಧ್ಯಾಯದಲ್ಲಿ ಎಲ್ಲರ ಹೆಸರನ್ನ ಹೇಳ್ತಾನೆ, ಆದರೆ ಅರ್ಜುನನ ಸಾರಥಿಯಾಗಿ ಕೃಷ್ಣ ಇದ್ದಾನೆ ಅಂತ ಅವನು ಹೇಳ್ತಾ ಇಲ್ಲ. ಅಂತಹ ಒಂದು ಮುಖ್ಯವಾದ ವಿಚಾರವನ್ನೇ ದುರ್ಯೋಧನ ಮರೆತಿದ್ದಾನೆ, ಅಥವಾ ಅದ್ರ ಬಗ್ಗೆ ಕೃಷ್ಣನ ಬಗ್ಗೆ ಅವನಿಗೆ ಒಂದು ಕೇರ್ಲೆಸ್ ಮಾಡ್ತಾ ಇದ್ದಾನೆ. ಕೃಷ್ಣನಿಂದ ಏನೂ ಆಗೋದಿಲ್ಲ, ಅವನು ಯುದ್ಧವನ್ನ ಮಾಡೋದಿಲ್ವಲ್ಲ, ಅದರಿಂದ ಅವನಿಂದ ಏನ್ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಅಜ್ಞಾನ ದುರ್ಯೋಧನನಲ್ಲಿ ಇದೆ. ಆ ಕೃಷ್ಣನೇ ಇಲ್ಲಿ ಅರ್ಜುನನಿಗೆ ಮಾರ್ಗದರ್ಶನವನ್ನ, ಯುದ್ಧ ಮಾಡೋದಕ್ಕೆ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ಹರಿ ಓಂ. ಶ್ರೀಲ ಪ್ರಭುಪಾದರಿಗೆ, ಚೈತನ್ಯ ಮತ್ತು ಗೌರವನಿತಾಯಿಗೆ ಮತ್ತು ಶ್ರೀ ರಾಧಾ ಗೋವಿಂದರಿಗೆ ವಂದಿಸುತ್ತಾ ಅವರ ಆಶೀರ್ವಾದಗಳನ್ನ ಬೇಡ್ತಾ ಇಂದಿನ ಅಭ್ಯಾಸವನ್ನ ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ? ಈಗ ನಾವು ಇದನ್ನೆಲ್ಲ ನೋಡಿದ್ವಿ ಅಲ್ವಾ? ಯುದ್ಧ ಮಾಡದೇ ಇರಲು ಅರ್ಜುನನ ಮೊದಲ ಕಾರಣಗಳ ಚರ್ಚೆ ಆಯ್ತು. ರಾಜವಂಶ ವಿನಾಶದ ದಾರಿಯಲ್ಲಿ ಮುಂದುವರಿದ ಹಂತಗಳ ಚರ್ಚೆಯ ಪಟ್ಟಿ, ಇದನ್ನೆಲ್ಲ ನಾವು ಕಳೆದ ತರಗತಿಯಲ್ಲಿ ಮಾಡಿದ್ದೇವೆ. ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಬುದ್ಧಿವಂತರಲ್ಲ. ಈ ಹೇಳಿಕೆಯ ಅನ್ವಯದಲ್ಲಿ ಉಚಿತ ಮತ್ತು ಅನುಚಿತಗಳ ಚರ್ಚೆ, ಇದು ಗೊತ್ತಾಗಿದೆ ಅಲ್ವಾ? ಹರೇ ಕೃಷ್ಣ. ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಬುದ್ಧಿವಂತರಲ್ಲ ಅಂತ ಯಾಕೆ ಹೇಳ್ತಾರೆ ಪ್ರಭುಪಾದರು? ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಇರದಿದ್ರೆ ಕೇಳಿಸ್ತಿದೆ, ಹೇಳಿ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಚೈತನ್ಯ ಮಾತಾಜಿ ಕೇಳಿಸ್ತಾ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಮಹಿಳೆಯರಿಂದ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳು ಯಾವುದು ನಡೆಯೋದಿಲ್ಲ. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮತ್ತೆ ಕೃಷ್ಣನ ಒಂದು ಪ್ರಜ್ಞೆಗೆ ಬಂದಾಗ ಅವರಿಂದ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬರ್ದೇ ಇದ್ರೆ ಅವರು ಬುದ್ಧಿವಂತರಲ್ಲ ಅಂತ ಹೇಳೋದನ್ನ ನಾವು ನೋಡಿದ್ದೀವಿ. ಹಿಂಸಾಚಾರ ತತ್ವ ಸಂಬಂಧದ ಅನ್ವಯದಲ್ಲಿ ಉಚಿತ ಮತ್ತು ಅನುಚಿತಗಳ ಚರ್ಚೆಯನ್ನ ಕೂಡ ನಾವು ನೋಡಿದ್ದೀವಿ. ಯಾವಾಗ ಹಿಂಸೆಯನ್ನ ಮಾಡಬೇಕು, ಯಾವಾಗ ಮಾಡಬಾರ್ದು, ಅದು ಕೂಡ ನಮ್ಗೆ ಗೊತ್ತಾಗಿದೆ. ರಾಜ್ಯದ ಮತ್ತು ವರ್ಣಾಶ್ರಮ ಧರ್ಮದ ತತ್ವಗಳು ಓದ್ತೀರಾ? ಹರೇ ಕೃಷ್ಣ. ಓದೋರ್ಷ ಹ್ಯಾಂಡ್ ರೈಸ್ ಮಾಡಿ. ಚೈತನ್ಯ, ನವೀನ್, ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ವರ್ಣಾಶ್ರಮ ಧರ್ಮದ ತತ್ವಗಳು ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಾಜದಲ್ಲಿ ಒಳ್ಳೆಯ ಜನಸಂಖ್ಯೆಯು ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು
ವಿರೂಪಿಸಲಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಾಜದಲ್ಲಿ ಒಳ್ಳೆಯ ಜನಸಂಖ್ಯೆಯು ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನ ನಿರೂಪಿಸಲಾಗಿತ್ತು. ಅಂತೇಳಿದ್ರೆ ಸಮಾಜದಲ್ಲಿ ಶ್ರೇಯಸ್ಸು, ಶಾಂತಿ, ಆಧ್ಯಾತ್ಮಿಕ ಮುನ್ನಡೆ ಇರ್ಬೇಕಂತಂದ್ರೆ ಒಳ್ಳೆಯ ಜನತೆ ಬೇಕು. ಹಾಗಾಗಿ ಆ ಒಳ್ಳೆಯ ಜನತೆಗೋಸ್ಕರ ಭಗವಂತ ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಾಜದಲ್ಲಿ ಒಳ್ಳೆಯ ಜನಸಂಖ್ಯೆ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ನಿರೂಪಿಸಲಾಗಿತ್ತು. ವರ್ಣಾಶ್ರಮ ಧರ್ಮದ ತತ್ವಗಳನ್ನ ಯಾತಕ್ಕಾಗಿ ನಿರೂಪಿಸಲಾಗಿತ್ತು, ಯಾತಕ್ಕಾಗಿ ವರ್ಣಾಶ್ರಮ ಧರ್ಮವನ್ನ ಭಗವಂತ ಮಾಡಿದ್ದು ಅಂತ ಅಂದ್ರೆ ಅಲ್ಲಿ ಒಳ್ಳೆಯ ಜನತೆ ಬೇಕಾಗಿತ್ತು. ಒಳ್ಳೆಯ ಜನತೆ ಹೇಗೆ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ತ್ರೀಯರು ಪಾತಿವ್ರತ್ಯ ಮತ್ತೆ ನಿಷ್ಠೆಯಿಂದ ಇರ್ಬೇಕಾಗುತ್ತೆ. ಹೇಗೆ ಮಕ್ಕಳು ಸುಲಭವಾಗಿ ದಾರಿ ತಪ್ತಾರೋ ಅದೇ ರೀತಿ ಸ್ತ್ರೀಯರು ಕೂಡ ಸುಲಭವಾಗಿ ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವಾಗ ಸ್ತ್ರೀಯರು ಈ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ವಹಿಸ್ತಾರೋ ಆಗ ಅವರಿಂದ ತಪ್ಪುಗಳು ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಒಳ್ಳೆಯ ಜನತೆಗೆ ಸ್ತ್ರೀಯರ ಪಾತಿವೃತ್ಯ ಮತ್ತೆ ನಿಷ್ಠೆ ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಒಂದು ಅಪೇಕ್ಷಿತ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗ್ತಾ ಹೋಗುತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ಔದ್ಯೋಗಿಕ ಕರ್ತವ್ಯಗಳು, ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ: ಔದ್ಯೋಗಿಕ ಕರ್ತವ್ಯಗಳು, ನಿಗದಿತ ಕರ್ತವ್ಯಗಳು. ಈ ಔದ್ಯೋಗಿಕ ಅಂತ ಹೇಳಿದ್ರೆ ನಮ್ಮ ಜೀವನೋಪಾಯಕ್ಕಾಗಿ ಮಾಡುವಂತಹ ಕೆಲಸಗಳು, ಕರ್ತವ್ಯಗಳು. ನಿಗದಿತ ಕರ್ತವ್ಯಗಳು ಅಂತಂದ್ರೆ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಅದ್ರ ಜೊತೆಗೆ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಇದು ಪ್ರತಿಯೊಂದು ಜೀವಿಯು ಮಾಡಲೇಬೇಕಾದಂತಹ ಒಂದು ಕರ್ತವ್ಯ. ಇದು ಎಲ್ಲರಿಗೂ ಕೂಡ ಸ್ವಧರ್ಮ, ಇದೇ ಕೂಡ ಮೂಲ ಧರ್ಮ ಕೂಡ ಆಗಿದೆ. ಎಲ್ಲರೂ ಕೂಡ ಭಗವಂತನಿಗೆ ತಮ್ಮ ಕರ್ತವ್ಯವನ್ನ ಮಾಡ್ತಾ ಜೊತೆಗೆ ಭಗವಂತನಿಗೆ ಶರಣಾಗಬೇಕು, ಭಗವಂತನ ಭಕ್ತಿ ಸೇವೆಯನ್ನ ಸಲ್ಲಿಸಬೇಕು. ಇದು ಮಾಡಲೇಬೇಕಾದಂತಹ ಒಂದು ಕರ್ತವ್ಯ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರು ಓದ್ತಾ ಹೋಗಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸಮುದಾಯ ಯೋಜನೆಗಳು, ಸ್ವಧರ್ಮ, ಒಬ್ಬರ ಸ್ವಂತ ಧಾರ್ಮಿಕ ತತ್ವಗಳು. ಇದು ಹ್ಯಾಂಡ್ ರೈಸಿಂಗ್ ಸಿಂಬಾಲ್. ಸ್ವಕರ್ಮ, ಒಬ್ಬರ ಸ್ವಂತ ಕರ್ತವ್ಯ. ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ: ಕುಲಧರ್ಮ, ಕುಟುಂಬ ಸಂಪ್ರದಾಯಗಳು. ಕುಲಧರ್ಮ ಅಂತ ಹೇಳಿದ್ರೆ ಏನಂದ್ರೆ ನಾವು ಒಂದು ಕುಟುಂಬ, ಆ ಕುಟುಂಬದಲ್ಲಿ ನಾವು ಒಂದು ಸಂಪ್ರದಾಯವನ್ನ, ಒಂದು ಧರ್ಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಲ್ವಾ, ಅದನ್ನ ಕುಲಧರ್ಮ ಅಂತ ಹೇಳ್ತಾರೆ. ಕುಟುಂಬ ಸಂಪ್ರದಾಯಗಳು ಅಂತ ಹೇಳಿದ್ರೆ ಈಗ ಒಂದು ಕುಟುಂಬ ಇದೆ, ಆ ಕುಟುಂಬದಲ್ಲಿ ಮಗುವಿನ ಜನನವಾದಂದಿನಿಂದ ಕೊನೆಯವರೆಗೂ ಮನುಷ್ಯ ಹುಟ್ಟಿದಿಂದ ಕೊನೆಯ ತನಕ ಅವನು ಸಾಯೋ ತನಕನು ಕೆಲವೊಂದು ಸಂಪ್ರದಾಯಗಳು ನಡೀತಾ ಇರುತ್ತೆ. ಅಂತಂದ್ರೆ ಮಗು ಹುಟ್ಟಿದಾಗ ಮತ್ತೆ ಆ ಮಗುವಿಗೆ ಸ್ವಲ್ಪ ದೊಡ್ಡದಾದಾಗ ಅದಕ್ಕೆ ನಾಮಕರಣ ಮಾಡೋವಂಥದ್ದು, ಉಪನಯನ ಮಾಡೋವಂಥದ್ದು, ಇನ್ನು ಸ್ವಲ್ಪ ದೊಡ್ಡದಾದಾಗ ಮದುವೆ ಮಾಡೋವಂಥದ್ದು. ಈ ರೀತಿ ಕುಟುಂಬದಲ್ಲಿ ಒಂದು ಸಂಪ್ರದಾಯಗಳು ನಡ್ಕೊಂಡು ಬರ್ತಾ ಇರುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ? ಕುಟುಂಬದ ಹಿರಿಯರು ಮಾಡ್ತಾ ಇರ್ತಾರೆ. ಇದು ಕುಟುಂಬದ ಹಿರಿಯರ ಹೊಣೆ ಆಗಿರುತ್ತೆ. ಆದ್ರೆ ಆ ಕುಟುಂಬದ ಹಿರಿಯರೇ ದೇಹ ತ್ಯಾಗವನ್ನ ಮಾಡಿದ್ರೆ ಆ ಒಂದು ಕುಟುಂಬದಲ್ಲಿ ಇಂತಹ ಸಂಪ್ರದಾಯಗಳು ನಿಂತು ಹೋಗುತ್ತೆ. ಯಾಕೆಂದ್ರೆ ಯಾರು ಮಾಡೋರು ಇರೋದಿಲ್ಲ. ಅವಾಗ ಏನಾಗುತ್ತೆ, ಕುಟುಂಬದಲ್ಲಿರುವಂತಹ ಇತರ ಸದಸ್ಯರು ಅವರು ಅಧಾರ್ಮಿಕ ಚಟುವಟಿಕೆಗಳಲ್ಲಿ, ಅಧರ್ಮದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವರ ಒಂದು ಆಧ್ಯಾತ್ಮಿಕ ಪ್ರಗತಿ ಕುಂಠಿತ ಆಗುತ್ತೆ. ಆಗ ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ. ಇನ್ನು ಜಾತಿ ಧರ್ಮ ಅಂತ ಹೇಳಿದ್ರೆ
ಕುಟುಂಬ ಸಂಪ್ರದಾಯ ಅಂತಂದ್ರೆ ಒಂದೇ ಕುಟುಂಬ ಅಂತ ಅರ್ಥ ಮಾಡ್ಕೋಬೇಕು. ಒಂದೇ ಕುಟುಂಬದಲ್ಲಿ ಈಗ ಗೊತ್ತಿರುತ್ತಲ್ವ, ನಾವು ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಅಲ್ಲಿ ಏನೇನು ನಾವು ಸಂಪ್ರದಾಯ ನಡ್ಸ್ಕೊಂಡ್ ಬರ್ತಾ ಇದೀವಿ, ಇದನ್ನ ಕುಲ ಧರ್ಮ ಅಂತ ಹೇಳ್ತಾರೆ. ಇನ್ನು ಜಾತಿ ಧರ್ಮ ಅಂತ ಹೇಳಿದ್ರೆ ಅಂತಹ ಒಂದೊಂದು ಕುಟುಂಬ ಇರುತ್ತಲ್ವ, ಎಲ್ಲ ಆ ಜಾತಿಯವರು ಯಾರ್ಯಾರಿದ್ದಾರೆ ಅದು ತುಂಬಾ ಕುಟುಂಬಗಳು, ವಿಸ್ತಾರವಾದ ಕುಟುಂಬಗಳು, ಇದನ್ನ ಜಾತಿ ಧರ್ಮ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಕಮ್ಯುನಿಟಿ, ನಾವೆಲ್ಲ ಇಂತಹ ಕಮ್ಯುನಿಟಿಗೆ ಸೇರಿದವರು ಅಂತೆಲ್ಲ ಹೇಳ್ಕೊತೀವಲ್ವ, ಆ ರೀತಿ ಜಾತಿ ಧರ್ಮ. ಯಾವಾಗ ಈ ಕುಲಧರ್ಮ ನಾಶ ಆಗುತ್ತೋ ಆಗ ಈ ಜಾತಿ ಧರ್ಮವು ಕೂಡ ನಾಶ ಆಗ್ತಾ ಹೋಗುತ್ತೆ. ಯಾವಾಗ ಏನಾಗುತ್ತೆ, ಯಾವಾಗ ಜಾತಿ ಧರ್ಮ ನಾಶ ಆಗುತ್ತೋ ಆಗ ಕುಟುಂಬ ಕಲ್ಯಾಣದ ಚಟುವಟಿಕೆಗಳು, ಸಮಾಜದ ಚಟುವಟಿಕೆ, ಸಮುದಾಯ ಚಟುವಟಿಕೆಗಳು, ಯೋಜನೆಗಳು. ಈಗ ಸಮುದಾಯ ಯೋಜನೆಗಳೇನು ಅಂತಂದ್ರೆ, ನಾವು ಒಂದು ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಯೋಜನೆ ಹಾಕೋತೀವಿ, ನಾವು ಈ ರೀತಿ ಮಾಡೋದ್ರಿಂದ ಹೀಗೆ ನಮ್ಮ ಕುಟುಂಬ ಮೇಲಕ್ಕೆ ಬರುತ್ತೆ, ಈ ರೀತಿ ಕುಟುಂಬದಲ್ಲಿ ಒಳ್ಳೊಳ್ಳೆಯ ಕಾರ್ಯಗಳನ್ನ ಮಾಡಬೇಕು, ಯೋಜನೆಗಳನ್ನ ಹಾಕೊಂಡು ನಮ್ಮ ಕುಟುಂಬವನ್ನ ಮೇಲ್ತರಗತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು, ಆ ರೀತಿ ನಾವು ಕಲ್ಯಾಣ ಚಟುವಟಿಕೆಗಳು ಇದನ್ನೆಲ್ಲ ಹಾಕೋತೀವಿ. ಅದೆಲ್ಲ ಏನಾಗುತ್ತೆ, ಈ ರೀತಿ ಕುಟುಂಬದಲ್ಲಿ ಅಧಾರ್ಮಿಕ ಚಟುವಟಿಕೆಗಳೆಲ್ಲ ನಡೆದಾಗ ಅವೆಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ವಧರ್ಮ ಅಂತ ಹೇಳಿದ್ರೆ ಒಬ್ಬರ ಸ್ವಂತ ಧಾರ್ಮಿಕ ತತ್ವಗಳು ಅಂತ ಹೇಳಿದ್ರೆ ಸ್ವಧರ್ಮ, ತನ್ನ ಒಂದು ಸ್ವಂತ ಧರ್ಮವನ್ನ ಆಚರಣೆ ಮಾಡೋದನ್ನ ಇದನ್ನ ಸ್ವಧರ್ಮ ಅಂತ ಹೇಳ್ತಾರೆ. ಸ್ವಧರ್ಮ ಅಂತ ಹೇಳಿದ್ರೆ ಅವನ ಧರ್ಮ ಏನಿದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಹೋಗ್ಬೇಕು, ಇದು ಸ್ವಧರ್ಮ. ಸ್ವಕರ್ಮ ಅಂತ ಹೇಳಿದ್ರೆ ಒಬ್ಬರ ಸ್ವಂತ ಕರ್ತವ್ಯ ಅಂತ ಹೇಳಿದ್ರೆ ಅವನು ತನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ತನ್ನ ಕರ್ತವ್ಯವನ್ನ ಮಾಡುವುದರ ಜೊತೆಗೆ ಅವನು ಭಗವಂತನ ಒಂದು ಭಕ್ತಿ ಸೇವೆಯನ್ನ ಕೂಡ ಮಾಡಬೇಕು, ಅದು ಅವನ ಕರ್ತವ್ಯ ಆಗಿರುತ್ತೆ. ಇದಿಷ್ಟು ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಚಂದ್ರು ಪ್ರಭುಜಿ ಆಯ್ತಲ್ವಾ ಓದಿ? ಮುದ್ದುಮಣಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮದ ವಿವರಣೆ. ಮಾನವ ನಾಗರಿಕತೆಯು ವರ್ಣಾಶ್ರಮ ಧರ್ಮದ ಘಟ್ಟದಿಂದ ಪ್ರಾರಂಭವಾಗುತ್ತದೆ. ಅವು ಯಾವ ಪ್ರಕೃತಿ ಗುಣಗಳ ಪ್ರಭಾವದಗಳನ್ನು ನಿರ್ವಹಿಸ. ಹರೇ ಕೃಷ್ಣ ಮಾತಾಜಿ. ಅಂತಂದ್ರೆ ವರ್ಣಾಶ್ರಮ ಧರ್ಮದ ವಿವರಣೆ ಏನು ಹಂಗಂದ್ರೆ, ಮಾನವ ನಾಗರಿಕತೆಯು ವರ್ಣಾಶ್ರಮ ಧರ್ಮದ ಘಟ್ಟದಿಂದ ಪ್ರಾರಂಭವಾಗುತ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮಾನವ ಜೀವಿಗೂ ಇದು ಒಂದು ಸ್ಥಾನವನ್ನ ಕೊಡುತ್ತದೆ. ಯಾವುದು? ಈ ವರ್ಣಾಶ್ರಮ ಅಂತ ಅಂದ್ರು ಒಂದೇ, ವರ್ಣಾಶ್ರಮ ಧರ್ಮ ಅಂದ್ರು ಒಂದೇ, ಸನಾತನ ಧರ್ಮ ಅಂದ್ರು ಕೂಡ ಒಂದೇ. ಅಂತಂದ್ರೆ ವ್ಯಕ್ತಿ ಯಾವುದೇ ಸತ್ವಗುಣದಲ್ಲಿರಲಿ, ರಜೋಗುಣದಲ್ಲಿರಲಿ ಅಥವಾ ತಮೋಗುಣದಲ್ಲಿರಲಿ, ಅವನು ತನ್ನ ಕರ್ತವ್ಯವನ್ನ ಮಾಡುತ್ತಾ ತನ್ನನ್ನು ತಾನು ಪರಿಶುದ್ಧ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನ ವರ್ಣಾಶ್ರಮ ಧರ್ಮ ಕೊಡುತ್ತೆ. ಅಂತಂದ್ರೆ ಇಲ್ಲಿ ವರ್ಣಾಶ್ರಮ ಏನ್ ಮಾಡುತ್ತೆ, ಯಾರನ್ನು ಕೂಡ ಅದು ಹೊರಗಡೆ ಹಾಕೋದಿಲ್ಲ, ಯಾರನ್ನು ಕೂಡ ಅದು ತಿರಸ್ಕರಿಸೋದಿಲ್ಲ. ವೇದಗಳು ಮತ್ತು ವರ್ಣಾಶ್ರಮ ಎಲ್ಲರನ್ನು ಅದು ಸ್ವೀಕಾರ ಮಾಡುತ್ತೆ. ಯಾರಿಗೂ ಕೂಡ ನೀನು ಇಂತಹ ನಿನ್ನ ಧರ್ಮವನ್ನ ಮಾಡಬಾರ್ದು ಅಥವಾ ನಿನಗೆ ಬದುಕುವಂತಹ ಒಂದು ಅರ್ಹತೆ ಇಲ್ಲ ಅಂತ ಅದು ಹೇಳೋದಿಲ್ಲ. ನಮ್ಮ ಸನಾತನ ಧರ್ಮ ಇದು ಉತ್ತಮವಾದಂತಹ ಒಂದು ಧರ್ಮ, ಇದು ಎಲ್ಲರನ್ನು ಕೂಡ ತನ್ನೆಡೆಗೆ ಸೆಳೆದುಕೊಳ್ಳುತ್ತೆ. ಅಂದ್ರೆ ಅವನು ಯಾವ ಒಂದು ದೇಹವು ಯಾವ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿರುತ್ತದೆಯೋ ಅವುಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ. ಈಗ ಒಬ್ಬ ಶೂದ್ರನಾಗಿದ್ದಾನೆ, ಅವನು ತನ್ನ ಶೂದ್ರನ ರೀತಿಯಲ್ಲಿ ತನ್ನ ಜೀವನವನ್ನ ನಿರ್ವಹಿಸ್ತಾ ಇದ್ದಾನೆ. ಅವನು ಶೂದ್ರನಾಗಿದ್ರೂ ಕೂಡ ತನ್ನನ್ನ ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ ವರ್ಣಾಶ್ರಮ ಪದ್ಧತಿ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ. ಅದೇ ರೀತಿ ಅವನು ತಮೋಗುಣ ಇರ್ಬೋದು, ರಜೋಗುಣ ಇರ್ಬೋದು ಅಥವಾ ಸತ್ವಗುಣದಲ್ಲಿರ್ಬೋದು, ಅವನು ವ್ಯಾಪಾರಿ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು ಅಥವಾ ಬ್ರಾಹ್ಮಣ ಆಗಿರ್ಬೋದು, ಅವರಿಗೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನ, ತಮ್ಮ ತಮ್ಮ ಕರ್ಮಗಳನ್ನ ಮಾಡುತ್ತಾ ಹಾಗೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ತಾವು ಕೂಡ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ಈ ಒಂದು ವರ್ಣಾಶ್ರಮ ಪದ್ಧತಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ. ತಮ್ಮ ಕರ್ತವ್ಯವನ್ನು ಮಾಡಬೇಕು, ಜೊತೆಗೆ ತಮ್ಮನ್ನು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಬೇಕು. ಇದು ವರ್ಣಾಶ್ರಮ ಪದ್ಧತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಎಷ್ಟು ವಿಭಾಗಗಳಿದೆ?
ಹರೇ ಕೃಷ್ಣ. ರೂಪ ಮಾತಾಜಿ ಹೇಳಿ ಮಾತಾಜಿ, ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅವ್ರಿಗೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ರೂಪ ಮಾತಾಜಿ. ಓಕೆ, ನಿರ್ಮಲಾ ಮಾತಾಜಿ ಹೇಳಿ ಆನ್ಸರ್. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಗುಣಕರ್ಮ ವಿಭಾಗಶಃ 4.13 ಬ್ರಾಹ್ಮಣರು ಸತ್ವಗುಣ, ಕ್ಷತ್ರಿಯರು ರಜೋಗುಣ, ವೈಶ್ಯರು ರಜೋಗುಣ ಮತ್ತು ತಮೋಗುಣ, ಶೂದ್ರರು ತಮೋಗುಣ. ಭಗವದ್ಗೀತೆ 4.13. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಈ ಒಂದು ವರ್ಣಾಶ್ರಮವನ್ನ ಭಗವಂತ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ರೆ ಈ ಒಂದು ವರ್ಣಾಶ್ರಮವನ್ನ 4 ವಿಭಾಗಗಳಾಗಿ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು. ಅದರಲ್ಲಿ ಮೊದಲನೆಯವರು ಬ್ರಾಹ್ಮಣ. ಇವರು ಅತ್ಯಂತ ಬುದ್ಧಿವಂತ ವರ್ಗದವರು, ಇವರಲ್ಲಿ ಸತ್ವಗುಣ ಹೆಚ್ಚಾಗಿರುತ್ತೆ. ಇನ್ನು ಎರಡನೆಯವರು ಕ್ಷತ್ರಿಯರು, ಇವರಲ್ಲಿ ರಜೋಗುಣ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನು ವೈಶ್ಯರಲ್ಲಿ ರಜೋಗುಣ ಮತ್ತೆ ತಮೋಗುಣ ಎರಡೂ ಕೂಡ ಇರುತ್ತೆ. ಶೂದ್ರರು ತಮೋಗುಣದಲ್ಲಿ ಇರ್ತಾರೆ. ಅಂತಂದ್ರೆ ಶೂದ್ರರು ಈ 3 ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರ ಒಂದು ಸೇವೆಯನ್ನು ಅವರು ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ವಿಭಾಗಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದರಲ್ಲಿ ಭಗವಂತ ಯಾವ್ದಾದ್ರು ವಿಭಾಗಕ್ಕೆ ಸೇರಿದ್ದಾನ? ಇಲ್ಲ, ಭಗವಂತ ಈ ಯಾವುದೇ ವಿಭಾಗಕ್ಕೂ ಕೂಡ ಸೇರಿಲ್ಲ. ಏಕೆಂದ್ರೆ ನಾವೆಲ್ಲರೂ ಕೂಡ ಬದ್ಧ ಜೀವಿಗಳು, ಭಗವಂತ ಜೀವಿ ಅಲ್ಲ. ಹಾಗಾಗಿ ಭಗವಂತ ಯಾವುದೇ ಒಂದು ವಿಭಾಗಕ್ಕೆ ಸೇರಿಲ್ಲ. ನೆಕ್ಸ್ಟ್ ಹೇಳಿ ಮಾತಾಜಿ. ಕಾಮಾಕ್ಷಿ ಮಾತಾಜಿ. ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ ಓದಿ. ಶಾಂತಿ, ಸ್ವಯಂ ನಿಯಂತ್ರಣ, ತಪಸ್ಸು, ಶುದ್ಧತೆ, ಸಹನ, ಪ್ರಾಮಾಣಿಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕತೆ ಇವು ಬ್ರಾಹ್ಮಣರ ನೈಸರ್ಗಿಕ ಗುಣಗಳಾಗಿವೆ. ಭಗವದ್ಗೀತೆ 18.42. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ವರ್ಣಾಶ್ರಮ ಧರ್ಮದ ನಿರ್ದಿಷ್ಟ ಕರ್ತವ್ಯಗಳು. ಹಾಗಾದರೆ ಬ್ರಾಹ್ಮಣರ ಕರ್ತವ್ಯ ಏನು? ಇಲ್ಲಿ ನಾವು ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ ಇವರಿಗೆ ಮೇಲೆ ಯಾರಿರ್ತಾರೆ ಅಂತಂದ್ರೆ ಅವರು ಬ್ರಾಹ್ಮಣರಾಗಿರ್ತಾರೆ. ಹಾಗಾದ್ರೆ ಬ್ರಾಹ್ಮಣರ ಗುಣಗಳೇನೇನಾಗಿರುತ್ತೆ ಅಂತಂದ್ರೆ ಶಾಂತಿ, ಸ್ವಯಂ ನಿಯಂತ್ರಣ, ತಪಸ್ಸು, ಶುದ್ಧತೆ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕತೆ ಇವು ಬ್ರಾಹ್ಮಣರ ನೈಸರ್ಗಿಕ ಗುಣಗಳಾಗಿವೆ. ಅಂತ ಹೇಳಿದ್ರೆ ಬ್ರಾಹ್ಮಣರು ಈ ಗುಣಗಳ ಮೂಲಕ ತಮ್ಮ ಕರ್ಮಗಳನ್ನ ಮಾಡ್ತಾರೆ, ತಮ್ಮ ಕರ್ತವ್ಯಗಳನ್ನ ಮಾಡ್ತಾರೆ. ಇದು ಬ್ರಾಹ್ಮಣರ ಕರ್ತವ್ಯಗಳು. ಹರೇ ಕೃಷ್ಣ. ಶ್ಯಾಮರೂಪಿಣಿ ದೇವಿ. ಶ್ಯಾಮರೂಪಿಣಿ ಮಾತಾಜಿ ಅನ್ವಿತ. ಕ್ಷತ್ರಿಯರು ಶೌರ್ಯ, ಶಕ್ತಿ, ಸಂಕಲ್ಪ, ಚಾತುರ್ಯ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಮುಂತಾದವು ಕ್ಷತ್ರಿಯರ ಸಹಜ ಕಾರ್ಯಗಳ ನೈಸರ್ಗಿಕ ಗುಣಗಳಾಗಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶೌರ್ಯ, ಶಕ್ತಿ, ಸಂಕಲ್ಪ, ಚಾತುರ್ಯ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಮುಂತಾದವು ಕ್ಷತ್ರಿಯರ ಸಹಜ ಕಾರ್ಯಗಳ ನೈಸರ್ಗಿಕ ಗುಣಗಳಾಗಿವೆ. ಮೇಯ್ನು ಕ್ಷತ್ರಿಯರಿಗೆ ಇಲ್ಲಿ ಏನಿರ್ಬೇಕು? ಧೈರ್ಯ ಇರಬೇಕು. ಅವರು ಯುದ್ಧದಲ್ಲಿ ಓಡೋಗ್ಬಾರ್ದು ಅಥವಾ ಹೇಡಿಗಳಾಗಬಾರ್ದು, ಯುದ್ಧದಲ್ಲಿ ಹೋರಾಡಬೇಕು. ಅಂತಹ ಒಂದು ಧೈರ್ಯ ಅವರಲ್ಲಿ ಇರಬೇಕು. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ. ಔದಾರ್ಯ ಅಂದ್ರೆ ಮಾತಾಜಿ ಕರುಣೆ, ಔದಾರ್ಯ, ಶೌರ್ಯ ಇರಬೇಕು. ಔದಾರ್ಯ ಔದಾರ್ಯ ಅಂತ ಹೇಳಿದ್ರೆ ಅದರಲ್ಲಿ ಪ್ರೀತಿ ಇರ್ಬೇಕು, ಅವ್ರಿಗೆ ಧೈರ್ಯ ಇರಬೇಕು, ಮತ್ತೆ ತಾನು ಮಾಡುವ ಕೆಲಸದಲ್ಲಿ ಅವ್ರಿಗೆ ಪ್ರೀತಿ ಇರಬೇಕು, ಮತ್ತೆ ನಾಯಕತ್ವ ಇವೆಲ್ಲವೂ ಇವು ನೈಸರ್ಗಿಕವಾಗಿ ಕ್ಷತ್ರಿಯರಿಗೆ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಓದಿ ಮಾತಾಜಿ. ದಕ್ಷ ಮಾತಾಜಿ ಓದಿ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮದ ನಿರ್ದಿಷ್ಟ ಕರ್ತವ್ಯಗಳು ವೈಶ್ಯರು ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೈಶ್ಯರ ಕರ್ತವ್ಯಗಳು ಏನಿದೆ ಅಂದ್ರೆ ಕೃಷಿ ಮಾಡಬೇಕು, ಜೊತೆಗೆ ಗೋವುಗಳನ್ನ ರಕ್ಷಣೆ ಮಾಡಬೇಕು, ಮತ್ತೆ ಅದರಲ್ಲಿ ಬಂದ ಫಲವನ್ನ ವ್ಯಾಪಾರಕ್ಕಾಗಿ ಅವರು ತೊಡಗಿಸ್ಬೇಕು. ಇದು ವೈಶ್ಯರ ಒಂದು ಲಕ್ಷಣ ಆಗಿರುತ್ತೆ. ದಕ್ಷ ಮಾತಾಜಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್
ಹರೇ ಕೃಷ್ಣ ದಕ್ಷ ಮಾತಾಜಿ ಕಂಟಿನ್ಯೂ. ಹರೇ ಕೃಷ್ಣ ಮಾತಾಜಿ. ಶೂದ್ರರು ದುಡಿಮೆ ಮತ್ತು ಇತರರ ಸೇವೆ. ಆ ಶೂದ್ರರ ಕೆಲಸ ಏನಾಗಿರುತ್ತೆ, ಶೂದ್ರರ ಕರ್ತವ್ಯ ಏನಾಗಿರುತ್ತೆ, ದುಡಿಮೆ ಮತ್ತು ಇತರರ ಸೇವೆ. ಮೇಲಿನವರು ಏನಿದಾರೋ ವೈಶ್ಯರು, ಶೂದ್ರರು ಮತ್ತೆ ಬ್ರಾಹ್ಮಣ, ಇವರ ಸೇವೆಯನ್ನ ಶೂದ್ರರು ಮಾಡ್ಬೇಕಾಗುತ್ತೆ. ಇಲ್ಲಿ ಶೂದ್ರರು ಅಂತ ಹೇಳಿದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಯಾರ್ಯಾರೆಲ್ಲ ಏನ್ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲರೂ ಕೂಡ ಶೂದ್ರರೇ ಆಗಿರ್ತಾರೆ. ಸುಜಾತ ಮಾತಾಜಿ. ಹರೇ ಕೃಷ್ಣ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು ಸನ್ಯಾಸ, ಅಭಯಂ, ಸತ್ವ. ಹರೇ ಕೃಷ್ಣ, ಹರೇ ಕೃಷ್ಣ. ಸುಜಾತ ಮಾತಾಜಿಗೆ ಹೇಳಿದೆ. ಓಕೆ. ಹರೇ ಕೃಷ್ಣ. ಎಲ್ಲಿ ಹೋಗಿದ್ದೀರಾ? ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು ಸನಾತನ, ಅಭಯ, ಸತ್ಯ, ಶುದ್ಧಿ, ಜ್ಞಾನ, ಯೋಗ, ವ್ಯವಸ್ಥಿತ, ಅವಸ್ಥಿತ, ಅಭಯ, ಒಬ್ಬರು, ತ್ರಿತತ್ವ, ಶುದ್ಧತೆ, ಕಾರಣ, ದಿವ್ಯ, ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಹರೇ ಕೃಷ್ಣ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು ಸನ್ಯಾಸ. ಸನ್ಯಾಸ ಅಂತಂದ್ರೆ, ಸನ್ಯಾಸಿ ಅಂತಂದ್ರೆ ನಾವು 4 ಆಶ್ರಮಗಳನ್ನ ಭಗವಂತ ಹೇಳಿದ್ದಾನೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳಿದ್ರೆ 25 ವರ್ಷ ಬ್ರಹ್ಮಚರ್ಯ, 25 ವರ್ಷ ಗೃಹಸ್ಥ, 25 ವರ್ಷ ವಾನಪ್ರಸ್ಥ, ಇನ್ನು 25 ವರ್ಷ ಸನ್ಯಾಸ. ಇದರಲ್ಲಿ ಮುಖ್ಯವಾದದ್ದು ಸನ್ಯಾಸ ಆಗಿರುತ್ತೆ. ಈ ಸನ್ಯಾಸಿ ಆದವನು ಈ 4 ಆಶ್ರಮಗಳು ಯಾರ್ಯಾರಿದೆಯೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವರಿಗೂ ಕೂಡ ಗುರು ಆಗಿರ್ತಾನೆ. ಅವನ ಕರ್ತವ್ಯಗಳು ಏನೇನು, ಸನ್ಯಾಸಿಯ ಕರ್ತವ್ಯ ಏನೇನು ಅಂತ ಹೇಳಿದ್ರೆ, ಸನ್ಯಾಸಿ ಹರೇ ಕೃಷ್ಣ, ಸನ್ಯಾಸಿ ಅವನು ಸನ್ಯಾಸತ್ವವನ್ನ ತಗೊಳ್ಳೋದಕ್ಕೂ ಮೊದಲು ನನಗೆ ಯಾವ ಸಂಬಂಧಿಕರ ಬಗ್ಗೆ ಅವನಿಗೆ ನಂಬಿಕೆ ಇರಬಾರ್ದು. ಭಗವಂತನಲ್ಲಿ ಮಾತ್ರ ನಂಬಿಕೆ ಇರಬೇಕು. ಹಾಗಿದ್ರೆ ಮಾತ್ರ ಅವನು ಸನ್ಯಾಸತ್ವವನ್ನು ತಗೋಬೇಕು. ನನ್ನ ಸಂಬಂಧದವರು ನೋಡ್ಕೋತಾರೆ, ನನಗೆ ಕೃಷ್ಣನ ಮೇಲೆ, ನಾನು ಕೃಷ್ಣನಿಗೆ ಶರಣಾಗತಿ ಆಗಿಲ್ಲ, ಕೃಷ್ಣನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವನು ಸನ್ಯಾಸತ್ವವನ್ನ ತಗೋಬಾರ್ದು. ಅವನು ಭಗವಂತನ ಮೇಲೆ ಪೂರ್ಣವಾಗಿ ಅವಲಂಬನೆ ಆಗಿದ್ದು, ಕುಟುಂಬದವರ ಮೇಲೆ ಯಾವುದೇ ಮೋಹ ಇಲ್ಲದಿದ್ದಾಗ ಮಾತ್ರ ಅವನು ಸನ್ಯಾಸತ್ವವನ್ನ ತಗೋಬೇಕಾಗುತ್ತೆ. ಇನ್ನು ಆ ಸನ್ಯಾಸಿಯ ಕರ್ತವ್ಯ ಅಂತ ಹೇಳಿದ್ರೆ, ಅವನು ಸ್ತ್ರೀ ಸಂಘದಿಂದ ದೂರ ಇರಬೇಕು. ಮತ್ತೆ ಅವನು ಯಾವುದೇ ಇಂದ್ರಿಯ ತೃಪ್ತಿಗಾಗಿ ಯಾವುದೇ ಆಸ್ತಿಯನ್ನ ಮಾಡ್ಕೊಂಡಿರಬಾರದು ಸನ್ಯಾಸಿ ಅಂತ ಹೇಳಿದ್ರೆ. ಅದಾದ್ಮೇಲೆ ಅವನು ಜ್ಞಾನವನ್ನ ಪ್ರಚಾರ ಮಾಡುವ ಕೆಲಸದಲ್ಲಿ ತೊಡಗಿರ್ಬೇಕು. ಹಾಗಾದ್ರೆ ಅವನು ಈ ರೀತಿ ಇರ್ತಾನೆ. ಅವನಿಗೆ ಆಹಾರ ಎಲ್ಲ ಹೇಗೆ ಸಿಗುತ್ತೆ? ಅವನು ಭಿಕ್ಷಾಟನೆಯನ್ನ ಮಾಡ್ಬೇಕು. ಭಿಕ್ಷೆ ಬೇಡಿ ಅವನು ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಕೆಲವು ಸಲ ಭಿಕ್ಷೆ ಸಿಗಬಹುದು, ಕೆಲವು ಸಲ ಸಿಗದೇನೂ ಇರಬಹುದು. ಅವನು ಕೃಷ್ಣನ ಮೇಲೆ ಪೂರ್ಣವಾಗಿ ಅವಲಂಬಿಸಿರಬೇಕು, ಕೃಷ್ಣನನ್ನ ಪೂರ್ಣವಾಗಿ ನಂಬಿರಬೇಕು. ಅವನಿಗೆ ಮೊದಲನೇದಾಗಿ ಅಭಯಂ, ಧೈರ್ಯ ಇರಬೇಕು. ಒಂದು ಕಾಡಿನಲ್ಲಿ ಹೋದ್ರುನು, ಅಲ್ಲಿ ತುಂಬಾ ಕತ್ತಲೆ ಇದ್ರುನು ಅವನು ಹೆದರಬಾರ್ದು. ನನ್ನ ಜೊತೆ ಕೃಷ್ಣ ಇದ್ದಾನೆ ಅನ್ನುವಂತಹ ಧೈರ್ಯ ಅವನಲ್ಲಿ ಇರಬೇಕು. ಸತ್ವಂ ಅಂತ ಹೇಳಿದ್ರೆ ಅವನು ಸತ್ವಶುದ್ಧಿ, ತನ್ನ ಅಸ್ತಿತ್ವದ ಶುದ್ಧಿಯನ್ನ ಮಾಡ್ಕೊಂಡಿರ್ಬೇಕು. ಸತ್ವಂ ಸಂಶುದ್ಧಿ ಅಂತಂದ್ರೆ ಅಸ್ತಿತ್ವದ ಶುದ್ಧಿ ಮಾಡ್ಕೊಂಡಿರ್ಬೇಕು. ಜ್ಞಾನ ಯೋಗ ವ್ಯವಸ್ಥಿತ, ಅವನು ಈ ಜ್ಞಾನವನ್ನ, ದಿವ್ಯ ಜ್ಞಾನವನ್ನ ಪ್ರಚಾರ ಮಾಡುವಂತಹ ಕೆಲಸದಲ್ಲಿ ತೊಡಗಿರ್ಬೇಕು ಅಂತೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಕೂಡ ಸನ್ಯಾಸಿಗಳಾಗಿದ್ರು. ಎಲ್ಲಿ? ಪುರಿಯಲ್ಲಿ. ಅವ್ರು ಸನ್ಯಾಸಿಗಳಾಗಿರುವಾಗ ಹೆಂಗಸರು ಭಕ್ತರು ಬರ್ತಾರಲ್ವಾ, ಬಂದಾಗ ಅವರು ಪ್ರಭುಗಳ ಹತ್ರ ಹೋಗ್ತಾ ಇರ್ಲಿಲ್ಲ, ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗ್ತಾ ಇರ್ಲಿಲ್ಲ. ದೂರದಿಂದನೇ ಅವ್ರಿಗೆ ನಮಸ್ಕರಿಸ್ತಿದ್ರು. ಹಾಗಾದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಸ್ತ್ರೀಯರ ಮೇಲೆ ದ್ವೇಷ ಇಲ್ಲ. ಯಾಕೆಂದ್ರೆ ಸನ್ಯಾಸಿಗಳು ಹೇಗೆ ನಡ್ಕೋಬೇಕು, ಹೇಗೆ ಕಟ್ಟುನಿಟ್ಟಾಗಿರ್ಬೇಕು ಸ್ತ್ರೀಯರ ವಿಷಯದಲ್ಲಿ ಅಂತ ತೋರಿಸ್ಕೊಡೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹಾಗೆ ನಡ್ಕೋತಾ ಇದ್ರು. ಹಾಗೇನೆ ಆ ಚೈತನ್ಯ ಮಹಾಪ್ರಭುಗಳ ಜೊತೆ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಚೋಟಾ ಹರಿ ಅಂತ ಏನೋ ಹೆಸರು ಬರುತ್ತೆ, ಚೋಟ ಹರಿದಾಸ್. ಅವನೇನ್ ಮಾಡ್ತಾನೆ, ಆ ಪ್ರಭುಗಳ ಜೊತೆ ಇರುವಾಗ್ಲೇನೆ
ಕೋಟ ಹರಿದಾಸ್, ಹೌದು ಮಾತಾಜಿ, ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭುಗಳ ಜೊತೆ ಇರ್ತಾನೆ ಅವನು. ಅವರೆಲ್ಲ ಅಂತರಂಗದ ಸಂಗಡಿಗರು. ಆದ್ರೂ ಕೂಡ ಅವನು ಒಂದು ತರುಣಿಯ ಮೇಲೆ ಒಂದು ಕೆಟ್ಟ ದೃಷ್ಟಿಯನ್ನ, ಕಾಮ ದೃಷ್ಟಿಯನ್ನ ಬೀರ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಅವನನ್ನ ತನ್ನ ಸಂಘದಿಂದಲೇ ಉಚ್ಚಾಟನೆ ಮಾಡ್ಬಿಡ್ತಾರೆ. ಅಂತಂದ್ರೆ ನೀವು ಸನ್ಯಾಸತ್ವ ತಗೊಂಡು ಈ ರೀತಿ ಎಲ್ಲ ಮಾಡೋದಕ್ಕಿಂತ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಲೇಸು ಅಂತಾನು ಹೇಳ್ತಾರೆ. ಹಾಗಾಗಿ ಅವನು ಆಮೇಲೆ ಆತ್ಮಹತ್ಯೆ ಕೂಡ ಮಾಡ್ಕೋತಾನೆ. ಹಾಗಾದ್ರೆ ಸನ್ಯಾಸಿಯ ಕರ್ತವ್ಯ ಹೇಗಿರ್ಬೇಕು? ಸನ್ಯಾಸಿಯ ಇಷ್ಟೂ ಒಂದು ಲಕ್ಷಣಗಳನ್ನ, ಇಷ್ಟೂ ಒಂದು ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಬೇಕು. ಅದಾಗ್ಲಿಲ್ಲ ಅಂತಂದ್ರೆ ಅವನು ಸನ್ಯಾಸತ್ವವನ್ನ ತಗೋಬಾರ್ದು. ಅಭಯ ಅಂತ ಹೇಳಿದ್ರೆ ಒಬ್ಬರ ಅಸ್ತಿತ್ವದ ಶುದ್ಧೀಕರಣ, ದಿವ್ಯ ಜ್ಞಾನವನ್ನ ಬಳಸಿಕೊಳ್ಳೋದು. ಹಾಗಾಗಿ ಸನ್ಯಾಸಿ ಈ ಎಲ್ಲಾ ಕರ್ತವ್ಯಗಳನ್ನ ಅವನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಬೇಕಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಶ್ವಿನಿ ರಾವ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು: ವಾನಪ್ರಸ್ಥ, ತಪ, ಸರಳತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಈಗ ವಾನಪ್ರಸ್ಥ, ನಾನು ಹೇಳ್ದೆ ಅಲ್ವಾ, 25 ವರ್ಷ ಬ್ರಹ್ಮಚರ್ಯದಲ್ಲಿ ಇರ್ತಾನೆ, 25 ವರ್ಷ ಗೃಹಸ್ಥಾಶ್ರಮ, ನೆಕ್ಸ್ಟ್ ಅವನು ವಾನಪ್ರಸ್ಥಕ್ಕೆ ಬರ್ಬೇಕು. ನಾವೆಲ್ಲರೂ ಏನ್ ಮಾಡ್ತಾ ಇರ್ತೀವಿ? 50 ವರ್ಷ ಆದ್ರೂ ಕೂಡ ಗೃಹಸ್ಥಾಶ್ರಮದಲ್ಲೇ ಇರ್ತೀವಿ. 50 ವರ್ಷ ಇರ್ಲಿ, 60, 70, 80 ಆಗಿದ್ರು ಕೂಡ ನನ್ನ ಮನೆ ನೋಡ್ಕೋಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು, ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಇದೆ. ಈ ರೀತಿಯಲ್ಲಿ ಬದುಕ್ತೀವಿ. ಇದು ತಪ್ಪು ಅಂತ ಕೃಷ್ಣ ಹೇಳ್ತಾನೆ. ನಮ್ಗೆ 50 ವರ್ಷ ಆದ ತಕ್ಷಣ ನಾವು ನಮ್ಮ ಏನ್ ಜವಾಬ್ದಾರಿಗಳಿದೆಯೋ ಎಲ್ಲವನ್ನ ಮಕ್ಕಳಿಗೆ ವಹಿಸಿ ನಾವು ವಾನಪ್ರಸ್ಥಾಶ್ರಮಕ್ಕೆ ಬರಬೇಕು. ಇವನು ಯಾರೋ ಧೃತರಾಷ್ಟ್ರ ಕೂಡ ಅವನ 101 ಜನ ಮಕ್ಕಳೆಲ್ಲ ಸತ್ ಮೇಲೂ ಕೂಡ ಅವನು ಯುಧಿಷ್ಠಿರನ ಅರಮನೆಯಲ್ಲೇ ಇರ್ತಾನೆ. ಯಾಕೆಂದ್ರೆ ಯುಧಿಷ್ಠಿರ ಅವನನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಅವನೇ ರಾಜ್ಯಭಾರ ಮಾಡಿದ್ರು ಕೂಡ ಪ್ರತಿಯೊಂದನ್ನು ಹೋಗಿ ಧೃತರಾಷ್ಟ್ರನನ್ನ ಕೇಳ್ತಾ ಇರ್ತಾನೆ. ಎಲ್ಲ ಸವಲತ್ತುಗಳನ್ನ, ಸೌಕರ್ಯಗಳನ್ನ ಮಾಡ್ಕೊಟ್ಟಿರ್ತಾನೆ. ಹಾಗಾಗಿ ಧೃತರಾಷ್ಟ್ರ ಅವನಿಗೆ ಅಷ್ಟು ವಯಸ್ಸಾದ್ರೂ ತನ್ನ ಮಕ್ಕಳನ್ನ ಭೀಮನೇ ತನ್ನ ಮಕ್ಕಳನ್ನ ಕೊಂದಿದ್ದಾನೆ. ಆದ್ರೂ ಅವನ ಎದುರಿಗೆ ಅಲ್ಲೇ ಅವನು ಚೆನ್ನಾಗಿ ಸಂತೋಷವಾಗಿರ್ತಾನೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ಸವಲತ್ತುಗಳು ಅವನಿಗೆ ಸಿಗ್ತಾ ಇದೆ ಅನ್ನುವ ಒಂದು ಕಾರಣ. ಅರಮನೆ ಇದೆ, ಮತ್ತೆ ಎಲ್ಲಾ ಸವಲತ್ತುಗಳು ಸಿಗ್ತಾ ಇದೆ, ಅವನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಅವನು ಅಲ್ಲೇ ಇದ್ದು ಬಿಡ್ತಾನೆ. ಆಗ ವಿದುರ ಬಂದು ಎಚ್ಚರಿಸ್ತಾನೆ, ತಪ್ಪು ನೀನ್ ಮಾಡ್ತಾ ಇರೋದು, ಈಗ ನೀನು ವಾನಪ್ರಸ್ಥಾಶ್ರಮಕ್ಕೆ ಬರ್ಬೇಕು, ಬಂದು ನಿನ್ನ ಆತ್ಮವನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಿನ್ನ ಆತ್ಮವನ್ನ ಒಂದು ಸದ್ಗತಿಗೆ ತಗೊಂಡೋಗ್ಬೇಕು ಅಂತ ಎಚ್ಚರಿಸಿದಾಗ ಅವನು ಆಗ ಕಾಡಿಗೆ ಹೋಗ್ತಾನೆ ಧೃತರಾಷ್ಟ್ರ. ಅದೇ ರೀತಿ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 50 ವರ್ಷ ಆದ್ರೂ ಕೂಡ ಈ ಒಂದು ಜಂಜಾಟ, ಸಂಸಾರದ ಜಂಜಾಟದಲ್ಲೇ ನಾವು ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ ನಮ್ನ. ಆದ್ರೆ ನಾವು 50 ವರ್ಷ ಆದ ತಕ್ಷಣ ವಾನಪ್ರಸ್ಥಾಶ್ರಮಕ್ಕೆ ಬರ್ಬೇಕು. ಬಂದಾಗ ಏನ್ ಮಾಡ್ಬೇಕಂತಂದ್ರೆ ನಮ್ಮ ದೇಹ ಮತ್ತೆ ನಮ್ಮ ಮನಸ್ಸು, ನಮ್ಮ ನಾಲಿಗೆ, ಇವುಗಳಲ್ಲಿ ತಪಸ್ಸನ್ನ ಆಚರಣೆ ಮಾಡಬೇಕು. ಹೇಗೆ ತಪಸ್ಸನ್ನ ಆಚರಣೆ ಮಾಡೋದು? ಈಗ ನಮ್ಮ ದೇಹ ಏನ್ ಕೇಳುತ್ತೆ? ಇಂದ್ರಿಯ ತೃಪ್ತಿಯಲ್ಲಿ ತೊಡಗೋಗಿರುತ್ತೆ. ಅದಕ್ಕೆ ಇಂದ್ರಿಯಗಳನ್ನ ತೃಪ್ತಿ ಪಡಿಸೋದೇ ಕಾರ್ಯ ಆಗಿರುತ್ತೆ. ಈಗ ಅದನ್ನ ದೇಹಕ್ಕೆ ಹೇಳ್ಬೇಕು, ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸ್ಬೇಕು. ಈ ರೀತಿಯಲ್ಲಿ ತಪಸ್ಸನ್ನ ಆಚರಣೆ ಮಾಡ್ಬೇಕು. ಮನಸ್ಸಿನಲ್ಲಿ ಗೃಹಸ್ಥಾಶ್ರಮದಲ್ಲಿ ಇರುವಾಗ ಎಲ್ಲ ರೀತಿಯ ಅರಿಷಡ್ವರ್ಗಗಳು ನಮ್ಮಲ್ಲಿ ತುಂಬೋಗಿರುತ್ತೆ. ಕೋಪ, ದ್ವೇಷ, ಆಸೆ, ಅಸೂಯೆ, ಮಾಸ್ತರ್ಯ ಎಲ್ಲವೂ ಕೂಡ ನಮ್ಮಲ್ಲಿ ತುಂಬೋಗಿರುತ್ತೆ. ಈಗ ವಾನಪ್ರಸ್ಥಾಶ್ರಮಕ್ಕೆ ಬಂದಾಗ ಅವನ್ನೆಲ್ಲವನ್ನು ನಾವು ಕಡಿಮೆ ಮಾಡ್ಕೋತಾ ಹೋಗ್ಬೇಕು. ನಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕು. ಅದೇ ರೀತಿ ನಾಲಿಗೆ ಏನ್ ಮಾಡ್ತಾ ಇರುತ್ತೆ? ನಮ್ಗೆ ರುಚಿ ಎಲ್ಲ ಕೇಳ್ತಾ ಇರುತ್ತೆ. ಅದು ತಿನ್ಬೇಕು, ಇದು ತಿನ್ಬೇಕು ಅಂತೆಲ್ಲ ನಾಲಿಗೆ ಬಯಸ್ತಾ ಇರುತ್ತೆ. ಅದೇ ರೀತಿ ಅದು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು. ಈ ರೀತಿ ಎಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಅಂದ್ರೆ ಅದಕ್ಕೊಂಥರ ಖುಷಿ. ಈ ರೀತಿ ಎಲ್ಲ ಮಾಡ್ತಾ ಇರುತ್ತೆ. ಹಾಗಾಗಿ ಆ ನಾಲಿಗೆಯನ್ನ ನಾವೇನ್ ಮಾಡ್ಬೇಕು? ಭಗವಂತನ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಅದನ್ನ ತೊಡಗಿಸ್ಬೇಕು. ಆ ನಾಲಿಗೆಯಲ್ಲಿ ಭಗವಂತನ ಸ್ಮರಣೆ, ಭಗವಂತನ ನಾಮ ಜಪವನ್ನ ಮಾಡೋದನ್ನ ನಾವು ಆ ನಾಲಿಗೆಗೆ ಹೇಳ್ಕೊಡ್ಬೇಕು. ಯಾವಾಗಲೂ ಭಗವಂತನ ನಾಮ ಜಪವನ್ನ ಮಾಡ್ತಾ ಇದ್ರೆ, ಮತ್ತೆ ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ರೆ, ಆಗ ನಾಲಿಗೆಯಲ್ಲಿ ಭಗವಂತನ ಸ್ಮರಣೆ ಆಗ್ತಾ ಇದ್ರೆ ಆ ನಾಲಿಗೆ ಶುದ್ಧಿ ಆಗ್ತಾ ಹೋಗುತ್ತೆ. ಇದು ಒಂದು ತಪಸ್ಸು. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಇನ್ನು
ಸರಳತೆ ಅಂತ ಹೇಳಿದ್ರೆ ಇದು ವಾನಪ್ರಸ್ಥಾಶ್ರಮಕ್ಕೆ ಒಬ್ಬರಿಗೆ ಹೇಳಿಲ್ಲ, ಅದನ್ನ ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಎಲ್ಲರಿಗೂ ಕೂಡ ಸರಳತೆಯನ್ನ ಹೇಳಿದ್ದಾರೆ. ಸರಳವಾಗಿರ್ಬೇಕು ಮತ್ತೆ ನೇರ ನಡೆನುಡಿ ಇರ್ಬೇಕು. ನೆಕ್ಸ್ಟ್ ಹರೇ ಕೃಷ್ಣ. ಶ್ರೀರಾವ್ ಮಾತಾಜಿ ಕಂಟಿನ್ಯೂ ಮಾಡಿ. ಶ್ರೀನಿರಾವ್ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು: ಗೃಹಸ್ಥ ದಾನಂ ದಮಶ್ಚ ಯಜ್ಞಶ್ಚ. ದಾನ, ಆತ್ಮ ಸಂಯಮ, ಯಜ್ಞ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಗೃಹಸ್ಥನ ಕರ್ತವ್ಯ ಏನು? ಗೃಹಸ್ಥನ ಕರ್ತವ್ಯ ದಾನ. ಯಾಕೆಂದ್ರೆ ಆ 3 ಆಶ್ರಮಗಳವರೆಗೆ, ಯಾರಿಗೆ ಬ್ರಹ್ಮಚಾರಿಗಳಿಗಾಗ್ಬೋದು, ವಾನಪ್ರಸ್ಥಾಶ್ರಮದಲ್ಲಿ ಇರಬಹುದು, ಸನ್ಯಾಸಿಗಳಿಗೆ, ಅವರಲ್ಲಿ ಹಣ ಇರೋದಿಲ್ಲ. ಆದ್ರೆ ಈ ಗೃಹಸ್ಥನಿಗೆ ಹಣ ಇರುತ್ತೆ. ಹಾಗಾಗಿ ಅವನು ದಾನವನ್ನ ಮಾಡ್ಬೋದು. ಈ ದಾನವನ್ನು ಕೂಡ ನಮಗೆ 16ನೆಯ ಒಂದು ಅಧ್ಯಾಯದಲ್ಲಿ ನಾವು ವಿಸ್ತಾರವಾಗಿ ನೋಡಬಹುದು. ಅದರಲ್ಲಿ ಸಾತ್ವಿಕ ದಾನ, ರಾಜಸಿಕ ದಾನ ಮತ್ತೆ ತಾಮಸಿಕ ದಾನ, 3 ರೀತಿಯ ದಾನಗಳು ಇರುತ್ತೆ. ಸಾತ್ವಿಕ ದಾನ ಅಂತ ಹೇಳಿದ್ರೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಭಗವಂತನ ಪ್ರಜ್ಞೆಯಲ್ಲಿ ದಾನವನ್ನ ಮಾಡುವಂತಹದ್ದು. ಇನ್ನು ರಾಜಸಿಕ ದಾನ ಅಂತ ಹೇಳಿದ್ರೆ ನಾವು ದಾನವನ್ನ ಮಾಡ್ತಾ ಇದ್ದೀವಿ, ಅದರಿಂದ ಯಾವುದೋ ಫಲ ನಮಗೆ ಸಿಗ್ಬೇಕು ಅನ್ನುವಂತಹ ಒಂದು ಮನೋಭಾವನೆ. ಹಾಗೆ ದಾನ ಮಾಡೋದಕ್ಕೆ ಇಷ್ಟ ಇಲ್ಲ, ಆ ಒಂದು ದಾನ ಮಾಡೋದ್ರಿಂದ ನನಗೇನೋ ಒಂದು ಗೌರವ ಸಿಗಬೇಕು ಅನ್ನುವಂತಹ ಭಾವನೆ. ಈ ರೀತಿಯಲ್ಲಿ ದಾನ ಮಾಡೋದು ರಾಜಸಿಕ ದಾನ ಆಗುತ್ತೆ. ಅದೇ ರೀತಿ ಇನ್ನು ತಾಮಸಿಕ ದಾನ ಅಂತ ಹೇಳಿದ್ರೆ ಅಶುಚಿಯಾದ ಸ್ಥಳದಲ್ಲಿ ಅಪಾತ್ರರಿಗೆ ಕೊಟ್ಟ ದಾನ ತಾಮಸಿಕ ದಾನ ಆಗಿರುತ್ತೆ. ಇದರಲ್ಲಿ ಪರಿಪೂರ್ಣವಾದ ದಾನ ಯಾವುದು? ಸಾತ್ವಿಕ ದಾನ ಆಗಿರುತ್ತೆ. ಹಾಗಾದ್ರೆ ದಾನವನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಗೃಹಸ್ಥನಾದವನು ಅವನ ಆದಾಯದಲ್ಲಿ 50% ಅವನು ಕೃಷ್ಣ ಪ್ರಜ್ಞೆಗೆ ಕೊಡಬೇಕು. ಶ್ರೀಲ ರೂಪ ಗೋಸ್ವಾಮಿ ಅವರು ಕೂಡ ಹಾಗೆ ಮಾಡ್ತಾ ಇದ್ರು. ಅವರಿಗೆ ಬಂದ ಆದಾಯದಲ್ಲಿ 50% ಕೃಷ್ಣ ಪ್ರಜ್ಞೆಗೆ ಕೊಟ್ಟರು, 25% ಆ ಒಂದು ತನ್ನ ಒಂದು ನೆಂಟರಿಷ್ಟರಿದ್ದಾರೆ ಯಾರಿದ್ದಾರೆ ಅವ್ರಿಗೆ ಕೊಟ್ಟರು, ಇನ್ನ 25% ತಮ್ಮ ಒಂದು ಜೀವನೋಪಾಯಕ್ಕೆ ಮುಂದೆ ಏನಾದ್ರು ಬೇಕಾಗುತ್ತೆ ಅಂತ ಇಟ್ಕೊಂಡ್ರು. ಹಾಗೆ ಗೃಹಸ್ಥನಾದವನು ಕೂಡ ಅವನ 50% ಕೃಷ್ಣ ಪ್ರಜ್ಞೆಗಾಗಿ ಕೊಡ್ಬೇಕು. ಅದನ್ನ ಯಾವಾಗ ಕೊಡ್ಬೇಕು? ಸರಿಯಾದ ಸ್ಥಳದಲ್ಲಿ, ಸರಿಯಾದ ಸಮಯದಲ್ಲಿ ಅವನು ಸತ್ಪಾತ್ರರಿಗೆ ದಾನವನ್ನ ಕೊಡ್ಬೇಕು. ಆ ದಾನವನ್ನ ಪಡ್ಕೊಳ್ಳೋದಕ್ಕೆ ಯಾರಿಗೆ ಅರ್ಹತೆ ಇದೆಯೋ ಅಂತಹವರಿಗೆ ನಾವು ದಾನವನ್ನ ಕೊಡ್ಬೇಕು. ಈಗ ನಾವು ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಹೋದಾಗ ಅಲ್ಲಿ ಕೆಲವರೆಲ್ಲ ಭಿಕ್ಷೆ ಬೇಡ್ತಾ ಇರ್ತಾರಲ್ವಾ, ಆಗ 10 ರೂಪಾಯಿನೋ ಒಂದು 20 ರೂಪಾಯಿನೋ ಕೊಟ್ಟು ಬರ್ತೀವಿ. ಹಾಗೆ ಕೊಡೋದ್ರಿಂದ ಏನಾಗುತ್ತೆ, ಅವರು ಆ ದುಡ್ಡನ್ನ ಅವರು ತಮ್ಮ ಕುಡಿತಕ್ಕೋ ಅಥವಾ ಒಂದು ಸಿಗರೇಟ್ ಸೇಯೋದಕ್ಕೋ ಅಥವಾ ಬೇರೆ ಯಾವುದೋ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದ್ರೆ ಆ ಕರ್ಮದ ಫಲದಲ್ಲಿ ನಮಗೂ ಕೂಡ ಪಾಲಿರುತ್ತೆ. ಆದ್ರಿಂದ ಗೃಹಸ್ಥನಾದವನು ಎಚ್ಚರಿಕೆಯಿಂದ ಯಾವ ದಾನವನ್ನ ನಾನು ಯಾರಿಗೆ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು. ಅದೇ ನಾವು ಒಂದು ಭಗವಂತನ ಪ್ರಸಾದವನ್ನ ಕೊಡೋದ್ರಿಂದ ಅವಾಗ ಏನಾಗುತ್ತೆ, ಅವ್ರಿಗೆ ಈ ಜನ್ಮದಲ್ಲೂ ಒಳ್ಳೇದಾಗುತ್ತೆ, ಬರ ಜನ್ಮದಲ್ಲೂ ಕೂಡ ಮುಂದಿನ ಜನ್ಮದಲ್ಲೂ ಅವ್ರಿಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಪ್ರಸಾದವನ್ನೇ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಆಧ್ಯಾತ್ಮಿಕ ಬದಲಾವಣೆ ಆಗ್ಬೋದು, ಅವರ ಜೀವನದ ಬದಲಾವಣೆಯೂ ಕೂಡ ಆಗಬಹುದು. ಹಾಗಾಗಿ ಗೃಹಸ್ಥನಾದವನು ದಾನವನ್ನ ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು? ದಾನವನ್ನ ಸಾಮಾನ್ಯವಾಗಿ ತಿಂಗಳ ಕೊನೆಯಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಏಕಾದಶಿ ವ್ರತಗಳಲ್ಲಿ, ಇಂಥ ದಿನಗಳಲ್ಲಿ ದಾನವನ್ನ ಕೊಡ್ತಾರೆ. ಹಾಗಾಗಿ ಮತ್ತೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಕಾಲಗಳಲ್ಲಿ ದಾನವನ್ನ ಕೊಡ್ತಾರೆ. ಹಾಗಾಗಿ ಗೃಹಸ್ಥನಾದವನು ಯಾರಿಗೆ ದಾನವನ್ನ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇದು ಕೂಡ ಅವನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇದು ಕೂಡ ಅವನ ಕರ್ತವ್ಯ. ದಮಶ್ಚ ಅಂತ ಹೇಳಿದ್ರೆ ಆತ್ಮ ಸಂಯಮ ಅಂತ ಹೇಳಿದ್ರೆ, ಗೃಹಸ್ಥನಾದವನು ತನ್ನ ಇಂದ್ರಿಯಗಳನ್ನು ತನ್ನ ಕಾಮತೃಪ್ತಿಗಾಗಿ ಬಳಸಬಾರದು. ತನ್ನ ಇಂದ್ರಿಯಗಳನ್ನ ಅವನು ತನಗೆ ಹೆಂಡತಿ ಇದ್ರೂ ಸಹ ಅವನು ಕಾಮತೃಪ್ತಿಗಾಗಿ ಬಳಸಬಾರದು. ಕೇವಲ ಕೃಷ್ಣ ಪ್ರಜ್ಞೆಯ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಅವನು ಆ ಒಂದು ಇಂದ್ರಿಯಗಳನ್ನ ಬಳಸಬಹುದು, ಆದರೆ ಬೇರೆಯ ಸಮಯದಲ್ಲಿ ಅದನ್ನ ಬಳಸಬಾರ್ದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೇ ರೀತಿ ಯಜ್ಞ ಅಂತ ಹೇಳಿದ್ರೆ, ಈಗ ನಮ್ಗೆ ಗೊತ್ತು, ಯಜ್ಞವನ್ನ ಮಾಡ್ಬೇಕು ಅಂತಂದ್ರೆ ಟನ್ಗಟ್ಲೆ ತುಪ್ಪ ಬೇಕು, ಅಗ್ನಿದು ಕುಂಡ ಬೇಕು, ಮತ್ತೆ ಬೆರಣಿ ಬೇಕು, ಎಲ್ಲ ಅದಕ್ಕೆ ತುಂಬಾ ಎಲ್ಲ ಬೇಕು ಅಲ್ವಾ. ಆದ್ರೆ ಇವತ್ತಿನ ಕಾಲದಲ್ಲಿ, ಆಧುನಿಕ ಕಾಲಗಳಲ್ಲಿ ಅಗ್ನಿಹೋತ್ರ ಈ ರೀತಿ ಎಲ್ಲ ಮಾಡ್ತೀವಿ. ಅದಕ್ಕೂ ಕೂಡ ಸಣ್ಣದ ಒಂದು ಪುಟ್ ಮನೆಗಳಲ್ಲೆಲ್ಲ ಇಟ್ಕೊಂಡು ಮಾಡ್ತಾರೆ.
ಒಂದು ಪುಟ್ಟದಾದ ಅಗ್ನಿಕುಂಡ, ಅದಕ್ಕೆ ಸ್ವಲ್ಪ ಬೆರಣಿ, ಸಮಿತಿಗಳು, ತುಪ್ಪ ಎಲ್ಲವನ್ನ ಹಾಕಿ ಅವರು ಬೆಳಗ್ಗೆ ಮತ್ತು ಸಂಜೆ ಸೂರ್ಯನಿಗೆ ಒಂದು ಅಗ್ನಿಹೋತ್ರವನ್ನ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಗೆ ಸಮಯ ಇದೆಯಾ? ಮತ್ತೆ ಎಲ್ಲವನ್ನ ಹೊಂದಿಸ್ಕೊಳ್ಳೋದಕ್ಕೆ ನಮ್ಗಾಗುತ್ತಾ? ಇಲ್ಲ. ಹಾಗಾಗಿ ನಮಗೆ ಈಗಿನ ಕಾಲದಲ್ಲಿ ನಮಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನ ಯಜ್ಞವನ್ನ ಮಾಡಿದರೆ ಸಾಕು, ನಮಗೆ ಯಜ್ಞದ ಎಲ್ಲ ಫಲಗಳು ಕೂಡ ಸಿಗ್ತಾ ಹೋಗುತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ. ಗೀತಾ ಮಾತಾಜಿ, ಗೀತಾ ಪಿಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು. ಭಗವದ್ಗೀತಾ ಒಂದು ಬ್ರಹ್ಮಚರ್ಯ, ಸ್ವಾಧ್ಯಾಯ, ತಪಃ, ವೇದ ಸಾಹಿತ್ಯ ಅಧ್ಯಯನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಶ್ರಮದ ನಿರ್ದಿಷ್ಟ ಕರ್ತವ್ಯಗಳು ಬ್ರಹ್ಮಚರ್ಯ. ಹಾಗಾದ್ರೆ ಬ್ರಹ್ಮಚಾರಿಗಳ ಕರ್ತವ್ಯ ಏನು? ಬ್ರಹ್ಮಚಾರ್ಯಗಳ ಕರ್ತವ್ಯ ಏನು ಅಂದ್ರೆ ಸ್ವಾಧ್ಯಾಯ ಅಂತ ಹೇಳಿದ್ರೆ ವೇದ ಸಾಹಿತ್ಯದ ಅಧ್ಯಯನವನ್ನ ಮಾಡಬೇಕು, ಅಪೌರುಷೇಯ ಗ್ರಂಥಗಳ ಅಧ್ಯಯನವನ್ನ ಮಾಡಬೇಕು, ಭಗವದ್ಗೀತೆ ಭಾಗವತಗಳ ಅಧ್ಯಯನವನ್ನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅವನಲ್ಲಿ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ, ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ. ಸ್ವಾಧ್ಯಾಯ, ಸ್ವ ಅಧ್ಯಯನ ಅಂತ ಹೇಳಿದ್ರೆ ಒಂದು ಸಣ್ಣ ಪುಸ್ತಕವು, ಒಂದು ಸಣ್ಣ ಆಧ್ಯಾತ್ಮಿಕ ಪುಸ್ತಕವು ಅವನ ಜೀವನವನ್ನೇ ಬದಲಾವಣೆ ಮಾಡಿಬಿಡಬಹುದು ಅಂತಹ ಸಾಧ್ಯತೆಗಳು ಇರುತ್ತೆ. ಸ್ವ ಅಧ್ಯಾಯ ಅಂತ ಹೇಳಿದ್ರೆ ನಾವು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಏನೇನ್ ಮಾಡಿದ್ವಿ, ಏನ್ ಬಿಟ್ವಿ ಎಲ್ಲ ನಾವು ಮಲಗುವಾಗ ಅದನ್ನ ಅವಲೋಕನ ಮಾಡಬೇಕು. ನಾವು ಯಾರಿಗೆ ಒಳ್ಳೇದ್ ಮಾಡಿದ್ವಿ, ಯಾರಿಗೆ ಕೆಟ್ಟದ್ ಮಾಡಿದ್ವಿ, ಯಾರ ಮನಸ್ಸಿಗೆ ನೋವಾಯ್ತು, ಇದನ್ನೆಲ್ಲವನ್ನ ಕೂಡ ನಾವು ಲೆಕ್ಕಾಚಾರ ಹಾಕಿ ಭಗವಂತನಲ್ಲಿ ಕೇಳ್ಕೋಬೇಕು. ನಾಳಿಂದ ನನ್ನಿಂದ ಈ ತಪ್ಪು ಆಗ್ಬಾರ್ದು, ಅದಾಗದಂತೆ ನನಗೆ ಒಂದು ನಿನ್ನ ಕೃಪೆ ತೋರಿಸುವಂತ ಭಗವಂತನಲ್ಲಿ ಕೇಳ್ಕೊಂಡು ನಾವು ಸಂಕಲ್ಪ ಮಾಡಿ ಮಲಗಿದ್ರೆ ನಾಳೆ ನಮ್ಮಿಂದ ಯಾವುದೇ ತಪ್ಪುಗಳು ಆಗೋದಿಲ್ಲ. ಇದು ಸ್ವ ಅಧ್ಯಯ, ನಮ್ಮನ್ನ ನಾವು ತಿದ್ದುಕೊಳ್ಳುವಂತಹ ಒಂದು ವಿಧಾನ. ಜೊತೆಗೆ ದೈವಶಕ್ತಿ, ಇದು ತಪಸ್ಸು. ಈ ತಪಸ್ಸನ್ನ ಅವನು ಆಚರಣೆ ಮಾಡಬೇಕು. ಇದು ಮಾಡಿದಾಗ ಮಾತ್ರ ಅವನು ತನ್ನ ಒಂದು ಕಾರ್ಯದಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೇದ ಸಾಹಿತ್ಯದ ಅಧ್ಯಯನ ಮಾಡಬೇಕು, ಜೊತೆಗೆ ಏಕಾದಶಿ ವ್ರತಗಳಲ್ಲಿ ತಪಸ್ಸನ್ನ ಮಾಡಬೇಕು, ಮತ್ತೆ ಎಂತಹ ಸಮಯದಲ್ಲೂ ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋಬೇಕು. ಮತ್ತೆ ಅವನು ಎಲ್ಲ ಸಮಯದಲ್ಲೂ ಎಂಥದೇ ಕಷ್ಟ ಬಂದರೂ ಕೂಡ ತಡೆಯುವಂತಹ ಶಕ್ತಿ ಇರಬೇಕು. ಇದು ತಪಸ್ಸು. ಹರೇ ಕೃಷ್ಣ. ಗೀತಾ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನನು ಯುದ್ಧ ಮಾಡಿದ ಕಾರಣಗಳು. ಅರ್ಜುನ ವಿಷಾದ ಯುಗ. ಒಂದು ಅನುಕಂಪ. ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಏನ್ ಬರ್ತಾ ಇದೆ? ಹರೇ ಕೃಷ್ಣ. ಮತ್ತೆ ಡಿಸ್ಟರ್ಬೆನ್ಸ್. ಹರೇ ಕೃಷ್ಣ. ಅರ್ಜುನ ಯುದ್ಧ ಮಾಡೋದಿರಲು ಅರ್ಜುನ ಕೊಟ್ಟಂತಹ 4 ಕಾರಣಗಳು ಏನೇನದು? ಇದೆಲ್ಲ ನೋಡಿದೀವಲ್ವಾ ನಾವು. ಸಹಾನುಭೂತಿ ತೋರಿಸ್ತಾನೆ, ಆನಂದವಿಲ್ಲ, ಪಾಪದ ಚಟುವಟಿಕೆಗಳ ಭಯ, ರಾಜವಂಶದ ನಾಶ. ಇದನ್ನೆಲ್ಲ ನಾವು ಚರ್ಚೆ ಮಾಡೋದ್ರಿಂದ ಮುಂದೆ ಹೋಗೋಣ. ನೆಕ್ಸ್ಟ್ ಓದಿ. ಚಂದ್ರು ಪ್ರಭುಜಿ ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಫಲಿತಾಂಶ. ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳ ಸೂತ್ರಗಳು ಹಲವಿದೆ. ಹರೇ ಕೃಷ್ಣ. ಇದು ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೆ. ಏನ್ ಹೇಳಿದ್ದೆ ಅಂತ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಮೊದಲ PPTಯಲ್ಲೇ ಹೇಳಿದ್ದೆ. ವರ್ಣಾಶ್ರಮ ಅದನ್ನ ಅವಲಂಬಿಸಿದ ಕುಟುಂಬದ ಹೆಂಗಸರು ಸರಿಯಾದ ರೀತಿಯಲ್ಲಿ ಇರ್ತಾರೆ, ಧಾರ್ಮಿಕವಾಗಿರ್ತಾರೆ. ಧಾರ್ಮಿಕವಾಗಿರೋದ್ರಿಂದ ಅದು ಕುಟುಂಬ ಚೆನ್ನಾಗಿರ್ತದೆ ಅಂತ. ಹೆಂಗಸಾಗ್ಲಿ ಗಂಡಸಾಗ್ಲಿ ಒಳ್ಳೆಯ ನಡತೆ ಇರಬೇಕು. ಆ ನಡತೆ ಇದ್ದಾಗ ಮಾತ್ರ ಕುಟುಂಬ ಚೆನ್ನಾಗಿರುತ್ತೆ. ಕುಟುಂಬ ಚೆನ್ನಾಗಿದ್ದಾಗ ಆ ಒಂದು ಜಾತಿಯ ಸಂಪ್ರದಾಯ ಸರಿಯಾಗಿ ಬರುತ್ತೆ. ಎಲ್ಲವೂ ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ ಮೇಯ್ನು ಅಂತ ಹೇಳಿದ್ರೆ ಅವರ ನಡತೆ ಚೆನ್ನಾಗಿರ್ಬೇಕು, ಮತ್ತೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋಬೇಕು. ಹರೇ ಕೃಷ್ಣ.
ಹರೇ ಸುಜಾತ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಓದಿ ಹರೇ ಕೃಷ್ಣ. ವರ್ಣಾಶ್ರಮದ ಹರೇ ಮೊದಲ ಕೃಷ್ಣ. ಮಾತು. ಬೇರೆಯವ್ರು ಓದ್ಲಿ. ಸುಜಾತ ಮಾತಾಜಿ ಹರೇ ಕೃಷ್ಣ ಓದಿ. ಸುಜಾತ ಮಾತಾಜಿ ಬೇಡ ಮಾತಾಜಿ, ಬೇರೆಯವ್ರಿಗೆ ಹೇಳಿ. ಕಷ್ಟ ಆಗ್ತಿದೆ. ಶ್ಯಾಮ ರೂಪಿಣಿ ಮಾತಾಜಿ ಓದಿ. ಶ್ಯಾಮ ರೂಪಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಫಲಿತಾಂಶ. ಯಾವುದೇ ಧರ್ಮ ಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಸ್ವಂತದ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಓದಿ ಮಾತಾಜಿ. ಸ್ವರ್ಗದ್ವಾರಂ ಅಪೃತಂ. ಸ್ವರ್ಗೀಯ ಲೋಕಗಳ ಬಾಗಿಲನ್ನು ವಿಶಾಲವಾಗಿ ತೆರೆಯುವುದು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಕರ್ಮ ಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಸ್ವಂತದ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಇಲ್ಲಿ ಅರ್ಜುನನ ಸ್ವಧರ್ಮ ಯಾವುದು? ಕ್ಷತ್ರಿಯ ಆಗಿರೋದ್ರಿಂದ ಅವನು ಯುದ್ಧ ಮಾಡಬೇಕು. ಆದ್ರೆ ಅವನೇನ್ ಹೇಳ್ತಾ ಇದ್ದಾರೆ, ನಾನು ಯುದ್ಧ ಮಾಡೋದಿಲ್ಲ, ಅವನ ಕರ್ತವ್ಯ ಯುದ್ಧ ಮಾಡಬೇಕು, ಆದ್ರೆ ನಾನು ಅಹಿಂಸೆಯನ್ನ ನಾನು ಪಾಲನೆ ಮಾಡ್ತೀನಿ, ನಾನು ಇಲ್ಲಿ ಯಾರನ್ನು ಕೂಡ ಕೊಲ್ಲೋದಿಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ನಾನು ಅಹಿಂಸೆಯನ್ನ ಪಾಲನೆ ಮಾಡ್ತೀನಿ ಅಂತಂದ್ರೆ ಅದು ಮೂರ್ಖತನದ ಲಕ್ಷಣ ಆಗುತ್ತೆ ಅಲ್ವಾ? ಈಗ ಒಂದು ಕಾಡಿಗೆ ಹೋದ್ರೂ ಅಲ್ಲಿ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ರು ಹಿಂದೆ ರಾಜರುಗಳೆಲ್ಲ. ಆ ಬೇಟೆ ಪ್ರಾಣಿಗಳ ಜೊತೆ ಕಾದಾಡ್ತಾ ಇದ್ರು. ಅವ್ರಿಗೆ ಆ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ರು, ಪ್ರಾಣಿಗಳ ಜೊತೆ ಹೇಗೆ ಕಾದಾಡ್ಬೇಕು ಅಂತ. ಅದೇ ರೀತಿ ಹುಲಿ ಜೊತೆ ಎದೆದ್ರು ಬದ್ರಿಗೆ ಹುಲಿಯನ್ನ ಎದುರಿಗೆ ನಿಲ್ಲಿಸ್ಕೊಂಡು ಕಾದಾಡ್ತಾ ಇದ್ರು. ಆಗ ಆ ಹುಲಿ ಏನಾದ್ರು ಸತ್ರೆ ಅದಕ್ಕೆ ಒಂದು ರಾಜಯೋಗದ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾ ಇದ್ರು. ಹೀಗಿರುವಾಗ ಅರ್ಜುನ ಅವನು ಕ್ಷತ್ರಿಯನಾಗಿ ನಾನು ಹಿಂಸೆಯನ್ನ ಮಾಡೋದಿಲ್ಲ ಅಂತಂದ್ರೆ ಎಷ್ಟು ಸರಿ ಅಲ್ವಾ? ಈಗ ಒಬ್ಬ ಬ್ರಾಹ್ಮಣನಾಗಿದ್ದಾನೆ, ಬ್ರಾಹ್ಮಣನ ಮಗ ಹಿಂಸೆಯನ್ನ ಮಾಡ್ತಾ ಇದ್ರೆ ಅವನು ಬ್ರಾಹ್ಮಣನ ಮಗ ಅಷ್ಟೇ, ಆದ್ರೆ ಬ್ರಾಹ್ಮಣ ಅಲ್ಲ. ಅದೇ ರೀತಿ ಒಬ್ಬ ಕ್ಷತ್ರಿಯನ ಮಗ ಯುದ್ಧದಲ್ಲಿ ಹೇಡಿಯಾಗಿ ಎದುರುಕೊಂಡು ಹೋದ್ರೆ ಅವನು ಕ್ಷತ್ರಿಯನ ಮಗ ಅಲ್ಲ, ಅವನು ಬರೀ ಕ್ಷತ್ರಿಯನ ಮಗ ಅಷ್ಟೇ, ಕ್ಷತ್ರಿಯ ಅಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಅರ್ಜುನನನ್ನ ಅವನನ್ನ ಒಬ್ಬ ಕ್ಷತ್ರಿಯನ ಅಯೋಗ್ಯ ಮಗನನ್ನಾಗಿ ನೋಡೋದಕ್ಕೆ ಕೃಷ್ಣನಿಗೆ ಇಷ್ಟ ಇಲ್ಲ. ಏಕೆಂದ್ರೆ ಅವನು ತನ್ನ ಸ್ನೇಹಿತ, ತನ್ನ ಭಕ್ತ. ಹಾಗಾಗಿ ನೀನು ಕ್ಷತ್ರಿಯ, ನೀನು ಯುದ್ಧವನ್ನ ಮಾಡಬೇಕು, ಇಲ್ಲದೇ ಇದ್ರೆ ನೀನು ಅಪಕೀರ್ತಿಗೆ ಕಾರಣ ಆಗ್ತೀಯ. ಜನ ಎಲ್ಲ ಏನ್ ಹೇಳ್ತಾರೆ, ಓ ಏನಪ್ಪ ಅರ್ಜುನನಿಗೆ ಇಷ್ಟೊಂದು ಶಕ್ತಿ ಇದೆ, ಆದ್ರೆ ಯುದ್ಧ ಭೂಮಿಯಿಂದ ಓಡಿ ಹೋದ ಅಂತ ಜನ ಎಲ್ಲ ಆಡ್ಕೋತಾರೆ. ಹಾಗಾಗಿ ನೀನು ಯುದ್ಧವನ್ನ ಮಾಡಬೇಕು, ನಿನ್ನ ಸ್ವಧರ್ಮ ಏನಿದೆ, ನಿನ್ನ ಧರ್ಮ ಏನಿದೆ, ಕ್ಷತ್ರಿಯನ ಧರ್ಮ ಏನಿದೆ ಅದನ್ನ ನೀನು ಪಾಲನೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ವರ್ಗದ್ವಾರಂ ಅಪಾವೃತಂ ಅಂತ ಹೇಳಿದ್ರೆ, ಈಗ ಅಲ್ಲಿ ನೀನು ಯುದ್ಧವನ್ನ ಮಾಡಿದ್ರೆ ನೀನು ಗೆದ್ರೆ ನಿನಗೆ ರಾಜ್ಯ ಸಿಗುತ್ತೆ, ಸೋತ್ರೆ ನಿನಗೆ ಸ್ವರ್ಗ ಸಿಗುತ್ತೆ. ಗೆದ್ರೂ ನಿನಗೆ ಲಾಸ್ ಇಲ್ಲ, ಸೋತ್ರೂ ಕೂಡ ನಿನಗೆ ಲಾಸ್ ಇಲ್ಲ, ಎರಡರಲ್ಲಿ ಒಂದು ಸಿಕ್ಕೇ ಸಿಗುತ್ತೆ. ಆದ್ರೆ ಯುದ್ಧ ಭೂಮಿಯಿಂದ ಓಡಿದ್ರೆ ಏನಾಗುತ್ತೆ, ನರಕ ಲೋಕಗಳಿಗೆ ಹೋಗ್ಬೇಕಾಗುತ್ತೆ. ಯುದ್ಧ ಭೂಮಿಯಿಂದ ಯಾವಾಗ್ಲೂ ಹೆದರಿ ಓಡೋಗ್ಬಾರ್ದು. ನಿನ್ನ ಒಂದು ಶತ್ರು ಏನಿದಾನೆ ಅವನ ಜೊತೆ ಕಾದಾಡಿ, ಅದು ಸೋಲಾಗ್ಲಿ ಗೆಲುವಾಗ್ಲಿ ಅದರಲ್ಲಿ ನೀನು ಕಾದಾಡ್ಬೇಕು. ಆಗ ನಿನಗೆ ಒಂದು ಸ್ವರ್ಗವು ಅಲ್ಲಿ ಯಾರ್ಯಾರು ಯುದ್ಧ ಭೂಮಿಯಲ್ಲಿದ್ದಾರೋ ಎಲ್ಲರಿಗೂ ಕೂಡ ಸ್ವರ್ಗ ಸಿಗುತ್ತೆ. ಹಾಗಾಗಿ ಸ್ವರ್ಗದ್ವಾರಂ ಅಪಾವೃತಂ, ನೀನು ಯುದ್ಧವನ್ನ ಮಾಡಬೇಕು, ನೀನು ಯುದ್ಧದಿಂದ ವಿಮುಖನಾಗಬಾರ್ದು ಅಂದ್ಬಿಟ್ಟು ಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ. ಮುದ್ದುಮಣಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಫಲಿತಾಂಶ. ಯಾರು ತನ್ನ ಔದ್ಯೋಗಿಕ ಕರ್ತವ್ಯವನ್ನು, ಸ್ವಧರ್ಮವನ್ನು 100 ಜನ್ಮಗಳಲ್ಲಿ ಸರಿಯಾಗಿ ಆಚರಿಸುತ್ತಾನೋ, ಉದಾಹರಣೆ, ಒಬ್ಬ ಬ್ರಾಹ್ಮಣನು ಬ್ರಾಹ್ಮಣನಾಗಿ ಆಚರಣೆಯನ್ನು ಮುಂದುವರಿಸಿದರೆ ಅವನು ಬ್ರಹ್ಮನ ನಿವಾಸವಾದ ಬ್ರಹ್ಮಲೋಕಕ್ಕೆ ಏರಲು ಅರ್ಹನಾಗುತ್ತಾನೆ. ಶ್ರೀಮದ್ ಭಾಗವತಂ 4.2, 4.29. ಈಗ
ವರ್ಣಾಶ್ರಮ ಧರ್ಮವನ್ನ ಅನುಸರಿಸೋದ್ರಿಂದ ಏನು ಸಿಗತ್ತೆ, ಅದರ ಫಲಿತಾಂಶ ಏನು? ಈಗ ವರ್ಣಾಶ್ರಮ ಧರ್ಮ ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡ್ವಿ. ನಮ್ಮ ಕರ್ತವ್ಯಗಳನ್ನ ಶೂದ್ರನಾಗಿದ್ರೆ ಶೂದ್ರನ ಕರ್ತವ್ಯ ಮಾಡ್ಬೇಕು, ಬ್ರಾಹ್ಮಣನಾಗಿದ್ರೆ ಬ್ರಾಹ್ಮಣನ ಕರ್ತವ್ಯವನ್ನ ಮಾಡ್ಬೇಕು, ಕ್ಷತ್ರಿಯನಾಗಿದ್ರೆ ಕ್ಷತ್ರಿಯನ ಧರ್ಮವನ್ನ ಆಚರಣೆ ಮಾಡ್ಬೇಕು. ಆ ಒಂದು ಆಚರಣೆಯನ್ನ ಮಾಡೋದರ ಜೊತೆಗೆ ಯಾರು ತನ್ನ ಔದ್ಯೋಗಿಕ ಕರ್ತವ್ಯವನ್ನು 100 ಜನ್ಮಗಳಲ್ಲಿ ಸರಿಯಾಗಿ ಆಚರಿಸುತ್ತಾನೋ, ಉದಾಹರಣೆ ಒಬ್ಬ ಬ್ರಾಹ್ಮಣನು ಬ್ರಾಹ್ಮಣನಾಗಿ ಆಚರಣೆಯನ್ನು ಮುಂದುವರಿಸಿದರೆ ಅವನು ಬ್ರಹ್ಮನ ನಿವಾಸವಾದ ಬ್ರಹ್ಮಲೋಕಕ್ಕೆ ಏರಲು ಅರ್ಹನಾಗುತ್ತಾನೆ ಅಂತೇಳಿದ್ರೆ ಅವನ ಸ್ವಧರ್ಮವನ್ನ ಅವನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಬಂದಿದ್ದೆ ಆದರೆ ಅವನಿಗೆ ಬ್ರಹ್ಮ ಜ್ಯೋತಿಯಲ್ಲಿ ಅವನಿಗೆ ಸ್ಥಾನ ಸಿಗುತ್ತೆ, ಬ್ರಹ್ಮಲೋಕದಲ್ಲಿ ಅವನಿಗೆ ಸ್ಥಾನ ಸಿಗುತ್ತೆ, ಉನ್ನತ ಲೋಕದಲ್ಲಿ ಅವನಿಗೆ ಸ್ಥಾನ ಸಿಗುತ್ತೆ. ಹಾಗಾದ್ರೆ ಈ ಬ್ರಹ್ಮಲೋಕದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ವಾ? ಇಲ್ಲ, ಅಲ್ಲೂ ಕೂಡ ಇದು ಇದೆ, ಅಲ್ಲೂ ಕೂಡ ಹುಟ್ಟು ಸಾವು ಇದೆ. ಆದರೆ ಅವನು ಅಲ್ಲಿಗೆ ಹೋದಾಗ ಅವನು ಭಗವಂತನ ಭಕ್ತಿ ಸೇವೆಯನ್ನ ಹೆಚ್ಚು ಅವನು ಮಾಡಿದ್ರೆ ಅವನು ಭಗವಂತನ ಒಂದು ಎಲ್ಲಿಗೆ ಹೋದ್ರೆ ನಾವು ಮತ್ತೆ ಇಲ್ಲಿಗೆ ವಾಪಸ್ ಬರೋದಿಲ್ವೋ ಅಂತಹ ಸ್ಥಳಕ್ಕೆ ಅವನು ಹೋಗಬಹುದು. ಹಾಗಾಗಿ ವರ್ಣಾಶ್ರಮ ಧರ್ಮದಲ್ಲಿ ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿ ತನ್ನನ್ನ ಪರಿಶುದ್ಧ ಮಾಡಿಕೊಂಡು ಅವನು ಉನ್ನತ ಲೋಕಗಳಿಗೆ ಹೋಗುವಂತಹ ಎಲ್ಲ ಅವಕಾಶವನ್ನ ಭಗವಂತ 4 ಆಶ್ರಮಗಳಿಗೆ 4 ವರ್ಣದವರಿಗೆ ಎಲ್ಲರಿಗೂ ಕೂಡ ಅನುಗ್ರಹಿಸಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಿನಾಯಕ್ ಪ್ರಭುಜಿ. ಹರೇ ಕೃಷ್ಣ. ಕ್ಲೈಂಬ್ಯಂ ಮಾಸ್ ಸ್ಮಗಮಃ ಪಾರ್ಥ ನೈತತ್ವೇಯು ಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಪ್ರತೆಯ ಮಗನಾದ ಪಾರ್ಥನೆ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಶುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಏನ್ ಹೇಳ್ತದಾನೆ ಕೃಷ್ಣ ಇಲ್ಲಿ? ಪೃತೆಯ ಮಗನಾದ ಪಾರ್ಥನೆ. ಪೃತೆ ಅಂತ ಹೇಳಿದ್ರೆ ಕುಂತಿದೇವಿ ಅಲ್ವಾ? ಕೃಷ್ಣನ ತಂದೆ ವಸುದೇವನ ತಂಗಿ, ಅಂದ್ರೆ ಕೃಷ್ಣನಿಗೆ ಸೋದರತೆಯ ಮಗ ಅರ್ಜುನ. ಹಾಗಾಗಿ ಪೃತೆಯ ಮಗನಾದ ಪಾರ್ಥನೆ, ಷಂಡತನವನ್ನ ಹೊಂದಬೇಡ, ನೀನು ನಪುಂಸಕತೆಯನ್ನ ತೋರಿಸ್ಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಅಂದ್ರೆ ಪರಂತಪ, ನಿನ್ನನ್ನು ನೋಡಿದ್ರೆ ಶತ್ರುಗಳೆಲ್ಲ ಹೆದರ್ಕೋತಾರೆ. ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಹಾಗಾಗಿ ನಿನಗೆ ಶಕ್ತಿ ಇದೆ, ಆದ್ರೆ ನೀನು ಆ ಶಕ್ತಿಯನ್ನ ನೀನು ಉಪಯೋಗಿಸ್ಕೋತಾ ಇಲ್ಲ. ನೀನು ಯಾರಿಗೆ ಔದಾರ್ಯತೆಯನ್ನ ತೋರಿಸ್ಬೇಕೋ ಅವ್ರಿಗೆ ತೋರಿಸ್ತಾ ಇಲ್ಲ. ನೀನು ನಿನ್ನ ಒಂದು ಸಂಬಂಧಿಕರು ಯಾರಿದ್ದಾರೆ ಅವ್ರಿಗೆ ಔದಾರ್ಯತೆಯನ್ನ ತೋರಿಸಿ ಯುದ್ಧದಲ್ಲಿ ಆಗ್ಬೇಡ, ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಇಂತಹ ಒಂದು ಹೃದಯ ದೌರ್ಬಲ್ಯವನ್ನ ಬಿಡು ಅಂತ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ, ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ. ಶ್ಯಾಮ ರೂಪಿಣಿ ಮಾತಾಜಿ, ದೇವಿದಾಸಿ ಮಾತಾಜಿ ಹೋಗಿ. ಹರೇ ಕೃಷ್ಣ. ಶ್ಯಾಮ ರೂಪಿಣಿ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ. ಮಧು ರಾಕ್ಷಸನನ್ನು ಕೊಂದಿರುವುದರಿಂದ ನಿನ್ನ ಹೆಸರು ಮಧುಸೂದನ. ಆದರೆ ನೀನು ನನ್ನ ತಾತ ಮತ್ತು ಗುರುವನ್ನು ಕೊಲ್ಲಲು ನನಗೆ ಹೇಳುತ್ತಿದ್ದೆಯೇ, ಅದು ನಿನ್ನ ಸಂಕೇತ. ನಿನ್ನ ಹೆಸರು ಮಧುಸೂದನ ಎಂಬುದು ಸರಿ, ಏಕೆಂದರೆ ಮಧು ಎಂಬ ಹೆಸರಿನ ಒಬ್ಬ ರಾಕ್ಷಸನನ್ನು ನೀನು ಕೊಂದಿದ್ದೀಯೆ. ಆದರೆ ನೀನು ನನ್ನನ್ನು ಭೀಷ್ಮಸೂದನನಾಗಲು ಹೇಳುತ್ತಿದ್ದೀಯೆ. ಭೀಷ್ಮರು ನನ್ನ ಅಜ್ಜ ಮತ್ತು ದ್ರೋಣ ಸೂದನ ಎಂದರೆ ಹಂತಕ. ನಾನು ಹೇಗೆ ಆಗಲು ಸಾಧ್ಯ? ಭಗವದ್ಗೀತೆ 2.1 10 ಲಾಸ್ ಇಂಜರಿ. ಹರೇ ಕೃಷ್ಣ. ಈಗ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ನೀನು ಮಧುಸೂದನ. ಯಾಕೆ ನಿನಗೆ ಮಧುಸೂದನ ಅಂತ ಹೆಸರು ಬಂತು? ನೀನು ಮಧು ಅನ್ನುವಂತಹ ರಾಕ್ಷಸನನ್ನ ಕೊಂದಿದೀಯ, ಸರಿ, ಅದಕ್ಕೆ ನಿನಗೆ ಮಧುಸೂದನ ಅನ್ನುವಂತಹ ಹೆಸರು ಬಂದಿದೆ. ಹಾಗಾದ್ರೆ ನಾನು ಯಾಕೆ ನಮ್ಮ ಅಜ್ಜನಾದ ಭೀಷ್ಮಾಚಾರ್ಯರನ್ನ ನಾನು ಕೊಲ್ಬೇಕು? ಹಾಗಾದ್ರೆ ನಾನು ಭೀಷ್ಮಸೂದನ ಆಗ್ಬೇಕಾ? ಅಥವಾ ದ್ರೋಣಾಚಾರ್ಯರನ್ನ ಯಾಕೆ, ನನ್ನ ಆಚಾರ್ಯರವರು, ನನ್ನ ಗುರುಗಳು, ಅವ್ರನ್ನ ಯಾಕೆ ನಾನು ಕೊಲ್ಬೇಕು? ನಾನು ದ್ರೋಣಸೂದನ ಆಗ್ಬೇಕಾ? ಇಲ್ಲ, ನಾನು
ಅವರನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಕೃಷ್ಣ ಏನ್ ಹೇಳ್ತಾನೆ, ನೀನು ಅವರ ಒಂದು ಜಡ ದೇಹಕ್ಕಾಗಿ ನೀನು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀಯಾ. ನೀನು ಕೊಲ್ಲಲಿಲ್ಲ ಅಂತಂದ್ರು ನನ್ನ ಒಂದು ನಾನೀಗ ಈಗಾಗಲೇ ಅವ್ರನ್ನ ಕೊಂದು ಬಿಟ್ಟಿದ್ದೀನಿ, ನೀನು ನಿಮಿತ್ತ ಮಾತ್ರ. ನೀನು ಯುದ್ಧ ಮಾಡ್ಲಿಲ್ಲ ಅಂತಂದ್ರು ಕೃಷ್ಣ ಬೇರೆಯವ್ರನ್ನ ಕರ್ಕೊಂಬಂದು ಯುದ್ಧ ಮಾಡಿಸ್ತಾನೆ, ಅದು ನಡೆಯುತ್ತೆ. ಆದ್ರೆ ಅರ್ಜುನ ಒಬ್ಬ ಶುದ್ಧ ಭಕ್ತನಾಗಿರೋದ್ರಿಂದ ಅವನನ್ನ ನಿಮಿತ್ತವಾಗಿರಿಸ್ಕೊಂಡು ಭಗವಂತ ಯುದ್ಧವನ್ನ ಮಾಡಿಸ್ತಾ ಇದ್ದಾನೆ. ಆದ್ರೆ ಕೃಷ್ಣ ಅರ್ಜುನ ನಾನ್ಯಾತಕ್ಕೆ ಇವ್ರನ್ನೆಲ್ಲ ಕೊಲ್ಬೇಕು, ಇವರನ್ನೆಲ್ಲ ಕೊಲ್ಲೋದ್ರಿಂದ ನನಗೆ ಯಾವುದೇ ಸಂತೋಷ ಸಿಗೋದಿಲ್ಲ, ಯಾವುದೇ ಆನಂದ ಇಲ್ಲ. ನಾನು ದ್ರೋಣಸೂದನ ಆಗ್ಲಾ ಅಥವಾ ಭೀಷ್ಮಸೂದನ ಆಗ್ಲಾ, ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾರಾಜು ಮಾತಾಜಿ ಹೋಗಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 5ನೆಯ ಆಕ್ಷೇಪಣೆ, ಅನಿರ್ಣಯ. ಯಾವುದು ಉತ್ತಮ ಎಂದು ನಮಗೆ ತಿಳಿದಿಲ್ಲ, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು. ಹರೇ ಕೃಷ್ಣ. ಈಗ ಅವನಿಗೆ ನಿರ್ಣಯ ಏನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ತರ ಡಿಸಿಷನ್ ತಗೋಬೇಕು ಅರ್ಜುನನಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅವನು ಕೇಳ್ತಾ ಇದ್ದಾನೆ ಯಾರನ್ನ, ಕೃಷ್ಣನನ್ನ. ಯಾವುದು ಉತ್ತಮ ಎಂದು ನಮಗೆ ತಿಳಿದಿಲ್ಲ, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಅಂತ ಹೇಳಿದ್ರೆ, ನಾನು ಅವರನ್ನ ಸಾಯಿಸಿದ್ರೆ ನನಗೆ ಯಾವುದೇ ಸಂತೋಷ ಇಲ್ಲ, ಅಥವಾ ಅವರು ನನ್ನನ್ನ ಸೋಲಿಸಿದ್ರೆ ಅಥವಾ ನನ್ನನ್ನ ಸಾಯಿಸ್ಲಿ, ಅದು ಅವ್ರ ಸಂತೋಷ. ಆದ್ರೆ ನಾನು ಸಾಯೋದಕ್ಕೂ ರೆಡಿ ಇದ್ದೀನಿ, ಆದ್ರೆ ನಾನು ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಈ ಯುದ್ಧವನ್ನ ಮಾಡಿ ಎಲ್ಲರಿಗೂ ಹಿಂಸೆ ಆಗುತ್ತೆ, ಅದು ಮಾಡ್ಬೇಕಾ, ಅಥವಾ ಯುದ್ಧ ಮಾಡ್ದೇನೆ ಬೇಡ ಅವರೇ ಚೆನ್ನಾಗಿರ್ಲಿ, ನಾನು ಭಿಕ್ಷೆ ಏನಾದ್ರೂ ಮಾಡಿ ನಾನು ಜೀವನ ಮಾಡ್ತೀನಿ. ಈ ರೀತಿಯಲ್ಲಿ ಕೃಷ್ಣನನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಅವನು ಭಿಕ್ಷೆ ಬೇಡದಕ್ಕೂ ರೆಡಿಯಾಗಿದ್ದಾನೆ. ಒಬ್ಬ ಕ್ಷತ್ರಿಯ ತನ್ನ ಒಂದು ತಾತ ಮುತ್ತಾತರಿಂದ ಬಂದಂತಹ ರಾಜ್ಯವನ್ನ ಅವನು ಅವ್ರ ಹತ್ರ ಪಡ್ಕೊಳ್ದೇನೆ ತನ್ನ ಹಕ್ಕನ್ನ ಚಲಾಯಿಸ್ತೇನೆ, ಬೇಡ ಅವರೇ ಪಡ್ಕೊಳ್ಳಿ, ಅವರೇ ಇಟ್ಕೊಳ್ಳಿ, ನಾನು ಅಹಿಂಸೆಯಿಂದ ನಾನು ನಡ್ಕೋತೀನಿ ಅನ್ನೋದು ಎಷ್ಟು ಸರಿ? ನಾನು ಭಿಕ್ಷೆ ಬೇಡಿ ಆದ್ರೂ ಜೀವನ ಮಾಡ್ತೀನಿ, ಆದ್ರೆ ನಾನು ಯುದ್ಧ ಮಾಡೋದಿಲ್ಲ. ಏನ್ ಮಾಡ್ಬೇಕು ಈಗ? ನನಗೆ ಹೃದಯ ದೌರ್ಬಲ್ಯ, ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನಗೆ ನೀನೇ ಹೇಳ್ಬೇಕು, ನಾನು ಅವರಿಂದ ನಾನು ಸೋಲ್ಬೇಕಾ ಅಥವಾ ನನ್ನಿಂದ ಅವ್ರು ಸೋಲ್ಬೇಕಾ? ಅವರು ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ, ಸಾಯಿಸ್ಲಿ ಅವರು ಏನ್ ಮಾಡ್ಲಿ ಹೇಳು ಕೃಷ್ಣ ಅಂತ ಅಂದ್ಬಿಟ್ಟು ಅರ್ಜುನ ಈಗ ಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಯಾವ ನಿರ್ಣಯ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಶಕ್ತಿವಂತನಾಗಿದ್ರು ಕೂಡ ಅವನು ನಾನು ಒಂದು ಭಿಕ್ಷುಕನಾಗಿ ಆದ್ರೂ ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಇದನ್ನ ಅವನ ಅರ್ಜುನನ ಒಂದು ನಿರ್ಲಿಪ್ತತೆ, ವೈರಾಗ್ಯ ಅಂತ ಹೇಳ್ಬಹುದು. ಅಹಿಂಸೆಯನ್ನ ಮಾಡ್ತೀನಿ, ಯಾರನ್ನೂ ನಾನು ಕೊಲ್ಲೋದಕ್ಕೆ ನಾನು ಇಷ್ಟಪಡಲ್ಲ, ಭಿಕ್ಷೆಯರು ಮಾಡಿ ಜೀವನ ಮಾಡ್ತೀನಿ, ಇದು ಒಬ್ಬ ಶುದ್ಧ ಭಕ್ತನ ಲಕ್ಷಣ. ಇದು ಮಾತ್ರ ವ್ಯಕ್ತಿಯನ್ನ ಮುಕ್ತಿಯ ಮಾರ್ಗಕ್ಕೆ ಕೊಂಡೋಗುತ್ತೆ ಅಂತ ನಾವು ಹೇಳ್ಬಹುದು. ಅಂತಂದ್ರೆ ಅವನು ಯುದ್ಧ ಮಾಡದೆ ಅವನು ಈ ರೀತಿ ಹೇಳ್ತಾ, ಅವನು ಎದುರ್ಕೊಂಡು ಈ ರೀತಿ ಮಾಡ್ತಾ ಇಲ್ಲ, ಅಹಿಂಸೆಯನ್ನ ಮಾಡ್ಬೇಕು, ಯಾರನ್ನ ಕೊಲ್ಲಬಾರ್ದು ಅಂತ ಅವನು ಈ ರೀತಿ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಏನ್ ಮಾಡ್ಬೇಕು, ನಿರ್ಣಯ ತಗೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಏನ್ ಮಾಡ್ಬೇಕು ನೀನೇ ಹೇಳು ಅಂತ ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಬೇಡ್ಕೋತಾ ಇದ್ದಾನೆ. ಹರೇ ಕೃಷ್ಣ. ಮನಿ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಅರ್ಜುನ ಕೃಷ್ಣನಿಗೆ ಶರಣಾಗುತ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನೀವೇ ಓದಿ ಮಾತಾಜಿ. ಹರೇ ಕೃಷ್ಣ. ಅರ್ಜುನ ಕೃಷ್ಣನಿಗೆ ಶರಣಾಗುತ್ತಾನೆ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆ ಇಟ್ಟು ನನಗೆ ಬೋಧಿಸು. ಭಗವದ್ಗೀತೆ 2.7. ಈಗ ಅರ್ಜುನನಿಗೆ ಗೊತ್ತಾಗಿದೆ ನನ್ನಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ನಾವು ಅಷ್ಟೇನೆ, ಜೀವನದಲ್ಲಿ ನಮಗೆ ಏನು ಸಮಸ್ಯೆ ಅಂತ ಗೊತ್ತಾದ್ರೆ ನಾವು ಸರಿಯಾದವರಿಂದ ನಾವು ಅದಕ್ಕೆ ಮಾರ್ಗದರ್ಶನವನ್ನು ತಗೊಂಡ್ರೆ ಆ ಸಮಸ್ಯೆ ಅರ್ಧ ಪರಿಹಾರ ಆಗುತ್ತೆ.
ಆದ್ರೆ ನಾವು ಯಾರಿಂದ ಮಾರ್ಗದರ್ಶನವನ್ನ ತಗೋತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಏಕೆಂದ್ರೆ ದುರ್ಯೋಧನ ಶಕುನಿಯಿಂದ ಮಾರ್ಗದರ್ಶನವನ್ನ ತಗೊಂಡ ಅವನು ಪತನವನ್ನ ಹೊಂದಿದ. ಅದೇ ಅರ್ಜುನ ಯಾರಿಂದ ಮಾರ್ಗದರ್ಶನವನ್ನ ತಗೊಂಡ? ಹರೇ ಕೃಷ್ಣ. ಕೃಷ್ಣನಿಂದ. ಹಾಗಾಗಿ ಅವನು ಭಗವಂತನ ಧಾಮಕ್ಕೆ ಹೋದ. ಹಾಗಾಗಿ ನಾವು ಯಾರಿಂದ ನಾವು ಮಾರ್ಗದರ್ಶನವನ್ನ ತಗೋಬೇಕು, ಯಾರ ಬಳಿ ನಮ್ಮ ಸಮಸ್ಯೆಯನ್ನ ಹೇಳ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಏಕೆಂದ್ರೆ ಭೌತಿಕವಾದ ಸಮಸ್ಯೆಗಳಿಗೆ ನಾವು ಭೌತಿಕ ಇಂದ್ರಿಯ ತೃಪ್ತಿ ಮಾಡೋ ಅಂಥವ್ರ ಹತ್ರನೇ ನಾವು ಮಾರ್ಗದರ್ಶನವನ್ನ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ, ಅವರ ಮನಸ್ಥಿತಿ ಹೇಗಿದೆಯೋ ಹಾಗೆ ಹೇಳ್ತಾರೆ. ಹಾಗಾಗಿ ನಾವು ಪತನವನ್ನ ಹೊಂದಬಹುದು. ಹಾಗಾಗಿ ನಮ್ಮ ಒಂದು ಭೌತಿಕ ಸಮಸ್ಯೆಗೆ ಆಧ್ಯಾತ್ಮಿಕವಾದ ಪರಿಹಾರವನ್ನ ನಾವು ಪಡ್ಕೋಬೇಕು. ಯಾರು ಶುದ್ಧ ಭಕ್ತರಿದ್ದಾರೋ, ಯಾರು ಗುರುಗಳಿದ್ದಾರೋ ಅಂಥವ್ರ ಹತ್ರ ನಾವು ಒಂದು ಆಧ್ಯಾತ್ಮಿಕ ಪರಿಹಾರವನ್ನ ಪಡ್ಕೋಬೇಕಾಗುತ್ತೆ. ಏಕೆಂದ್ರೆ ಸಮಸ್ಯೆಗಳು ಎಲ್ಲರಿಗೂ ಕೂಡ ತಾನಾಗೆ ಬರ್ತಾ ಇರುತ್ತೆ. ಒಂದು ಲೈನ್ ಎಳಿತೀವಿ ಅಂತ ಹೇಳಿದ್ರೆ ಆ ಲೈನ್ ಚಿಕ್ಕದಾಗಿ ಕಾಣ್ಬೇಕು ಅಂತಂದ್ರೆ ಅದ್ರ ಪಕ್ಕ ದೊಡ್ಡ ಲೈನ್ ಎಳಿಬೇಕು ಅಲ್ವಾ? ಅದೇ ರೀತಿ ಸಮಸ್ಯೆಯನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಾವು ಯಾರಿಂದ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಈಗ ಅರ್ಜುನ ಏನ್ ಹೇಳ್ತಾ ಇದ್ದಾನಲ್ಲಿ, ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಕಾರ್ಪಣ್ಯ ಅಂತಂದ್ರೆ ಕೃಪಣತೆ ಅಂತಂದ್ರೆ ಅದಕ್ಕೆ ವಿರುದ್ಧವಾದದಂದ್ರೆ ಬ್ರಾಹ್ಮಣ ಅಂತಂದ್ರೆ ಉದಾರಿ. ಈ ಕೃಪಣ ಅಂತಂದ್ರೆ ಅವನ್ನ ಜಿಪುಣ ಅಂತ ಹೇಳ್ತಾರೆ. ಯಾರೋ ಬದುಕಿನ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳದೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ದೇನೆ ನಾಯಿ ಹಂದಿಗಳ ತರ ತಮ್ಮ ಜೀವನವನ್ನ ಮುಗಿಸ್ತಾರೋ ಅಂಥವರನ್ನ ಕೃಪಣರು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೇ ರೀತಿ ಯಾರು ತಮ್ಮ ಜೀವನದ ಸಮಸ್ಯೆಗಳನ್ನ ಆಧ್ಯಾತ್ಮಿಕ ಪರಿಹಾರದ ಮೂಲಕ ಪರಿಹರಿಸ್ಕೊಂಡು ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಗುರಿಪಡಿಸ್ತಾರೋ ಅಂಥವ್ರನ್ನ ಬ್ರಾಹ್ಮಣರು ಅಂತ ಹೇಳ್ತಾರೆ. ಈ ಕೃಪಣ ಹೇಗೆ ಯೋಚನೆ ಮಾಡ್ತಾನೆ ಅಂತಂದ್ರೆ ನನ್ನ ಸಂಬಂಧಿಕರು ನನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ನನಗೆ ರಕ್ಷಣೆಯನ್ನ ಕೊಡ್ತಾರೆ, ನನ್ನನ್ನ ಸಾವಿನ ದವಡೆಯಿಂದ ಪಾರ್ ಮಾಡ್ತಾರೆ. ಹಾಗೆ ನಾನು ಕೂಡ ನನ್ನ ಕುಟುಂಬದವರಿಗೆ ರಕ್ಷಣೆಯನ್ನ ಕೊಡ್ತೀನಿ. ಈ ರೀತಿ ಯೋಚನೆ ಮಾಡ್ತಾನೆ ಅಲ್ವಾ? ಕೃಷ್ಣ ಯಾರನ್ನಾದ್ರೂ ಕೊಲ್ಬೇಕು ಅಂತ ಹೇಳಿದ್ರೆ ಯಾರು ಅವನನ್ನ ತಡೆಯೋದಕ್ಕಾಗಲ್ಲ. ಅಥವಾ ಕೃಷ್ಣ ಯಾರನ್ನಾರು ಉಳಿಸ್ಬೇಕು ಅಂತಂದ್ರೆ ಯಾರು ಕೂಡ ಅವನನ್ನ ಕೊಲ್ಲೋದಕ್ ಸಾಧ್ಯ ಇಲ್ಲ. ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕು ಅಂತಂದ್ರು ಭಗವಂತನ ಕೃಪಾ ಕಟಾಕ್ಷ ಬೇಕು. ಹಾಗಾಗಿ ಈ ಕೃಪಣ ಈ ರೀತಿಯಲ್ಲಿ ಅಜ್ಞಾನದಿಂದ ಯೋಚನೆ ಮಾಡ್ತಾನೆ. ಇಲ್ಲಿ ಅರ್ಜುನನು ಕೂಡ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಅರ್ಥ ಮಾಡ್ಕೋತಾ ಇದ್ದಾನೆ. ಆದ್ರೆ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ನನಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನೂ ಗೊತ್ತಾಗ್ತಾ ಇಲ್ಲ ಕೃಷ್ಣ. ಚಿತ್ತ ಸ್ವಾಸ್ಥ್ಯವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅಶಾಂತಿ ತುಂಬೋಗಿದೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನನಗೆ ಯಾವುದು ಸರಿ ಅಂಥದನ್ನ ನೀನು ದೃಢ ನಿಶ್ಚಯವಾಗಿ ಹೇಳು ಕೃಷ್ಣ. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು. ಈಗ ಇಲ್ಲಿ ಇದುವರೆಗೂ ಅರ್ಜುನ ಕೃಷ್ಣನ ಸ್ನೇಹಿತನಾಗಿದ್ದ, ಸಂಬಂಧಿಯಾಗಿದ್ದ. ಆದ್ರೆ ಈಗ ಹೇಳ್ತಾ ಇದ್ದಾನೆ, ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗತನಾದ ಆತ್ಮ. ಹೇಗೆ ಅಂದ್ರೆ ದ್ರೌಪದಿಯ ಸೀರೆಯನ್ನ ಸೆಳೆಯುವಾಗ ದ್ರೌಪದಿ ಎಲ್ಲರನ್ನೂ ಕೂಕೋತಾಳೆ, ಯಾರು ಅವಳ ನೆರವಿಗೆ ಬರೋದಿಲ್ಲ. ಯಾವಾಗ ಅವಳು ಕೃಷ್ಣನನ್ನ ಎರಡೂ ಕೈ ಎತ್ತಿ ಶರಣಾಗತಿಯ ಭಾವವನ್ನ ತೋರಿಸ್ತಾಳೋ ಆಗ ಮಾತ್ರ ಭಗವಂತ ಓಡೋಡಿ ಬರ್ತಾನೆ. ಹಾಗಾಗಿ ನಾವು ಕೂಡ ಭಗವಂತನಿಗೆ ಶರಣಾದ್ರೆ ಮಾತ್ರ ಭಗವಂತನ ನಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ಅದೇ ರೀತಿ ಇಲ್ಲಿ ಅರ್ಜುನ ಕೂಡ ಹೇಳ್ತಾ ಇದ್ದಾನೆ, ನಾನೀಗ ನಿನ್ನ ಶಿಷ್ಯ, ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು, ನನಗೆ ಬೋಧನೆ ಮಾಡೋ. ಯಾವುದು ನನ್ನ ಹೃದಯಕ್ಕೆ ಒಳ್ಳೆಯದೋ, ಯಾವುದು ಸಮಾಜಕ್ಕೆ ಒಳ್ಳೆಯದೋ ಅದನ್ನ ಮಾತ್ರ ನನಗೆ ಬೋಧನೆ ಮಾಡು ಕೃಷ್ಣ, ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಕೃಷ್ಣನನ್ನ ಬೇಡ್ಕೋತಾ ಇದ್ದಾನೆ ಅರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ. ಚೈತನ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧರ್ಮ ಸಮೂಢ, ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಶಿಷ್ಯತೆ ಅಹಂ, ನಾನೀಗ ನಿನ್ನ ಶಿಷ್ಯ. ಈಗ ಅದೇ ಧರ್ಮ ಸಮೂಢ ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಹೇಗೆ ನಡ್ಕೋಬೇಕು ಅನ್ನೋದು ನನ್ನ ಹೃದಯಕ್ಕೆ ಗೊತ್ತಾಗ್ತಾ ಇಲ್ಲ.
ಅದನ್ನ ನೀನು ತಿಳಿಸ್ಕೊಡು. ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಎಷ್ಟೆಲ್ಲ ಕಾರಣಗಳನ್ನ ಕೊಡ್ತಾನೆ ಅರ್ಜುನ. ಕೊಟ್ಟಾದ್ಮೇಲೆ ನನಗೆ ಎಲ್ಲ ಗೊಂದಲ ಇದೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಗೊತ್ತಾಗ್ತಾ ಇಲ್ಲ. ನಾನೀಗ ನಿನ್ನ ಶಿಷ್ಯ, ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಇಲ್ಲಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಅರ್ಜುನ. ಹರೇ ಕೃಷ್ಣ. ಈಗ ನಿಮಗೆಲ್ಲ ಒಂದು ಚಟುವಟಿಕೆ ಇದೆ. ಏನ್ ಚಟುವಟಿಕೆ ಇದೆ ಅಂತ ಹೇಳಿದ್ರೆ ಸರಿಯಾಗಿ ಕೇಳಿಸ್ಕೋಬೇಕು. ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಅರ್ಜುನನಿಗೆ ಯಾವ ರೀತಿ ಗೊಂದಲ ಉಂಟಾಯಿತು, ಮತ್ತೆ ಕೃಷ್ಣನಿಗೆ ಶರಣಾಗತಿ ಆದ್ಮೇಲೆ ಅವನು ಯಾವ ಅಂಶಗಳನ್ನ ಕೃಷ್ಣನಿಂದ ಪಡೆದುಕೊಂಡ ಅನ್ನೋದನ್ನ ನೀವು ಹೇಳಬೇಕು. ಗ್ರೂಪ್ ಚಟುವಟಿಕೆ ಅಲ್ವಾ? ಅದೇ ರೀತಿ ಈ ಅಂಶಗಳು ನಿಮ್ಮ ಸ್ವಂತ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ಹೇಗೆ ಸಂಬಂಧಿತವಾಗಿವೆ ಎಂಬುದನ್ನು ಚರ್ಚಿಸಿ ಅದನ್ನ ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋತೀರಾ, ಅಥವಾ ಬೇರೆಯವರು ಯಾರಾದರೂ ನಿಮ್ಮನ್ನ ಕೇಳಿದ್ರೆ ನೀವು ಹೇಗೆ ಅವರಿಗೆ ಉತ್ತರವನ್ನ ಕೊಡ್ತೀರಾ, ಅದನ್ನು ಕೂಡ ಚರ್ಚೆ ಮಾಡಿ. ಈ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ 2ನೇ ಅಧ್ಯಾಯ 7ನೇ ಶ್ಲೋಕ ಮತ್ತು 2ನೇ ಅಧ್ಯಾಯ 8ನೇ ಶ್ಲೋಕವನ್ನ, ಅದರ ಭಾವಾರ್ಥವನ್ನ ನೋಡಿ ಚರ್ಚೆ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ. ಗೊತ್ತಾಯ್ತು ಮಾತಾಜಿ ಎಷ್ಟು ಮಿನಿಟ್ ಕೊಡ್ಬೇಕು? 3 ಮಿನಿಟ್ ಮಾತಾಜಿ, 3 ಮಿನಿಟ್ಸ್. 2 ನಿಮಿಷ ಚರ್ಚೆ ಮಾಡಬೇಕು, 3 ನಿಮಿಷ ಚರ್ಚೆ ಮಾಡಬೇಕು, 2 ನಿಮಿಷ ಹೇಳ್ಬೇಕು. ಯಾವ್ಯಾವ ನಿಮ್ಗೆ ಗ್ರೂಪ್ ಬರ್ತದೆ ಆಗ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಿ. ನಿಮ್ಮ ಸ್ಕ್ರೀನ್ ನೋಡಿ ಡಿಸ್ಪ್ಲೇ ಆಗ್ತದೆ, ಆಗ ನೀವು ನೋಡಿ ಆಯ್ತಾ. ಟೋಟಲ್ ಎಷ್ಟು ಮೆಂಬರ್ ಇದ್ದಾರೆ? 30 ಅಲ್ಲ? 5 ಗ್ರೂಪ್ ಮಾಡ್ಲಿಯಾ ಮಾತಾಜಿ? 5 ಗ್ರೂಪ್. ಮಾತಾಜಿ 32 ಜನ ಇದ್ದಾರೆ ಅಲ್ವಾ? ಮತ್ತೆ ಇಲ್ಲ, ನಮ್ಮ 30 ಜನ ಮಾತಾಜಿ. 30 ಜನ ಮಾಡಿ ಮಾತಾಜಿ, 30 ಜನಕ್ಕೆ ಮಾಡಿ ಮಾತಾಜಿ. 5 ಗ್ರೂಪ್ಸ್ ಮಾಡ್ತೇನೆ. ಮಾತಾಜಿ.
ಹೇಳಿ ಮಾತಾಜಿ, ಒಂದನೇ ರೂಮ್ ಆಗಿದೆ. ಹರೇ ಕೃಷ್ಣ. ಫಸ್ಟ್ ರೂಮ್ ಆಯ್ತು ಮಾತಾಜಿ. ಒಂದು ನಿಮಿಷ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು. ರೂಪಾ ಮಾತಾಜಿ ಹೇಳಿ ಮಾತಾಜಿ. ನೀವು ಸಿಲೆಕ್ಟ್ ಮಾಡಿದ್ರೆ ಅಲ್ಲಿ ಲೀಡರ್ಸ್ ಹ್ಯಾಂಡ್ ರೈಸ್ ಮಾಡಿ, ಹಾ ಹ್ಯಾಂಡ್ ರೈಸ್ ಮಾಡಿ. ಯಾರು ಹೇಳ್ತೀರಿ? ನಿಮ್ಮ ಗ್ರೂಪ್ ನಲ್ಲಿ ಒಬ್ಬೊಬ್ಬರು ಲೀಡರ್ಸ್ ಸೆಲೆಕ್ಟ್ ಮಾಡಿದಿರಲ್ಲ, ಅವರ ಹ್ಯಾಂಡ್ ರೈಸ್ ಮಾಡಿ. ಲೀಡರ್ಸ್ ಫಸ್ಟ್ ಗ್ರೂಪ್ ಇಂದ ಅಶ್ವಿನಿ ಮಾತಾಜಿ ಹೇಳ್ತೀರಾ? ಏನು? ಅಶ್ವಿನಿ ರಾವ್ ಮಾತಾಜಿ ಅವರು ಹೇಳಿದ್ರು ಮಾತಾಜಿ. ಅವ್ರು ಹ್ಯಾಂಡ್ ರೈಸ್ ಮಾಡ್ಲಿ. ಅವರು ಅಶ್ವಿನಿ ರಾವ್ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಫಸ್ಟ್ ಗ್ರೂಪ್ ನಲ್ಲಿ ಯಾರಿದ್ದಾರೆ ಲೀಡರ್? ಫಸ್ಟ್ ಗ್ರೂಪ್. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಅವರು ಮುಖ್ಯವಾಗಿ ಗೊಂದಲಕ್ಕೆ ಮಾತಾಜಿ ಒಳಗಾಗ್ಲಿಕ್ಕೆ ನೀವು ಯಾವ ಗ್ರೂಪ್ ಅಲ್ಲಿ ಇದ್ರಿ ಹೇಳಿ ಮಾತಾಜಿ. ಫಸ್ಟ್ ಗ್ರೂಪ್ ಅಲ್ಲಿ ಇದ್ದೆ ಮಾತಾಜಿ. ಫಸ್ಟ್ ಗ್ರೂಪ್ ಅಲ್ಲಿ. ನಿಮ್ಮ ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ರು? 5 ಜನ ಇದ್ರು ಮಾತಾಜಿ. ಮಾತಾಜಿ 6 ಮೆಂಬರ್ಸ್ ಮಾತಾಜಿ. ಒಂದೇ ಗ್ರೂಪ್, ಒಂದೇ ಫೋನ್ ಇಂದ ಇಬ್ರು ಆಗಿದ್ದೀವಿ. ಹಾ ಹೇಳಿ ಮಾತಾಜಿ. ಅರ್ಜುನ ಗೊಂದಲಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಅವರು ದೇಹದೊಂದಿಗೆ ಗುರುತಿಸಿಕೊಂಡಿದ್ರು. ಅವರಿಗೆ ಆತ್ಮ ಅನ್ನುವಂತಹ ಪ್ರಜ್ಞೆ ಇರ್ಲಿಲ್ಲ. ಅದಕ್ಕೆ ಅವರು ದೇಹದೊಂದಿಗೆ ಗುರುತಿಸಿಕೊಂಡು ಎದುರಿದ್ದವರೆಲ್ಲ ಭೀಷ್ಮಾಚಾರ್ಯ, ಪಿತಾಮಹ, ದ್ರೋಣಾಚಾರ್ಯ, ಗುರುಗಳು, ಎದುರಿರುವವರೆಲ್ಲ ನನ್ನ ದೊಡ್ಡಪ್ಪ, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿದ್ದಾರೆ, ಇವರನ್ನೆಲ್ಲ ಕೊಂದು ಬಿಟ್ಟು ಯಾವ ಪಾಪಕ್ಕೊಳಗಾಗ್ಲಿ ಅಂತ ಗೊಂದಲಕ್ಕೆ ಒಳಗಾಗ್ತಾರೆ. ನಿಜವಾಗಿ ನಮ್ಮ ಸ್ವರೂಪ ಅರ್ಥ ಮಾಡ್ಕೊಳ್ಳಿಲ್ಲ. ವಿ ಆಲ್ ಆರ್ ಸ್ಪಿರಿಚುವಲ್ ಬೀಯಿಂಗ್ ಅಲ್ವಾ, ಇದು ಪರ್ಮನೆಂಟ್, ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಸೊ ಇದು ಗೊಂದಲಕ್ಕೆ ಒಳಗಾಗ್ಲಿಕ್ಕೆ ಮುಖ್ಯ ಕಾರಣ. ಎಟ್ ದ ಸೇಮ್ ಟೈಮ್ ನಮ್ ಜ್ಞಾನ ಅಂತ ಬಂದಾಗ ಮೊದಲನೆಯ ಹಂತವೇ ಸ್ಟೆಪ್ ಅಂತ ಹೇಳಿದ್ರೆ ನಾನು ಆತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ರಿಯಲೈಸೇಷನ್ ಆಗ್ಲಿಲ್ಲ. ಅದಕ್ಕೆಲ್ಲ ಕಾರಣವನ್ನ 5 ಕಾರಣ ಕೊಟ್ಬಿಟ್ಟು ಕೂತ್ಕೊಳ್ತಾರೆ 1ನೇ ಅಧ್ಯಾಯದಲ್ಲಿ ಫುಲ್ ಕೂಡ. ಸೊ 2ನೇ ಅಧ್ಯಾಯದಲ್ಲಿ ಯಾವಾಗ ಹೀಗೆ ಕೂತ್ಬಿಟ್ರೆ ಕೃಷ್ಣ ಪರಮಾತ್ಮ ಮಾತನಾಡಲ್ಲ ಅಂತ ಗೊತ್ತಾಗತ್ತೆ. ಸೊ ಶರಣಾಗತರಾಗ್ತಾರೆ. ನಾನು ನಿನಗೆ ಶರಣಾಗತನಾದ ಆತ್ಮ ಕೃಷ್ಣ, ನಂಗೆ ದಾರಿ ತೋರಿಸು ಗುರುವಾಗಿ ಅಂತ ಕೇಳ್ಕೊಳ್ತಾರೆ. ಆವಾಗ ಅಲ್ಲಿಂದ ಕೃಷ್ಣ ಜ್ಞಾನೋದಯವನ್ನು ಮಾಡ್ತಾರೆ. ಮೊದಲ ಜ್ಞಾನೋದಯವೇ ನೀನು ಆತ್ಮ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಅಲ್ಲಿಂದ ಹಂತ ಹಂತವಾಗಿ ಹೇಳ್ತಾರೆ ಯಾವ ರೀತಿ ಕರ್ಮ ಮಾಡ್ಬೇಕು, ಕರ್ಮದಿಂದ ಓಡು ಹೋಗೋದು ಅಲ್ಲ ಅಂತ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಹೇಳಿದ್ರೆ ಇಡೀ ಭಗವದ್ಗೀತೆಯಲ್ಲಿ ಕರ್ಮದಿಂದ ಆತ್ಮ ಸಾಕ್ಷಾತ್ಕಾರ, ಕರ್ಮ ಬಿಟ್ಟು ಹೋಗೋದಲ್ಲ. ಅದನ್ನೇ ಅರ್ಜುನನಿಗೆ ಕೂಡ ಹೇಳ್ಕೊಡ್ತಾರೆ. ಯಾವ ರೀತಿ ಕರ್ಮದಿಂದ ಆತ್ಮ ಸಾಕ್ಷಾತ್ಕಾರ, ಎಲ್ಲವೂ ಕೂಡ ಕೃಷ್ಣ ಕರ್ಮ ಅಂತ ಹೇಳುವಂತಹ ಭಾವ. ಅದೇ ಕರ್ಮ ಯೋಗದಲ್ಲೂ ಹೇಳ್ತಾರೆ, ಕರ್ಮ ಸನ್ಯಾಸ ಯೋಗದಲ್ಲೂ ಹೇಳ್ತಾರೆ, ಧ್ಯಾನ ಯೋಗದಲ್ಲೂ ಅಷ್ಟಾಂಗ ಯೋಗ ಪದ್ಧತಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಕೊನೆಗೆ ಹೇಳ್ತಾರೆ ಭಕ್ತಿಯಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಡಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಳ್ಕೊಟ್ರು ನಮಗೆ, ಆತ್ಮ ಏನು ಅಂತ ಹೇಳ್ಕೊಟ್ರು. ಸೊ ನಮ್ಮ ಒಂದು ಜೀವನದಲ್ಲಿ ಏನು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಕೃಷ್ಣ ಭಗವಂತ ಹೇಳ್ಕೊಟ್ಟಾದ್ಮೇಲೆ ನಮ್ಮ ದೃಷ್ಟಿಕೋನ ಅಂತ ಹೇಳ್ಬೋದು. ನಾವು ಆತ್ಮ ಅಂತ ತಿಳಿದುಕೊಂಡ ಮೇಲೆ ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಲ್ಲೂ ಆತ್ಮ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಮಾತಾಜಿ ಅವಾಗ ಹೇಳಿದಾಗೆ 2ನೇ ಅಧ್ಯಾಯದಲ್ಲಿ ಕೋಪ ಅನ್ನೋದು ತುಂಬಾ ಕಷ್ಟಕರವಾದದ್ದು. ಕೋಪ ಮತ್ತೆ ಕಾಮ ಎರಡು ತುಂಬಾ ಡೇಂಜರಸ್. ಅದು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಲ್ವಾ. ಕೋಪದಿಂದ ಏನಾಗತ್ತೆ, ಬುದ್ಧಿ ನಾಶ ಆಗತ್ತೆ, ಬುದ್ಧಿಯಿಂದ ಸರ್ವನಾಶ ಆಗತ್ತೆ. ಸೊ ಮತ್ತೊಂದು ಆಸೆ, ಮಿತಿ ಇಲ್ಲದ ಆಸೆ. ಸೊ ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಆತ್ಮ ಅಂತಾಗ 84 ಜೀವರಾಶಿಗಳಿಗೆ ನಂಗೆ ಹಿತಕರ ಹೇಗಾಗುತ್ತೋ ಅವುಗಳಿಗೂ ಹಿತಕರವಾಗ್ಬೇಕು. ಅದು ನಡೆಯಲ್ಲಾಗಿರ್ಬೋದು, ನುಡಿಯಲ್ಲಾಗಿರ್ಬೋದು, ನನ್ನ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಕೂಡ ಯಾವ್ದಕ್ಕೂ ತೊಂದರೆ ಆಗ್ಬಹುದು. ಆ ರೀತಿಯಲ್ಲಿ ನಮ್ಮ ಒಂದು ನಡವಳಿಕೆ ದೃಷ್ಟಿಕೋನ ಚೇಂಜ್ ಆಗಿದೆ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಅರ್ಜುನನಿಗೆ ನಿಜವಾಗ್ಲೂ ದೈಹಿಕ ನೆಲೆಯಲ್ಲಿ ಇದ್ದನ ಅಥವಾ ಆತ್ಮದ ನೆಲೆಯಲ್ಲೇ ಇದ್ದನ ಕೃಷ್ಣ ಅರ್ಜುನ? ದೈಹಿಕ ನೆಲೆಯಲ್ಲಿ ಇದ್ರು ಮಾತಾಜಿ. ಅದಕ್ಕೆ ಅವರು ತನ್ನವರು ಅಂತ ಅನ್ಕೊಳ್ತಾರಲ್ವಾ, ಪಾಪ ಸುತ್ಕೊಳ್ಳುತ್ತೆ ಅಂತಾರೆ. ನನ್ನ ಪಿತಾಮಹ ಅಂತ ಹೇಳ್ತಾರೆ, ದ್ರೋಣಾಚಾರ್ಯ ಗುರುಗಳು ಅಂತ ಹೇಳ್ತಾರೆ. ಸೊ ಅವರನ್ನೆಲ್ಲ ಕೊಂದ್ರೆ ಪಾಪ ಸುತ್ಕೊಳ್ಳುತ್ತೆ. ಪಾಪ ಯಾವ್ದಕ್ಕೆ? ದೇಹಕ್ಕೆ ಮಾತ್ರ ಸುತ್ಕೊಳ್ಳೋದು ಅಲ್ವಾ, ಆತ್ಮಕ್ಕೆ ಪಾಪ ಸುತ್ಕೊಳ್ಳೋದಿಲ್ಲ. ಆತ್ಮಾವಿನಾಶಿ ಆದದ್ದು ಅಲ್ವಾ. ಅದು ಒಂದರಿಂದ ಒಂದು ನಾವು ಉಡುಪನ್ನು ಚೇಂಜ್ ಮಾಡುವ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಅರ್ಜುನನಲ್ಲಿ ಯಾವುದೇ ಅಜ್ಞಾನ ಇರೋದಿಲ್ಲ, ಜ್ಞಾನ ಇರುತ್ತೆ. ಯಾಕಂದ್ರೆ ಶುದ್ಧ ಇರುತ್ತೆ, ಆ ಒಂದು ಕ್ಷಣಕ್ಕೆ ಇರೋದಿಲ್ಲ. ಆ ಒಂದು ಕ್ಷಣಕ್ಕೆ ಭಗವಂತ ಆ ಒಂದು ಅಜ್ಞಾನವನ್ನ, ಆ ಒಂದು ಮಾಯೆಯನ್ನ ಮುಸುಕಾಕ್ಬಿಟ್ಟಿರ್ತಾನೆ ಅರ್ಜುನನಿಗೆ. ಉದ್ದೇಶ ಯಾತಕ್ಕೆ ಅಂತ ಹೇಳ್ತೀರಾ? ಈ ಗೀತಾಸಾರವನ್ನು ಬೋಧಿಸ್ಬೇಕಿತ್ತು. ಈ ಗೀತಾಸಾರವನ್ನ ಬೋಧನೆ ಮಾಡ್ಬೇಕಾಗಿತ್ತು.
ಈ ಒಂದು ಪ್ರಪಂಚಕ್ಕೆ ಈ ಒಂದು ಭಗವದ್ಗೀತೆಯನ್ನ ಕೊಡುವಂತಹ ಉದ್ದೇಶ ಭಗವಂತನದ್ದು ಆಗಿತ್ತು. ನೆಕ್ಸ್ಟ್ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಅಶ್ವಿನಿ ಮಾತಾಜಿನ? ರೂಪಾ ಮಾತಾಜಿ ಯಾರು ನೆಕ್ಸ್ಟ್? ಅಶ್ವಿನಿ ಮಾತಾಜಿ ಸೆಕೆಂಡ್. ಯಾರಿದ್ದಾರೆ ಸೆಕೆಂಡ್ ರೂಮ್? ಯಾರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಮಾತಾಜಿ. ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಸೆಕೆಂಡ್ ಗ್ರೂಪ್ ಅಲ್ಲಿ ಯಾರು ಹ್ಯಾಂಡ್ ರೈಸ್ ಮಾಡಿ? ರೂಮ್ ನಂಬರ್ 2 ಯಾರಿದ್ರು ಲೀಡರ್ಸ್? ಹರೇ ಕೃಷ್ಣ. ರೂಮ್ ನಂಬರ್ 2 ಚಂದ್ರು ಅವ್ರಿಗೆ ಹೇಳಿದೀವಿ ಮಾತಾಜಿ. ಚಂದ್ರು ಪ್ರಭುಜಿ ಪ್ಲೀಸ್. ಚಂದ್ರು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನ ಸಂದಿಗ್ಧ ಸ್ಥಿತಿಯಲ್ಲಿ ಅವನು ಸಹಾನುಭೂತಿ ಕಳ್ಕೊಂಡಿರ್ತಾನೆ. ಅದಕ್ಕೆ ಆತ್ಮದ ಸ್ಥಿತಿಯಲ್ಲಿ ಇರ್ತಾನೆ. ಆತ್ಮ ನಾನು ಬಂದು ಗುರುಗಳು ನನ್ನ ಎದುರು ಗುರುಗಳಿದ್ದಾರೆ, ಅವ್ರನ್ನೆಲ್ಲ ನಾನು ಕೊಲ್ಲೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡ್ತಾರೆ. ಇದರಿಂದ ನಾನು ಕಾಡ್ಗೆ ಹೋಗೋದೇ ಬೆಸ್ಟ್ ಅನ್ನೋದು ಒಂದು ಅವರು ಯಾವ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ತಿರಲಿಲ್ಲ. ಆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಕೃಷ್ಣನಿಂದ ಕೃಷ್ಣನ್ ಶರಣಾಗತಿ ಆಗಿ ಅವ್ರು ಯಾವ ರೀತಿ ಪಡಿತಾರೆ ಅಂದ್ರೆ, ದೇಹ ನೀನು ಯಾರನ್ನೇ ಕೊಲ್ಲಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಆತ್ಮ ಅವಿನಾಶಿ. ನೀನು ನಿಮಿತ್ತ ಮಾತ್ರದಲ್ಲಿ ನೀನು ಇದು ಮಾಡ್ತಿದ್ಯಾ, ಕೊಲ್ತಿದ್ಯಾ, ಆದ್ರೆ ಆತ್ಮ ಶಾಶ್ವತವಾಗಿರ್ತದೆ. ಮತ್ತೆ ಈ ದೇಹ ಯಾವತ್ತಿದು ಅದು ವಯಸ್ಸು ಅದು ದೇಹ ವಯಸ್ಸಾಗಿದೆ, ಅದು ಬಿಟ್ಟು ಅವರು ನೆಕ್ಸ್ಟ್ ಇದಕ್ಕೆ ಹೋಗುತ್ತಾರೆ, ಆತ್ಮಹತ್ಯೆಗೆ ಬರ್ತಾರೆ ಅಂತೇಳಿ. ನೀನು ಕೊಲ್ತಾ ಇಲ್ಲ, ಅದು ನಿಮಿತ್ತ ಮಾತ್ರ ಅಂತ ಹೇಳ್ತು. ಇದರಿಂದ ಕೃಷ್ಣ ಅರ್ಜುನ್ಗೆ ಜ್ಞಾನೋದಯ ಕಾಣುತ್ತೆ ಅಂತ ಪ್ರಶ್ನೆ ಕಾಣ್ತದೆ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇಂತಹ ಸಮಸ್ಯೆ ನಮ್ಮ ಜೀವನಕ್ಕೆ ಬಂದ್ರೆ ಹೇಗೆ ನಾವು ಇದು ಏನಂದ್ರೆ ನಾವದೇ ಗುರುವಿನ ಬಳಿ ಹೋಗ್ಬೇಕು. ಗುರು ಪರಂಪರೆಯಲ್ಲಿರುವಂತವ್ರ ಬಳಿ ಹೋಗಿ ನಾವು ಡಿಸ್ಕಸ್ ಮಾಡ್ಬೇಕು. ಮತ್ತೆ ಈಗ ರೂಪ ಗೋಸ್ವಾಮಿಯರ ಒಂದು ಶ್ಲೋಕದಲ್ಲಿ ಬರ್ತದಲ್ಲ, ನೀವು ಅವ್ರ ಗುಪ್ತ ತುಂಬಾ ಆಪ್ತರಾದ ಹೋಗಿ ನಿಮ್ಮ ಸಲಹೆಗಳನ್ನ ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ರೀತಿ ಮಾಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ Thank ಕೃಷ್ಣ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. 3 ಯಾರಿದ್ರು? ಹರೇ ಕೃಷ್ಣ. ರೂಮ್ ನಂಬರ್ 3 3rd ರೂಮ್ ನಲ್ಲಿ ಯಾರಿದ್ರು? 3rd ರೂಮ್ ಡಿಸ್ಕಷನ್ ಮಾಡ್ಲಿಲ್ವಾ? 3rd ರೂಮ್ ನವರು. ಹರೇ ಕೃಷ್ಣ. ಎಲ್ಲ ರೂಮ್ ನಲ್ಲಿ ಇದ್ರು ಎಲ್ಲರೂ. ಹರೇ ಕೃಷ್ಣ. ರೂಮ್ ನಂಬರ್ 4 ಹರೇ ಕೃಷ್ಣ. ನಿಮ್ಗೆ ಇದ್ರಲ್ಲೆಲ್ಲ ಮಾರ್ಕ್ಸ್ ಇರುತ್ತೆ, ಅದಕ್ಕೋಸ್ಕರ ಬ್ರೇಕ್ಔಟ್ ರೂಮ್ ಮಾಡೋ ಅಂತದ್ದು. ಎಲ್ಲರೂ ಮಾತಾಡ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ ಹೇಳಿ. ಹರೇ ಕೃಷ್ಣ. ರತ್ನಮ್ಮ, ನೀವು ಯಾವ ರೂಮ್ ನಲ್ಲಿ? ನೀವು ಲೇಟ್ ನಾವ್ 2ನೇ ರೂಮ್. ಹಾ 2ನೇ ರೂಮ್. ನಾವು ವರದಾ ಮಾತಾಜಿ, ಚಂದ್ರು ಅವರು, ಮತ್ತೆ ಇನ್ನೊಬ್ರು ಇದ್ರು. ಹರೇ ಕೃಷ್ಣ. ಚೈತನ್ಯ, ನವೀನ್, ದಕ್ಷ ಮಾತಾಜಿ ಯಾವ ರೂಮ್ ನಂಬರ್ ಇದ್ದು? ರೂಮ್ 5 ಮಾತಾಜಿ. ಓಕೆ 5 ಹೇಳಿ. ಮತ್ತೆ ಯಾರು ಇಲ್ಲ ಬೇರೆ. ಓಕೆ ರೂಮ್ ನಂಬರ್ 5 ಹೇಳಿ. ಮಾತಾಜಿ, ನಾವು ಡಿಸ್ಕಸ್ ಮಾಡಿದ್ದು ಅದೇ ಅರ್ಜುನ ನಾನು ಎಲ್ರೂನು ಕೊಂದ್ರುನು ನನಗೆ ರಾಜ್ಯ ಸಿಕ್ಕಿ ಮತ್ತೆ ನನ್ ರಾಜ್ಯ ಆಳಿದ್ರು ನನಗ್ ಸಂತೋಷ ಇರೋದಿಲ್ಲ. ಸೊ ಎಷ್ಟೊಂದ್ ರೀಸನ್ಸ್ ಕೊಡ್ತಾರೆ. ಅಂದ್ರೆ ಅಜ್ಞಾನದ ಮಾಯೆಯಿಂದ ಅವರು ನನ್ ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಕೃಷ್ಣನಿಗೆ ಶರಣಾಗತಿ ಆದ್ಮೇಲೆ ಕೃಷ್ಣ ಹೇಳ್ತಾರೆ, ನಾವು ಆತ್ಮ, ಬಟ್ ನಮ್ಗೆ ಈ ದೇಹ ಸಿಕ್ಕಿರೋದ್ರಿಂದ ನಮ್ಮ ನಿಗದಿತ ಕರ್ತವ್ಯಗಳಿಂದ ನಾವು ಓಡೋಗ್ಬಾರ್ದು. ನಮ್ಗೇನ್ ಕರ್ತವ್ಯ ಇದೆ ಅದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇನ್ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಂಬರ್ 3 and 4 ಯಾರು ಬರ್ಲಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಹರೇ ಕೃಷ್ಣ. ಹೇಳ್ಬೇಕು, ಏನ್ ಬರುತ್ತೆ ಅದ್ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ಪನ್ನ. ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 5ನೇ ಗ್ರೂಪ್ ಮಾತಾಜಿ. ಹೇಳಿ ಮಾತಾಜಿ. ಇದರಲ್ಲಿ ಅರ್ಜುನ ಸಂದಿಗ್ಧತೆ ಅಂದ್ರೆ ಮಾತಾಜಿ, ಅವನಿಗೆ ತನ್ನ ಗುರುಗಳನ್ನ, ತನ್ನ ಸೋದರ ಮಾವಂದಿರನ್ನ ಅಥವಾ ಸೋದರರನ್ನ, ಚಿಕ್ಕಪ್ಪಂದಿರನ್ನ ಹೆಂಗ್ ಕೊಲ್ಬೇಕು ಅಥವಾ ನನ್ನಿಂದ ಕೊಲ್ತಾರೆ ಅನ್ನೋದು ಅವ್ರಿಗೆ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು ಮಾತಾಜಿ. ಯಾಕಂದ್ರೆ ಅವ್ರಿಗೆ ದೈಹಿಕವಾಗಿ ಯೋಚನೆ ಮಾಡ್ತಾ ಇದ್ರು, ಇವ್ರು ನನ್ನಿಂದ ಹತ್ತಿರ ಆದರೆ ನನಗೆ ಪಾಪ ಆಗುತ್ತೆ, ಅಥವಾ ಅವರು ಸತ್ತು ಹೋದ್ರೆ ಅದರಿಂದ ನನ್ನ ಕುಟುಂಬಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಅವ್ರು ಸತ್ತು ಹೋದ್ರೆ ಅವ್ರು ಹೆಣ್ಮಕ್ಳಿಗೆ ಸ್ವಲ್ಪ ಅಂದ್ರೆ ಸ್ತ್ರೀಯರಿಗೆಲ್ಲ ದೋಷ ಆಗುತ್ತೆ, ಕುಟುಂಬಕ್ಕೆ ಅಂದ್ರೆ ಬೇಡವಾದಂತಹ ಒಂದು ಮಕ್ಕಳೆಲ್ಲ ಹುಟ್ಟುತ್ತವೆ ಅಂತ ಹೇಳಿ ಇದಾಗೇನೆ ಅವ್ರಿಗೆ ಒಂದು ಚಿಂತೆ ಇತ್ತು ಮಾತಾಜಿ. ಹಿಂಗಾಗಿ
ಅವ್ರಿಗೆ ಕೃಷ್ಣನ ಒಂದು ಶರಣಾಗತಿ ಸಿಕ್ಕ ಮೇಲೆ ಗೊತ್ತಾಯ್ತು ಇದು ನನ್ನಿಂದ ಆಗ್ತಾ ಇಲ್ಲ, ಇದು ಕೃಷ್ಣನಿಂದ ಆಗ್ತಾ ಇದೆ. ಮತ್ತೆ ಇವರೆಲ್ಲರೂ ಮೊದ್ಲೇದಾಗಿನೇ ಹುಟ್ಟುದು ಸಾಹುದು ಒಂದು ಏನು ಇರುವುದಿಲ್ಲ, ಮೊದ್ಲೇ ಇದೆಲ್ಲ ಜೀವಿಗಳು ಹುಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ ಮಾತಾಜಿ. ಇದು ನಮಗೆ ಹೇಗೆ ಒಂದು ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ಹೇಗೆ ಸಂಬಂಧಿತ ಆಗುತ್ತದೆ ಅಂದ್ರೆ ಮಾತಾಜಿ, ಯಾರಿಗಾದ್ರೂ ಅನಾರೋಗ್ಯ ಆದ್ರೆ ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅಥವಾ ನಾವೇ ಕಾರ್ಯನಿರ್ವಹಿಸ್ತಾ ಇದ್ರೆ ನಾವು ಏನಂತ ಯೋಚನೆ ಮಾಡ್ತೀವಿ ಅಂದ್ರೆ ಇದೆಲ್ಲ ಕುಟುಂಬ ನನ್ನಿಂದ ಆಗ್ತಾ ಇದೆ, ಇವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯ ಬಂದ್ರು ಇದು ನನ್ನಿಂದ ಆಗ್ತಾ ಇದೆ ಅನಿಸುತ್ತೆ, ಅಥವಾ ನನ್ನ ಮಕ್ಕಳು ನನ್ನಿಂದನೇ ಇದಾಗ್ತಾ ಇದೆ, ಅಥವಾ ನಾನು ಗಂಡನಾಗಿದ್ರೆ ಇದು ಕುಟುಂಬ ಎಲ್ಲ ನನ್ನಿಂದನೇ ನಿರ್ವಹಣೆ ಆಗ್ತಾ ಇದೆ ಅಂತನೋ ಮನೋಭಾವನೆ ಬಂದ್ಬಿಡುತ್ತೆ ಮಾತಾಜಿ. ಯಾವಾಗ ನಮಗೆ ಗುರುಗಳು ಮತ್ತೆ ಕೃಷ್ಣ ಪ್ರೇಮ ಸಿಕ್ಬಿಡುತ್ತೆ, ಇದೆಲ್ಲ ಆಗುತ್ತಾ ಇರುವುದು ಕೃಷ್ಣನಿಂದ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಮಾತಾಜಿ. ಯಾವುದೇ ಒಂದು ಒಳ್ಳೇದಾಗಿರ್ಬೋದು ಒಂದು ಕೆಟ್ಟದ್ದಾಗಿರ್ಬೋದು, ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಆತ್ಮರೂಪಿದಾಗಿ ಯೋಚನೆ ಮಾಡ್ತಾ ಒಂದು ಕೆಟ್ಟದ್ದಾಗಿರ್ಬೋದು ಅವಾಗೂ ನಾವು ಸ್ಥಿತಪ್ರಜ್ಞರಾಗಿ ಬೆಳಿತೇವೆ ಅಂತ ಹೇಳಿ ಈ ಒಂದು ಇದರಿಂದ ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಎಲ್ಲರೂ ಕೊಲ್ದ ಮೇಲೆ ನಾನು ಒಬ್ಬರೇ ಆಗ್ತೀನಿ ಅಂತ ಅಂತಾನಲ್ಲ ಮಾತಾಜಿ ಅರ್ಜುನ. ಅವ್ರು ನಾವ್ ಒಬ್ರೇ ಇದ್ದು ಏನ್ ಮಾಡ್ಬೇಕು, ಎಲ್ಲರೂ ಹೋದ್ಮೇಲೆ ಅವಾಗ ನಂದು ರಾಜ್ಯ ಏನಾಗುತ್ತೆ, ಏನ್ ಆಗಲ್ಲಲ್ಲ, ಎಲ್ಲರೂ ಇದ್ದರ್ನೇ ಅಲ್ಲ ಇದು ರಾಜ್ಯ ಅನ್ನೋದು ವಿಜಯ ಅನ್ನೋದು ಸಿಗೋದು. ಎಲ್ಲರೂ ಹೋದ್ಮೇಲೆ ಏನ್ ವಿಜಯ ಸಿಗುತ್ತೆ, ಸಿಗೋದಿಲ್ಲಲ್ಲ. ಒಬ್ರೇ ಇದ್ದು ಏನ್ ಮಾಡ್ಬೇಕು ಅಂತೂ ಕೌರವರ ಕೌರವರೆಲ್ಲ ಸತ್ತ ಮೇಲೆ ನಾವು ಗೆದ್ರು ಕೂಡ ಅದು ನಮ್ಮ ಗೆಲುವಲ್ಲ, ಅದು ಸೋಲೆ. ಬರುತ್ತೆ. ಧೃತರಾಷ್ಟ್ರ ಆದ್ರನೇ ಅಲ್ಲ ನಾವು ವಿದ್ಯೆ ಮಾಡೋದು ಗೆಲುವುದು ಅಂತ ಗೊತ್ತಾಗೋದು. ಅವ್ರಿಂದ ಮಾಡಿದ್ರನೇ ಅಲ್ಲೇ ನಮ್ಗ್ ವಿಜಯ ಅಂತ ಬರೋದು. ಅವ್ರ ಇಲ್ಲಿದ್ರೆ ನಮ್ಗ್ ವಿಜಯ ಅಂತ ಎಲ್ಲಿ ಬರುತ್ತೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗ್ರೂಪ್ ನೀವು ಜಾಯಿನ್ ಆಗಿರ್ಲಿಲ್ಲ ಮಾತಾಜಿ? ಇಲ್ಲ ಮಾತಾಜಿ, ಅದು ಅರ್ಥ ಆಗೋಲ್ದ ನಂದು. ಪರವಾಗಿಲ್ಲ, ಹೀಗೆ ಇದೇ ತರ ಹೇಳಿ ಮಾತಾಜಿ ನೀವು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಅರ್ಜುನ ಮಾತಾಜಿ ಕೇಳಿಸ್ತಾ ಇಲ್ಲ. ತರ ಮಾತಾಡ್ತದೆ, ಆದ್ರೆ ಆತರ ಮಾತಾಡಿದ್ರೆ ಅವರು ಕೃಷ್ಣ ಕೇಳಿಸ್ತದೆ ಮಾತಾಜಿ. ಈಗ ಕೇಳಿಸ್ತದೆ, ಹೇಳಿ ಮಾತಾಜಿ. ಮಾತಾಜಿ, ಇಷ್ಟೊತ್ ತನಕ ಫ್ರೆಂಡ್ಶಿಪ್ ತರ ಮಾತಾಡ್ತಿದ್ರು ಇಬ್ರುನು, ಹಾಗಾಗಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಶಿಪ್ ಅಲ್ಲಿ. ಸೊ ಶಿಷ್ಯನ ಭಾವ ತಗೊಂಡಾಗ ಕಂಪಲ್ಸರಿ ಗುರು ಹೇಳಿದ್ನೆಲ್ಲ ಕೇಳ್ಬೇಕಾಗುತ್ತೆ. ಹಾಗಾಗಿ ಆತರ ಇಷ್ಟಪಡ್ತಿದ್ದಾನೆ ಈಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುಚಿತ್ರಾ ಮಾತಾಜಿ ಲಾಸ್ಟ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬೇಕಾಗತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಚಿತ್ರಾ ಮಾತಾಜಿ. ಹರೇ ಕೃಷ್ಣ. ಒಂದು ನೆಟ್ವರ್ಕ್ ಇಶ್ಯೂ ಆಗಿ ಎಕ್ಸಿಟ್ ಆಗ್ತಾ ಇದ್ದೀನಿ ಮಾತಾಜಿ, ಹಾಗಾಗಿ ಬೇಗ ಆಗ್ತದೆ ನಾನು. ಸರಿ ಮಾತಾಜಿ. 4-5 ಟೈಮ್ಸ್ ಎಕ್ಸಿಟ್ ಆದೆ ಮಾತಾಜಿ ಆಟೋಮೆಟಿಕಲಿ, ಹಾಗಾಗಿ ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀರಾ ಈಗ? ಹ್ಯಾಂಡ್ ರೈಸ್ ಮಾಡಿ ಹೋದವರು. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಕ್ ಬರಲ್ಲ, ಓದ್ತೀನಿ ಮಾತಾಜಿ. ಮಾತಾಜಿ. ಧರ್ಮ ಸಮ್ಮೂಢ. ಕಾರ್ಪಣ್ಯ ಎಂದರೆ ತನ್ನ ಸ್ಥಾನವನ್ನು ಸರಿಯಾಗಿ ಬಳಸದವನು. ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ, ಆದರೆ ಅವನು ತನ್ನ ಹಣವನ್ನು ಬಳಸುವುದಿಲ್ಲ, ಹಣವನ್ನು ನೋಡುತ್ತಾನೆ. ಅವನನ್ನು ಕೃಪಣ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಅರ್ಜುನನು ಶಕ್ತಿಶಾಲಿ, ಅವನು ಯುದ್ಧ ಮಾಡಬಲ್ಲ, ಅವನು ಕ್ಷತ್ರಿಯ, ಆದರೆ ಅವನು ತನ್ನ ಸಾಮರ್ಥ್ಯವನ್ನು ನಿರಾಕರಿಸುತ್ತಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಕೃಪಣ ಅಂತ ಯಾರಿಗೆ ಹೇಳ್ತಾ ಇದಾರೆ? ಕಾರ್ಪಣ್ಯ ಎಂದರೆ ತನ್ನ ಸ್ಥಾನವನ್ನು ಸರಿಯಾಗಿ ಬಳಸದವನು. ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ, ಆದರೆ ಅವನು ತನ್ನ ಹಣವನ್ನು ಬಳಸುವುದಿಲ್ಲ, ಹಣವನ್ನು ನೋಡುತ್ತಾನೆ, ಅವನನ್ನು ಕೃಪಣ ಎಂದು ಕರೆಯುತ್ತಾರೆ. ಯಾರು ಕೃಪಣರು? ಇಲ್ಲಿ ನಮಗೆ ಭಗವಂತ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ, ನಮ್ಮನ್ನ ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಸಂದರ್ಭಗಳನ್ನ ಕೊಟ್ಟಿದ್ದಾನೆ, ಸವಲತ್ತುಗಳನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಲ್ವಾ?
ಭಗವದ್ಗೀತೆ ಕಲಿಬೇಕು, ಭಾಗವತವನ್ನ ಕಲಿಬೇಕು, ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು, ನಮ್ಮ ಆತ್ಮವನ್ನ ಉನ್ನತ ಲೋಕಗಳಿಗೆ, ಅಲ್ಲಿಂದ ಭಗವಂತನ ಧಾಮಕ್ಕೆ ತಗೊಂಡೋಗ್ಬೇಕು. ಆದ್ರೆ ಭಗವಂತನಿಗೆ ನಮ್ಗೆ ಕೊಡುವಷ್ಟು ಸಮಯ ನಮ್ಮಲ್ಲಿ ಇಲ್ಲ. ಎಲ್ಲ ಇದ್ರೂ ಕೂಡ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತಾ ಇಲ್ಲ. ಅವರಲ್ಲಿ ಎಲ್ಲ ಇದೆ, ಆದ್ರೆ ಅವರು ಇಂದ್ರಿಯ ತೃಪ್ತಿಯಲ್ಲಿ ಮುಳುಗೋಗಿದ್ದಾರೆ. ಅವರಿಗೆ ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಏನು ಗೊತ್ತಿಲ್ಲ, ಭೌತಿಕ ಜಗತ್ತು ಅಂದ್ರೆ ಏನು ಗೊತ್ತಿಲ್ಲ. ಈ ಭೌತಿಕದ ಇಂದ್ರಿಯಗಳ ತೃಪ್ತಿಯೇ ಇದೇ ಒಂದು ಸಾಧನೆ, ಇದೇ ನನ್ನ ಗುರಿ, ಈ ರೀತಿಯಲ್ಲಿ ಅಜ್ಞಾನದಿಂದ ಮುಳುಗೋಗಿದ್ದಾರೆ. ಅಂಥವರನ್ನ ಇಲ್ಲಿ ಕೃಪಣ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅರ್ಜುನನು ಶಕ್ತಿಶಾಲಿ, ಅವನು ಯುದ್ಧ ಮಾಡಬಲ್ಲ, ಅವನು ಕ್ಷತ್ರಿಯ, ಆದರೆ ಅವನು ತನ್ನ ಸಾಮರ್ಥ್ಯವನ್ನು ನಿರಾಕರಿಸುತ್ತಿದ್ದಾನೆ. ಕೃಷ್ಣನಿಗೆ ಶಕ್ತಿ ಇದೆ, ಅವನು ಯುದ್ಧ ಮಾಡ್ಬೋದು ಅಲ್ವಾ, ಆದ್ರೂ ಕೂಡ ಅವನು ಯುದ್ಧವನ್ನ ಮಾಡೋದಿಲ್ಲ ಅಂತಿದ್ದಾನೆ. ಈಗ ಅದನ್ನೇ ಹೇಳ್ತಾ ಇದ್ದಾರೆ, ಅವನೇ ಹೇಳ್ಕೊಂಡಿದ್ದಾನೆ ಕೃಷ್ಣ, ಅರ್ಜುನ ನನಗೆ ಕೃಪಣತೆ, ಕಾರ್ಪಣ್ಯ ದೋಷ ಉಂಟಾಗಿದೆ, ಯಾಕೆ ಈ ತರ ಆಗಿದೆ ಗೊತ್ತಿಲ್ಲ, ನೀನು ನನಗೆ ಮಾರ್ಗದರ್ಶನ ಮಾಡು ಅಂತ ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳ್ಕೊತಾ ಇದ್ದಾನೆ. ಹರೇ ಕೃಷ್ಣ. ಅಶ್ವಿನಿ ರಾವ್ ಮಾತಾಜಿ ಹೋದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಅವನು ಯೋಚಿಸುತ್ತಿದ್ದಾನೆ, ನಾನು ಕೃಪಣ, ಜಿಪುಣನಾಗಿದ್ದೇನೆ, ನನಗೆ ಶಕ್ತಿ ಇದ್ದರೂ ನಾನು ಹೋರಾಡಲು ನಿರಾಕರಿಸುತ್ತಿದ್ದೇನೆ, ನನ್ನ ಬಳಿ ಹಣವಿದ್ದರೂ ನಾನು ಖರ್ಚು ಮಾಡುವುದಿಲ್ಲ. ಇವುಗಳನ್ನು ಕೃಪಣ ಎನ್ನುತ್ತಾರೆ. ಆದ್ದರಿಂದ ಕಾರ್ಪಣ್ಯ ದೋಷೋಪಹತಃ, ಈಗ ನಾನು ಕಾರ್ಪಣ್ಯ ದೋಷ ಎಂಬ ಸೋಂಕಿಗೆ ಒಳಗಾಗಿದ್ದೇನೆ. ಭಗವದ್ಗೀತಾ 2.1-11 ಶ್ಲೋಕ. ಹರೇ ಹರೇ ಕೃಷ್ಣ. ಕೃಷ್ಣ. ಆದ್ದರಿಂದ ಅವನು ಯೋಚಿಸುತ್ತಿದ್ದಾನೆ, ನಾನು ಕೃಪಣ, ನನ್ನಲ್ಲಿ ಎಲ್ಲ ಇದೆ, ಆದ್ರೂ ನಾನು ಅದನ್ನ ಉಪಯೋಗಿಸ್ತಾ ಇಲ್ಲ. ಜಿಪುಣನಾಗಿದ್ದೇನೆ, ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಜೊತೆಗೆ ಭಗವಂತ ಶ್ರೀಕೃಷ್ಣನೇ ಸಾರಥಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಭಾಗ್ಯಗಳು ಇದ್ರೂ ಕೂಡ ನಾನು ಯುದ್ಧದಿಂದ ಹಿಂದೆ ಸರಿತಾ ಇದ್ದೀನಿ. ಹಾಗಾಗಿ ನನ್ನಲ್ಲಿ ಕೃಪಣತೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅರ್ಜುನ ತನ್ನ ಸಮಸ್ಯೆಯನ್ನ ಹೇಳ್ಕೊತಾ ಇದ್ದಾನೆ. ನನ್ನ ಬಳಿ ಹಣವಿದ್ದರೂ ನಾನು ಖರ್ಚು ಮಾಡೋದಿಲ್ಲ. ನಮ್ಮಲ್ಲಿ ಹಣ ಇದೆ, ಆ ಹಣವನ್ನ ಭಗವಂತನ ಸೇವೆಗಾಗಿ ಬಳಸ್ಬೇಕು. ಆದ್ರೆ ಆ ಹಣವನ್ನ ನಾವೇನಕ್ಕೆ ಬಳಸ್ತಾ ಇದೀವಿ? ನಮ್ಮ ಇಂದ್ರಿಯ ತೃಪ್ತಿಗಾಗಿ ಬಳಸ್ತಾ ಇದೀವಿ. ಅಂಥವರು ಕೃಪಣರು. ಇಂಥವ್ರನ್ನ ಕೃಪಣ ಅಂತ ಹೇಳ್ತಾರೆ. ಆದ್ದರಿಂದ ಕಾರ್ಪಣ್ಯ ದೋಷೋಪಹತಃ, ಈಗ ನಾನು ಕಾರ್ಪಣ್ಯ ದೋಷ ಎಂಬ ಸೋಂಕಿಗೆ ಒಳಗಾಗಿದ್ದೇನೆ. ಅರ್ಜುನ ಮಾತ್ರ ಇಲ್ಲ ಒಳಗಾಗಿರೋದು, ಎಲ್ಲರೂ ಕೂಡ ಅಜ್ಞಾನದಲ್ಲಿ ಮುಳುಗೋಗಿದ್ದೀವಿ. ಆದ್ರೆ ಈ ಅಜ್ಞಾನದಿಂದ ಹೊರಗಡೆ ಬರ್ಬೇಕಂತಂದ್ರೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ಬೇಕು, ಅದನ್ನ ಆಚರಣೆಗೆ ತರಬೇಕು. ಅನುಷ್ಠಾನಕ್ಕೆ ತಂದ್ರೆ ನಮ್ಮಲ್ಲಿರುವಂತಹ ಅವಿದ್ಯೆ ಏನಿದೆ, ಅಜ್ಞಾನ ಏನಿದೆ, ಇವೆಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ಹರೇ ಕೃಷ್ಣ. ಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧರ್ಮ ಸಂಮೋಢ. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತ ದ್ರವ್ಯ, ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತದ್ರವ್ಯ, ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ಧಾರ್ಮಿಕ ತತ್ವಗಳು ರಾಜಕೀಯ ಮತ್ತೆ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವ ನೀಡಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಆದರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದ್ರೆ, ಈಗ ನಾವು ಭಗವದ್ಗೀತೆಯಲ್ಲಿ ನಾವು ನೋಡೋದಾದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? ಹರೇ ಕೃಷ್ಣ. 18 ಅಧ್ಯಾಯಗಳು. ಮೊದಲ 6 ಅಧ್ಯಾಯಗಳಲ್ಲಿ ಏನ್ ಹೇಳಲಾಗಿದೆ? ಕರ್ಮಯೋಗದ ಬಗ್ಗೆ ಹೇಳಲಾಗಿದೆ. ನಂತರದ 6 ಅಧ್ಯಾಯಗಳು ಭಕ್ತಿ ಯೋಗ. ನಂತರದ 6 ಅಧ್ಯಾಯಗಳು ಜ್ಞಾನ ಯೋಗ ಅಲ್ವಾ?
ಈಗ ಮೊದಲ 6 ಅಧ್ಯಾಯಗಳಲ್ಲಿ ಭಗವಂತ ಜೀವಾತ್ಮನನ್ನ, ಅಲ್ಲಿ ಭಗವದ್ಗೀತೆಯಲ್ಲಿ ಒಂದು ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಮತ್ತೆ ಭೌತ ಪ್ರಕೃತಿಯ ಬಗ್ಗೆ, ಭೌತ ಪ್ರಪಂಚದ ಬಗ್ಗೆ, ಈ ಬಗ್ಗೆನೇ ಇದ್ರ ಸುತ್ತಾನೇ ಇರೋ ಅಂಥದ್ದು ಭಗವದ್ಗೀತೆಯಲ್ಲಿ ಅಲ್ವಾ? ಅದೇ ರೀತಿ ಮೊದಲ 6 ಅಧ್ಯಾಯಗಳಲ್ಲಿ ಜೀವಾತ್ಮನನ್ನ ಮುಖ್ಯವಾಗಿರಿಸಿಕೊಂಡು ಅಲ್ಲಿ ಭಗವಂತ ಮತ್ತೆ ಭೌತಿಕ ಪ್ರಪಂಚಕ್ಕೆ ಇರುವ ಸಂಬಂಧವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ನಂತರ 7ರಿಂದ 13ನೇ ಅಧ್ಯಾಯದಲ್ಲಿ ಅಧ್ಯಾಯಗಳಲ್ಲಿ ಭಗವಂತನನ್ನ ಮುಖ್ಯವಾಗಿರಿಸಿಕೊಂಡು ಜೀವಾತ್ಮ ಮತ್ತು ಭೌತಿಕ ಪ್ರಪಂಚಕ್ಕೆ ಇರುವ ಸಂಬಂಧವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಕೊನೆಯ 6 ಅಧ್ಯಾಯಗಳಲ್ಲಿ 13ರಿಂದ 18 ಅಧ್ಯಾಯಗಳಲ್ಲಿ ಭೌತಿಕ ಪ್ರಪಂಚವನ್ನ ಮುಖ್ಯವಾಗಿರಿಸಿಕೊಂಡು ಅಲ್ಲಿ ಭಗವಂತ ಮತ್ತೆ ಜೀವಾತ್ಮಕ್ಕೆ ಇರುವ ಸಂಬಂಧವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆತ್ಮ, ಪರಮಾತ್ಮ ಮತ್ತೆ ಭೌತಿಕ ಪ್ರಪಂಚದ ಜ್ಞಾನ ಅಂದ್ರೆ ಪ್ರಕೃತಿ, ಇವುಗಳ ಬಗ್ಗೆ ಸರಿಯಾದ ಜ್ಞಾನವನ್ನ ತಿಳ್ಕೊಳ್ಳೋದು ಎಲ್ಲದಕ್ಕಿಂತ ಮುಖ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲಾ ಜ್ಞಾನಕ್ಕಿಂತ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ನಮಗೆ ಆಧ್ಯಾತ್ಮಿಕ ಜ್ಞಾನ, ಜೀವಾತ್ಮನ ಬಗ್ಗೆ ತಿಳ್ಕೋಬೇಕು, ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು, ಪ್ರಕೃತಿಯ ಬಗ್ಗೆ ತಿಳ್ಕೋಬೇಕು. ಮತ್ತೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವೇನು, ಜೀವಾತ್ಮನಿಗೂ ಪ್ರಕೃತಿಗೂ ಇರುವ ಸಂಬಂಧವೇನು, ಪರಮಾತ್ಮನಿಗೂ ಜೀವಾತ್ಮನಿಗೂ ಪ್ರಕೃತಿಗೂ ಇರುವಂತಹ ಸಂಬಂಧವೇನು, ಇವನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಕೂಡ, ಅರ್ಜುನ ಹೇಳ್ತಾ ಇದ್ದಾನೆ, ಅರ್ಜುನನ ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವ ನೀಡಬೇಕೆಂದು ವಾದಿಸಿದ. ಆದರೆ ಅದಕ್ಕಿಂತ ಮುಖ್ಯವಾಗಿ ಭೌತ ದ್ರವ್ಯ ಅಂತಂದ್ರೆ ಈ ಭೌತಿಕ ಪ್ರಪಂಚ, ಆತ್ಮ ಮತ್ತು ಪರಾತ್ಪರದ ಭಗವಂತನ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಅರ್ಜುನನಿಗೆ ಇದು ಗೊತ್ತಿರಲಿಲ್ಲ, ಇದು ಮುಖ್ಯ ಅಂತ ಇಲ್ಲಿ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂಜೆ ಕೊನೆಯಲ್ಲಿ ಕೇಳಿ ಪ್ರಶ್ನೆ ಯಾವುದೇ ಇದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಯಾಮ ರೂಪಿಣಿ ಮಾತಾಜಿ. ನಾನೆಲ್ಲ ಮಾತಾಜಿ. ಶ್ಯಾಮ ರೂಪಿಣಿ ದೇವಿದಾಸಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ಪಿಪಿಟಿ ಬಂತು ಮಾತಾಜಿ. ನೆಕ್ಸ್ಟ್ ಆಗ್ತೀನಿ. ಹರೇ ಕೃಷ್ಣ. ಓದಿ ಮಾತಾಜಿ. ತೆರೆದ ಪುಸ್ತಕದ ಮೌಲ್ಯಮಾಪನ, ಮಾರ್ಗಸೂಚಿ, ಟಿಪ್ಪಣಿ ಬರೆಯುವುದಕ್ಕಾಗಿ ಪುಟದಲ್ಲಿ ಇದೇನ್ ಮಾತಾಡಿ ಕಾಣಿಸ್ತಾ ಇಲ್ವಾ? ನಾನೇ ಓದ್ತೀನಿ. ತೆರೆದ ಪುಸ್ತಕದ ಮೌಲ್ಯಮಾಪನ, ಅಸೆಸ್ಮೆಂಟ್, ಮಾರ್ಗಸೂಚಿ ಅಂತ ಹೇಳಿದ್ರೆ ಇನ್ಮೇಲೆ ನಿಮ್ಗೆ ಒಂದು ಓಪನ್ ಬುಕ್ ಅಸೆಸ್ಮೆಂಟ್ ಇರುತ್ತೆ ಅಲ್ವಾ? ನಾನು ಮೊದಲನೇ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಒಂದು ಯೂನಿಟ್ಗೆ 2 ಓಪನ್ ಬುಕ್ ಅಸೆಸ್ಮೆಂಟ್ ಇರುತ್ತೆ. ಓಪನ್ ಬುಕ್ ಅಸೆಸ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಪ್ರಬಂಧ ಬರೆಯುವಂಥದ್ದು. ಅದು ಹೇಗೆ ಬರಿಬೇಕು? ಟಿಪ್ಪಣಿ ಬರೆಯುವುದಕ್ಕಾಗಿ ಪುಟದಲ್ಲಿ ಜಾಗವನ್ನ ಬಿಡಿ. ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೋಬೇಕು. ಟಿಪ್ಪಣಿ ಅಂದ್ರೆ 2 ಪ್ರಶ್ನೆಗಳಿರುತ್ತೆ. ಆ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬೇಕು. ಹೇಗೆ ಬರಿಬೇಕು ಅಂತ ಹೇಳಿದ್ರೆ 650 ಪದಗಳಿಗೆ ಮೀರಿರಬಾರದು. ಪ್ರಬಂಧದ ವಿಭಾಗ ಮತ್ತು ಅನುವಾದವನ್ನು ವಿಂಗಡಿಸಿ ಶೀರ್ಷಿಕೆಯ ಮುಖ್ಯಾಂಶವನ್ನ ಬರಿಬೇಕು. ಬುಲೆಟ್ ಪಾಯಿಂಟ್ಗಳನ್ನ ನೀಡಬಹುದು. ಒಳ್ಳೊಳ್ಳೆಯ ಪಾಯಿಂಟ್ಗಳನ್ನ ಇದರಲ್ಲಿ ನಮ್ಮ ಸ್ವಂತ ಹಾಕ್ಬಾರ್ದು. ನೀವು ಇಲ್ಲಿ ಭಗವದ್ಗೀತೆಯಿಂದ ತಗೊಂಡಿರೋ, ಭಾಗವತದಿಂದ ತಗೊಂಡಿರ್ತೀರೋ ಅದನ್ನ ಸರಿಯಾಗಿ ಆ ಶ್ಲೋಕ ಮತ್ತೆ ಯಾವ ಅಧ್ಯಾಯದಲ್ಲಿದೆ, ಯಾವ ಶ್ಲೋಕ, ಅದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಮಾಡಿ ಬರಿಬೇಕಾಗುತ್ತೆ. ವಿಷಯಗಳ ಅನುಕರಣೆ ಕ್ರಮಬದ್ಧವಾಗಿರಲಿ. ವಿಷಯಗಳ ಅನುಕರಣೆ ಇವೆಲ್ಲವೂ ಕೂಡ ಸರಿಯಾಗಿರ್ಬೇಕು. ನಾವು ಓನ್ ಆಗಿ ಏನೇನೋ ಬರಿಬಾರ್ದು. ಪರಿಚಯ ಮತ್ತು ತೀರ್ಮಾನವನ್ನು ಸೇರಿಸಿ. ಕೆಲವೊಂದೆಲ್ಲ ನಮ್ಗೆ ಪ್ರಭುಪಾದರು ಒಳ್ಳೊಳ್ಳೆಯ ಅನಾಲಜಿಸ್ನ ಕೊಡ್ತಾರೆ, ಅಂತವನ್ನೆಲ್ಲ ನಾವು ಸೇರಿಸ್ಬೋದು. ಉದಾಹರಣೆಗಳನ್ನೆಲ್ಲ ನಾವು ಸೇರಿಸಬಹುದು. ಗಮನದಲ್ಲಿಡಿ. ಪ್ರಶ್ನೆಗಳಿಗೆ ಉತ್ತರಿಸಲು ಮುಖ್ಯವಾದ ಮತ್ತು ಸಂಕ್ಷಿಪ್ತ ಪ್ರತಿಕ್ರಿಯೆಯನ್ನು ಬರೆಯಿರಿ. ಅಲ್ಲಿ ಯಾವ್ದ್ಯಾವ್ದು ಮುಖ್ಯವಾಗಿದೆಯೋ ಅಂತಹ
ಉತ್ತರಗಳನ್ನು ನಾವು ಬರಿಬೇಕು, ಮತ್ತೆ ಸಂಕ್ಷಿಪ್ತವಾಗಿರಬೇಕು. ಹೆಚ್ಚುವರಿ ಅಪ್ರಸ್ತುತ ತಾತ್ಕಾಲಿಕ ಮಾಹಿತಿಯನ್ನು ತಪ್ಪಿಸಿ. ಬೇರೆ ಏನೇನೋ ಮನಸ್ಸಿಗೆ ಬಂದಂತೆ ಬರೆಯೋದನ್ನ ತಪ್ಪಿಸ್ಬೇಕು. ಅಲ್ಲಿ ಏನಿದೆಯೋ ಪುಸ್ತಕವನ್ನ ನೋಡಿ ಪಾಯಿಂಟ್ಸ್ಗಳನ್ನ ಮಾಡಿಕೊಂಡು ನಂತರ ಅದಕ್ಕೆ ಯಾವ್ದಾದ್ರು ಕತೆ ಸಿಗುತ್ತಾ, ಅದಕ್ಕೆ ಯಾವ್ದಾದ್ರು ಉದಾಹರಣೆ ಸಿಗುತ್ತಾ, ಅದಕ್ಕೇನಾದ್ರು ಅನಾಲಜಿಸ್ ಇದೆಯಾ ಅದನ್ನ ನೋಡಿ ಬರಿಬೇಕಾಗುತ್ತೆ. ಪದ ಬಳಕೆಯ ಮಿತಿಯನ್ನು ಮೀರಬಾರದು. ಅದು 600ರಿಂದ 650 ಪದಗಳು ಮಾತ್ರ ಇರಬೇಕು. ನಿಮ್ಮ ಅಂಕಗಳಿಗೆ ಉತ್ತೇಜನ ನೀಡಲು ಸರಿಯಾದ ಉಲ್ಲೇಖದೊಂದಿಗೆ ಉತ್ತರಿಸಿ. ಎಲ್ಲವೂ ಕೂಡ ಸರಿಯಾದ, ಅದಕ್ಕೆ ನೀವು ಏನು ಉತ್ತರ ಕೊಡ್ತಾ ಇದ್ದೀರೋ ಅದಕ್ಕೆ ಸರಿಯಾದ ಉಲ್ಲೇಖಗಳು ಇರಬೇಕು. ಯಾಕಂದ್ರೆ ನೀವು ಪುಸ್ತಕವನ್ನ ಚೆನ್ನಾಗಿ, ಈಗ ಮೊದಲನೇ ಅಧ್ಯಾಯ ಆಗಿದೆ, ಅದನ್ನ ಒಂದು 10 ಸಲ ಓದ್ಬೇಕು. ಓದ್ತಾ ಓದ್ತಾ ನಿಮ್ಗೆ ಪಾಯಿಂಟ್ಸ್ ಹೇಗ್ ಮಾಡೋದ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಉಲ್ಲೇಖಗಳ ಮಹತ್ವವನ್ನು ವಿವರಿಸಿ. ಯಾತಕ್ಕೋಸ್ಕರ ಇದನ್ನ ಉಲ್ಲೇಖ ಮಾಡಿದ್ದೀರಾ ಅದರ ಮಹತ್ವವನ್ನು ಕೂಡ ವಿವರಣೆ ಕೊಡ್ಬೇಕಾಗುತ್ತೆ. ಶ್ಲೋಕಗಳು, ಭಾವಾರ್ಥಗಳು ಮತ್ತು ಪ್ರವಚನದಿಂದ ನಿರ್ದಿಷ್ಟ ವಿವರಗಳನ್ನು ಉಲ್ಲೇಖಿಸಿ. ನೀವು ಶ್ಲೋಕಗಳನ್ನ ಬರಿಬೇಕಂದ್ರೆ ಪೂರ್ಣ ಶ್ಲೋಕವನ್ನ ಬರಿಬಾರ್ದು, ಸ್ವಲ್ಪ ಶ್ಲೋಕ ಬರೆದ್ಬಿಟ್ಟು ಡಾಟ್ ಡಾಟ್ ಹಾಕೊಂಡು ಅದಕ್ಕೆ ಭಾವಾರ್ಥ ಏನಿದೆಯೋ, ಪ್ರವಚನ ಏನಿದೆಯೋ ಅದನ್ನ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಯಾವುದೇ ವಿವರಣೆ ಇಲ್ಲದೆ ದೀರ್ಘ ಉಲ್ಲೇಖಗಳನ್ನು ಸೇರಿಸಬೇಡಿ. ಯಾವುದೇ ವಿವರಣೆ ಇಲ್ಲದೇನೆ ನೀವು ದೀರ್ಘವಾಗಿ ಬರೆಯಕ್ಕೆ ಹೋಗ್ಬೇಡಿ. ಅದರಲ್ಲಿ ಪಾಯಿಂಟ್ಸ್ ಮಾತ್ರ, ಬುಲೆಟ್ ಪಾಯಿಂಟ್ಸ್ ಏನಿದೆ ಅದನ್ನ ಮಾತ್ರ ಸೇರಿಸ್ಬೇಕಾಗುತ್ತೆ. ಇದೆಲ್ಲ ಏನಾಗುತ್ತೆ, ನಿಮ್ಗೆ ಎಲ್ಲ ಭಕ್ತಿಶಾಸ್ತ್ರಿಯಲ್ಲಿ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಯಾವ್ದ್ಯಾವ್ದು ನೀವು 7 ಗಂಟೆಗೆ ಸರಿಯಾಗಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ 7 ಗಂಟೆಗೆ ರೆಡಿ ಇರ್ಬೇಕು. 7:15, 7:15 ಈ ರೀತಿ ಎಲ್ಲ ಬಂದ್ರೆ ಅಲ್ಲಿ ಕೂಡ ನೀವು ಮಾರ್ಕ್ಸ್ನ ಕಳ್ಕೊತೀರಾ. ನೆಕ್ಸ್ಟ್ 2ನೇದು, ಎಲ್ಲರೂ ವಿಡಿಯೋ ಆನ್ ಮಾಡಿರ್ಬೇಕು. ಆ ವಿಡಿಯೋ ಆನ್ ಮಾಡಿರ್ಲಿಲ್ಲ ಅಂದ್ರೆ ಅದರಲ್ಲೂ ಕೂಡ ನಂಬರ್ ಹೋಗುತ್ತೆ. ಇದು ಓಪನ್ ಬುಕ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಪ್ರಬಂಧ ಬರೆಯುವಂಥದ್ದು. ನಾವು ಯಾವುದೋ ಒಂದು ಪದವನ್ನ ಕೊಡ್ತೀವಿ, ಒಂದು ಪ್ರಶ್ನೆ ಕೊಡ್ತೀವಿ, ಆ ಪ್ರಶ್ನೆಗೆ ಪ್ರಬಂಧವನ್ನ ಬರೆಯುವಂಥದ್ದು. ಇದರಲ್ಲೂ ಕೂಡ ಮಾರ್ಕ್ಸ್ ಬರುತ್ತೆ. ಇದು ಯಾವುದನ್ನು ಕೂಡ ನಾವು ಕೊಡೋ ಅಂಥದ್ದಲ್ಲ, ಇದೆಲ್ಲವೂ ಕೂಡ ಮಾಯಾಪುರದಿಂದನೇ ಡೈರೆಕ್ಟ್ ಆಗಿ ಬರೋ ಅಂಥದ್ದು. ಹಾಗಾಗಿ ನೀವು ಈ ಎಲ್ಲಾ ರೂಲ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ. ಈಗ ನಾವೇನ್ ತಿಳ್ಕೊಂಡ್ವಿ, ತಿಳುವಳಿಕೆ. ವರ್ಣಾಶ್ರಮ ಧರ್ಮದ ತತ್ವಗಳ ವಿವರಣೆಯನ್ನ ನಾವು ನೋಡಿದ್ವಿ. ಏನೇನ್ ನೋಡಿದ್ವಿ? ವರ್ಣಾಶ್ರಮ ಯಾಕೆ ಮಾಡಿದಾನೆ ಭಗವಂತ? ತಮ್ಮ ತಮ್ಮ ಕರ್ತವ್ಯಗಳನ್ನ ಅವರು ಮಾಡೋದರ ಜೊತೆಗೆ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸುವುದು ಅವರಿಗೆ ಪರಿಪೂರ್ಣತೆಯನ್ನ ತಂದು ಕೊಡುತ್ತೆ. ಅದು ನಿಜವಾದ ಪರಿಪೂರ್ಣತೆ. ನಾವೇನಂತ ಅರ್ಥ ಮಾಡ್ಕೋಬೇಕಂತಂದ್ರೆ, ಭಗವಂತ ನಮಗೆ ಒಂದು ಕರ್ತವ್ಯವನ್ನ ಕೊಟ್ಟಿದ್ದಾನೆ. ಆ ಕರ್ತವ್ಯವನ್ನ ಮಾಡ್ತಾ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಋಷಿಕೇಶ ಸೇವನಂ, ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದೀನಿ. ಇದು ವರ್ಣಾಶ್ರಮ ಧರ್ಮದ ತತ್ವಗಳ ವಿವರಣೆ. ವರ್ಣಾಶ್ರಮ ಧರ್ಮದಲ್ಲಿ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡ್ತಾ ತನ್ನ ಕರ್ಮಗಳನ್ನ ಮಾಡ್ತಾ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕಾಗುತ್ತೆ. ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ ಮತ್ತು ವಿವರಣೆ ನೋಡಿದ್ವಿ. ವರ್ಣಗಳ ಮೇಲೆ ಪ್ರಭಾವ ಬೀರುವ ವಿಧಾನಗಳು ನಾವು ನೋಡಿದ್ವಿ. ವರ್ಣ ಮತ್ತು ಆಶ್ರಮಗಳ ನಿರ್ದಿಷ್ಟ ಕರ್ತವ್ಯಗಳು, ಅವ್ರದ್ದು ಕರ್ತವ್ಯಗಳು ಏನೇನಿದೆ ಅದನ್ನು ಕೂಡ ನಾವು ನೋಡಿದ್ವಿ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದರ ಫಲಿತಾಂಶಗಳು, ಅದನ್ನ ಅನುಸರಿಸೋದಾದ್ರೆ ನಮ್ಗೆ ಯಾವ ಒಂದು ಫಲಿತಾಂಶ ಸಿಗುತ್ತೆ? ನಮಗೆ ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನ ಸಿಗುತ್ತೆ, ಬ್ರಹ್ಮಲೋಕ, ಉನ್ನತ ಲೋಕಗಳಿಗೆ ಹೋಗ್ಬೋದು. ಅಥವಾ ಅದು ಅನುಸರಿಸದೇ ಇದ್ರೆ ಏನಾಗುತ್ತೆ? ನಾವು ಅನುಸರಿಸಲಿಲ್ಲ ಅನ್ನೋದಾದ್ರೆ, ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವನ ಮಾಡಿದ್ರೆ ನಮ್ಮ ನರಕ ಲೋಕಗಳಿಗೆ ನಮ್ಮ ಪ್ರಯಾಣ ಆಗುತ್ತೆ. ಹಾಗಾಗಿ ಮನುಷ್ಯ ಸರಿಯಾದ ರೀತಿಯಲ್ಲಿ ಜ್ಞಾನವನ್ನ ಪಡ್ಕೊಂಡು ವರ್ಣಾಶ್ರಮ ಧರ್ಮದಲ್ಲಿ ಏನಿದೆಯೋ ಅದನ್ನ ಆಚರಣೆಗೆ ತಂದು ತನ್ನ ಕರ್ತವ್ಯವನ್ನ ಮಾಡ್ತಾ, ಜೊತೆಗೆ ಭಗವಂತನ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸೋದಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದು ಮಾತ್ರ ಪರಿಪೂರ್ಣತೆ. ಅದು ಮಾತ್ರ ಆತ್ಮ ಸಾಕ್ಷಾತ್ಕಾರ. ನಾನು ಶೂದ್ರನೇ ಆಗಿರ್ಬೋದು, ವೈಶ್ಯನೇ ಆಗಿರ್ಬೋದು, ಅಥವಾ ಬ್ರಾಹ್ಮಣನೇ ಆಗಿರ್ಬೋದು. ಬ್ರಾಹ್ಮಣನಾಗಿ ಹುಟ್ಟಿ ಅವನು ಬ್ರಾಹ್ಮಣನ ನಡತೆಯನ್ನ, ಬ್ರಾಹ್ಮಣನಿಗೆ ಏನೇನು ಹೇಳಿದಾರೋ ಕ್ವಾಲಿಟೀಸು ಅದನ್ನೇನು ಅವನು ಅನುಸರಿಸ್ತೇನೆ ಶೂದ್ರನಾಗಿ ನಡ್ಕೊಂಡ್ರೆ ಅವನು ಬ್ರಾಹ್ಮಣನಲ್ಲ, ಅವನು ಶೂದ್ರ ಅಂತಾನೆ ಹೇಳ್ಬೇಕು. ಅದೇ ಶೂದ್ರನಾಗಿರುವಂತಹ ವ್ಯಕ್ತಿ ಬ್ರಾಹ್ಮಣನ ಕ್ವಾಲಿಟೀಸ್ ಏನೇನಿದೆಯೋ ಅದನ್ನೆಲ್ಲ ಅವನು ಅನುಸರಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಬ್ರಾಹ್ಮಣ ಅಂತ ಹೇಳ್ಬೋದು. ಹಾಗಾಗಿ ಶೂದ್ರನಿಂದ ಬ್ರಾಹ್ಮಣನಿಗೆ ಹೋಗುವ ಒಂದು ವರ್ಣಾಶ್ರಮ ಪದ್ಧತಿಯಲ್ಲಿ ಅವಕಾಶ ಇದೆ. ಶೂದ್ರ ಅಂತ ನಾನು ಬೇಜಾರು ಮಾಡ್ಕೊಳ್ಳಾಗಿಲ್ಲ, ವೈಶ್ಯ ಅಂತ ಬೇಜಾರು ಮಾಡ್ಕೊಳ್ಳಾಗಿಲ್ಲ. ಏಕೆಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಹೇಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲರೂ ಈ 4 ವರ್ಗಗಳಲ್ಲಿ ಬ್ರಾಹ್ಮಣ ಇವರಿಗೆಲ್ಲ ಗುರು ಆಗಿರ್ತಾನೆ. ಆದ್ರೆ ಆ ಬ್ರಾಹ್ಮಣನಿಗೂ ಗುರು
ಯಾರಿಗಿರ್ತಾನೆ ಅಂತಂದ್ರೆ, ಯಾರು ವೈಷ್ಣವನಾಗಿರ್ತಾನೋ, ಯಾರು ಕೃಷ್ಣ ಪ್ರಜ್ಞೆಯನ್ನ ಪಡ್ಕೊಂಡಿರ್ತಾನೋ ಅವನು ಆ ಬ್ರಾಹ್ಮಣನಿಗೂ ಕೂಡ ಗುರು ಆಗಿರ್ತಾನೆ. ವರ್ಣಾಶ್ರಮ ಧರ್ಮದ ತತ್ವಗಳಿಗೆ ಹೋರಾಡದಿರಲು ಅರ್ಜುನನ ಕಾರಣಗಳು ಸಂಬಂಧಿಸಿವೆ. ವರ್ಣಾಶ್ರಮ ಧರ್ಮದ ತತ್ವಗಳಿಗೆ ಹೋರಾಡದಿರಲು ಅರ್ಜುನನ ಕಾರಣಗಳು. ಅರ್ಜುನ ತಾನು ಕ್ಷತ್ರಿಯ ಆಗಿದ್ರೂ ಕೂಡ ನಾನು ಯುದ್ಧ ಮಾಡೋದಿಲ್ಲ, ನಾನು ಯುದ್ಧದಲ್ಲಿ ಅಹಿಂಸೆಯನ್ನ ಪಾಲನೆ ಮಾಡ್ತೀನಿ. ಇದೆಲ್ಲ ತಪ್ಪಲ್ವಾ? ಅವರವರ ಧರ್ಮವನ್ನ ಅವರವರು ಪಾಲನೆಯನ್ನ ಮಾಡಬೇಕು. ಒಬ್ಬ ಡಾಕ್ಟ್ರು ರೋಗಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆಪರೇಷನ್ ಮಾಡದೇ ಇದ್ರೆ ರೋಗಿಗೆ ನಿಜವಾಗಿ ತೊಂದರೆ ಆಗುತ್ತೆ ಅಲ್ವಾ? ಆಪರೇಷನ್ ಮಾಡಿದ್ರೆ ಆ ರೋಗಿಗೆ ಗುಣಮುಖ ಆಗುತ್ತೆ. ಹಾಗಾಗಿ ಅವರವರ ಧರ್ಮವನ್ನು ಅವರು ಸರಿಯಾಗಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಪಾಠ 3ರ ವಿಮರ್ಶೆ. ಉಪದೇಶಿಸಿದ ಪ್ರಸ್ತುತತೆ. ಹುಟ್ಟಿನಿಂದ ನಿರ್ಧರಿಸಲ್ಪಟ್ಟ ವರ್ಣದ ವಿಷಯವನ್ನು ಸೋಲಿಸಲು ವಾದಗಳನ್ನು ಪ್ರಸ್ತುತಪಡಿಸಲಾಯಿತು. ಈಗ ಬ್ರೇಕ್ಔಟ್ ರೂಮ್ ಅಲ್ಲಿ ನಾವು ನೋಡಿದ್ವಿ. ವೈಯಕ್ತಿಕ ಪ್ರಸ್ತುತತೆ. ಅರ್ಜುನನ ಸಂದಿಗ್ಧತೆ, ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳು ನಮ್ಮ ಸ್ವಂತ ಕೃಷ್ಣ ಪ್ರಜ್ಞೆಯ ಅಭ್ಯಾಸಕ್ಕೆ ಹೇಗೆ ಪ್ರಸ್ತುತವಾಗಿವೆ ಎಂಬುದನ್ನು ಚರ್ಚಿಸಲಾಯಿತು. ಇದನ್ನು ಕೂಡ ನಾವು ನೋಡಿದ್ವಿ. ಹರೇ ಕೃಷ್ಣ. ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಓದಿ 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 ಮಾತಾಜಿ. ಚಾಣಕ್ಯ ಪಂಡಿತರು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ನೀಡಿದ ಸಲಹೆ ಏನೆಂದರೆ, ನೀವು ಯಾವಾಗಲೂ ನಿಮ್ಮ ಮಗ ಮತ್ತು ಶಿಷ್ಯರನ್ನು ರಕ್ಷಿಸಬೇಕು, ಶಿಕ್ಷಿಸಬೇಕು. ಯಾವಾಗಲೂ ಅವರ ತಪ್ಪನ್ನು ಕಂಡುಹಿಡಿಯಿರಿ, ಕೋಪಗೊಳ್ಳಬೇಡಿ. ಅವರ ತಪ್ಪುಗಳನ್ನು ಕಂಡುಹಿಡಿಯುವುದೇ ಶಿಕ್ಷಕರ ಮತ್ತು ತಂದೆಯ ಕೆಲಸವಾಗಿರುತ್ತದೆ ವಿನಃ ಅವರಲ್ಲಿ ಒಳ್ಳೆಯದನ್ನು ಗುರುತಿಸುವುದಲ್ಲ. ಶಿಷ್ಯನಲ್ಲಿ ಅಥವಾ ಮಗನಲ್ಲಿ ಎಂದಿಗೂ ಉತ್ತಮವಾದುದನ್ನು ಗುರುತಿಸಬೇಡಿ, ಅದರಿಂದ ಅವರು ಹಾಳಾಗುತ್ತಾರೆ. ಇದು ಚಾಣಕ್ಯ ಪಂಡಿತರು ಆದೇಶ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಏನ್ ಹೇಳ್ತಾ ಇದಾರೆ ಚಾಣಕ್ಯ ಪಂಡಿತರು ಅಂತ ಹೇಳಿದ್ರೆ, ಶಿಕ್ಷಕರಿಗೂ ಮತ್ತೆ ತಂದೆ ತಾಯಿಗಳಿಗೂ ಪೋಷಕರಿಗೂ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ನಿಮ್ಮ ಮಗನನ್ನ ಅವನಲ್ಲಿರೋ ಒಳ್ಳೆಯ ಗುಣವನ್ನ ನೋಡಬೇಡಿ, ಅವನಲ್ಲಿ ಏನ್ ತಪ್ಪಿದೆಯೋ ಅದನ್ನ ಕಂಡಿಡೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೋಪ ಮಾಡ್ಕೋಬೇಡಿ, ಅವ್ರು ಏನ್ ತಪ್ಪು ಮಾಡ್ತಾ ಇದಾರೋ ಅದನ್ನ ಕಂಡಿಡಿತಾ ಏನಾಗುತ್ತೆ, ಅವರಲ್ಲಿ ತಪ್ಪು ಕಡಿಮೆ ಆಗುತ್ತೆ. ಹಾಗಾಗಿ ಒಳ್ಳೆಯದನ್ನ ಗುರುತಿಸುವುದಲ್ಲ. ಒಬ್ಬ ಗುರು ಆಗಿರ್ಬೋದು, ಒಬ್ಬ ತಂದೆ ಆಗಿರ್ಬೋದು. ಗುರು ಆಗಿದ್ರೆ ಶಿಷ್ಯನ ತಪ್ಪನ್ನ ಕಂಡಿಡಿಬೇಕು. ಆಗ ಒಬ್ಬ ತಂದೆ ಆಗಿದ್ರೆ ಮಗನ ತಪ್ಪನ್ನ ಕಂಡಿಡಿಬೇಕು. ಆಗ ಅವರಲ್ಲಿ ಏನಾಗುತ್ತೆ, ನಾವು ಅವ್ರನ್ನ ಒಳ್ಳೆಯ ಗುಣವನ್ನೇ ನೋಡ್ತಾ ಇದ್ರೆ ಅವರಲ್ಲಿರುವ ಕೆಟ್ಟ ಗುಣಗಳು ನಮ್ಗೆ ಗೊತ್ತಾಗೋದಿಲ್ಲ. ಅವರ ಕೆಟ್ಟ ಗುಣವನ್ನ ಹೇಳ್ತಾ ಇದ್ರೆ ಅವರು ಸ್ವಲ್ಪನೇ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ವಿನಾಯಕ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಯಾವಾಗ ನಮ್ಮ ಆಧ್ಯಾತ್ಮಿಕ ಗುರುಗಳು ಶಿಕ್ಷಿಸುತ್ತಾರೋ ನಾವು ಅದನ್ನು ಆಶೀರ್ವಾದವಾಗಿ ತೆಗೆದುಕೊಂಡಿದ್ದೇವೆ. ಅದು ತುಂಬಾ ಒಳ್ಳೆಯದು. ಅವರು ಕೋಪದಿಂದ ಏನೇ ಖಂಡಿಸಿದ್ದರೂ ಯೋಗ್ಯ, ದಡ್ಡ, ಮೂರ್ಖ ಏನಾದ್ರೂ ಅವೆಲ್ಲ ಒಳ್ಳೆಯ ಪದಗಳು. ಶ್ರೀ ಮದ್ಭಾಗವತಂ 2.9.4 ಜಪಾನ್ ಏಪ್ರಿಲ್ 22, 1977. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಾ ಇದಾರೆ ಇಲ್ಲಿ? ಗುರುಗಳು ಶಿಷ್ಯನನ್ನ ಅಯೋಗ್ಯ, ದಡ್ಡ, ಮೂರ್ಖ ಅಂತ ಹೇಳಿದ್ರು ಅದೆಲ್ಲ ಒಳ್ಳೇದೇ. ಅವ್ರು ಏನ್ ಹೇಳಿದ್ರು ಅದೆಲ್ಲ ನಮ್ಗೆ ಆಶೀರ್ವಾದ. ಹಾಗಾಗಿ ನಾವು ಬೇಜಾರು ಮಾಡ್ಕೋಬಾರ್ದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಗುರುಗಳು ಶಿಕ್ಷಿಸಿದ್ರೆ ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ಹಾಗಾಗಿ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಬಾರ್ದು, ಅದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಯಾವುದೇ ಪ್ರಶ್ನೆ ಇದ್ರೆ ಕೇಳಿ. ಈಗ ಏನ್ ಪಾಠ ಮಾಡಿದ್ವೋ ಅದ್ರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಅದು ಯಾವಾಗ್ಲೂ ಹೇಳಿದ 1ರಿಂದ 6 ಏನಿನ್ನು ಅಂತ ಹೇಳಿ 1ರಿಂದ 6ನೇ ಅಧ್ಯಾಯದ ಅಲ್ಲಿ ಜೀವಾತ್ಮನ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಜೀವಾತ್ಮನನ್ನ ಮುಖ್ಯವಾಗಿರಿಸಿಕೊಂಡು ಅಥವಾ ಜೀವಾತ್ಮನನ್ನ ಮಧ್ಯದಲ್ಲಿರಿಸಿಕೊಂಡು ಭಗವಂತ ಮತ್ತು ಪ್ರಕೃತಿಗೆ ಏನು ಸಂಬಂಧ ಇದೆ ಅನ್ನೋದನ್ನ ಮೊದಲ 6 ಅಧ್ಯಾಯಗಳಲ್ಲಿ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ನಂತರದ 6 ಅಧ್ಯಾಯಗಳಲ್ಲಿ ಭಗವಂತ ಭಕ್ತಿ ಯೋಗ ಅಲ್ವಾದಿರೋಂಥದ್ದು. ಮೊದಲನೇ 6 ಅಧ್ಯಾಯ ಕರ್ಮಯೋಗ. ಹಾಗಾಗಿ ಜೀವಾತ್ಮ ಮುಖ್ಯವಾಗಿರ್ತಾನೆ ಇಲ್ಲಿ. ಮತ್ತೆ 13ರಿಂದ 7ರಿಂದ 12ನೇ ಅಧ್ಯಾಯದವರೆಗೆ ಭಗವಂತ ಭಕ್ತಿ ಯೋಗ ಇರೋದ್ರಿಂದ ಭಗವಂತನನ್ನ ಮುಖ್ಯವಾಗಿರಿಸಿಕೊಂಡು ಜೀವಾತ್ಮ ಮತ್ತೆ ಪ್ರಕೃತಿಗೆ ಇರುವ ಸಂಬಂಧವನ್ನ ತಿಳಿಸ್ಕೊಡ್ತಾರೆ.
ಅದೇ ರೀತಿ 13ರಿಂದ 18ನೇ ಅಧ್ಯಾಯದಲ್ಲಿ ಅಲ್ಲಿ ನಮಗೆ ಜ್ಞಾನಯೋಗ ಸಿಗ್ತಾ ಹೋಗುತ್ತೆ. ಆಗ ಅಲ್ಲಿ ಭೌತಿಕ ಪ್ರಕೃತಿಯನ್ನ ಮುಖ್ಯವಾಗಿರಿಸಿಕೊಂಡು ಪರಮಾತ್ಮ ಮತ್ತೆ ಜೀವಾತ್ಮನಿಗಿರುವ ಸಂಬಂಧವನ್ನ ತಿಳಿಸ್ಕೊಡ್ತಾರೆ. ಹರೇ ಕೃಷ್ಣ. ಅರ್ಥ ಆಯ್ತಾ ಪ್ರಭುಜಿ? ಓಕೆ ಮಾತಾಜಿ. ಅದು 12ರಿಂದ 18 ಅದು ಅಲ್ಲಿ ಪ್ರಕೃತಿ ಮುಖ್ಯವಾಗಿರುತ್ತೆ. ಪ್ರಕೃತಿಯನ್ನ ಮುಖ್ಯವಾಗಿರಿಸ್ಕೊಂಡು ಜೀವಾತ್ಮ ಮತ್ತೆ ಭಗವಂತನ ನಡುವೆ ಇರುವಂತಹ ಸಂಬಂಧವನ್ನ ತಿಳಿಸ್ಕೊಡ್ತಾರೆ. ಓಕೆ ಮಾತಾಜಿ. ಅದು ಇವಾಗ ಎಕ್ಸಾಮ್ ಅದು ಬರೆಯಕ್ ಆಗಿಲ್ಲ ಅಂದ್ರೆ ಯಾವ ತರ ಮಾಡ್ತೀವಿ ಮಾತಾಜಿ? ಓಪನ್ ಬುಕ್ ಓದಿ ಅದು ಎಕ್ಸಾಮ್ ಅಲ್ಲ ಪ್ರಭುಜಿ, ಅದನ್ನ ನೋಡ್ಕೊಂಡೇ ಬರೆಯುವಂಥದ್ದು. ಮನೇಲೆ ನೀವು ಬರ್ದ್ಬಿಟ್ಟು ಕಳ್ಸೋ ಅಂತದ್ದು. ಅದೇ ಅದು ಬರೆಯಕ್ ಆಗಲ್ಲ. ಬರೆಯಕ್ ಆಗ್ಲಿಲ್ಲ ಅಂದ್ರೆ ಟೈಪ್ ಮಾಡ್ಬೋದು ಪ್ರಭುಜಿ. ನಿಮ್ ಫೋನಲ್ಲೇ ನೀವು ಬಾಯಲ್ಲಿ ಹೇಳಿದ್ರೆ ಅದು ಟೈಪ್ ಆಗುತ್ತೆ. ಅದಕ್ಕೆಲ್ಲ ಆಪ್ಷನ್ಸ್ ಇದೆ ಅಲ್ವಾ? ಓಕೆ. ಟೈಪ್ ಮಾಡಿ ಕಳಿಸ್ಬೋದು ಪ್ರಭುಜಿ. ಬರೆಯಕ್ಕೆ ಯಾರಿಗಾಗಲ್ಲ ಅವ್ರು ಟೈಪ್ ಮಾಡಿ ಕಳಿಸಿ. ಹರೇ ಕೃಷ್ಣ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. PDF ಮಾಡಿ ಕಳಿಸ್ಬೇಕಾಯ್ತಾ? ಅದು ಈ ವಾರದಲ್ಲಿ ಕಳಿಸ್ಬೇಕಾ ಮಾತಾಜಿ? ಟೈಮ್ ಎಷ್ಟಿದೆ ರೂಪ ಮಾತಾಜಿ? ಎಕ್ಸಾಮ್ ಮುಂಚೆ ಇದೆ. ಈಗ ಫಸ್ಟ್ ವೀಕ್ ಮುಂಚೆ ಅವರಿಗೆ ಕೊಡಿ ಟೈಮ್ ಎಷ್ಟು ಈಗ. ಈಗ ನೀವು ಎಷ್ಟು ಚಾಪ್ಟರ್ ಕೊಡ್ತೀರಿ ಮಾತಾಜಿ? ಮಾತಾಜಿ 2 ಯೂನಿಟ್ ಇದೆ. 1 ಯೂನಿಟ್ಗೆ 2 ಅಸೆಸ್ಮೆಂಟ್ ಇರುತ್ತೆ. ಹಾಗಾಗಿ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಕೊಡೋಣ ಅಂತ. ಹೌದೌದು. ನೆಕ್ಸ್ಟ್ ವೀಕ್ ಆದ್ಮೇಲೆ. ಅದೇ ಕೊಟ್ಟಿದ್ದೀರಾ ನೀವು ಕ್ವಶನ್ಸ್ ಇನ್ನ ಕೊಟ್ಟಿಲ್ಲ ಪ್ರಭು ಮಾತಾಜಿ. ಮೊದಲು ಅದರಲ್ಲಿ ಯಾವ್ದಾರ ಎರಡು ಕ್ವಶನ್ ಕೊಡ್ತಾರೆ ಮಾತಾಜಿ. ಅಲ್ಲಿ 2 ಸಿಲೆಕ್ಟ್ ಮಾಡಿ ಎಲ್ಲ ಮತ್ತೆ ಯಾವ ಡೇಟ್ ನಿಂದ ಆ ಡೇಟ್ ನಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕು. ಅದನ್ನು PDF ಮಾಡಿ ಕಳಿಸಿ. ಅದು ಇಮೇಲ್ ಕಳಿಸ್ಬೋದು ಅಥವಾ ವಾಟ್ಸಪ್ ನಲ್ಲಿ. ಹೇಗೆ ಮಾತಾಜಿ ನೀವು ಹೇಗೆ ಕಲೆಕ್ಟ್ ಮಾಡ್ತೀರಿ? ಇಮೇಲ್ ಅಲ್ಲಿಯಾ ಅಥವಾ ವಾಟ್ಸಪ್ ನಲ್ಲಿ? ವಾಟ್ಸಪ್ ನಲ್ಲಿ ಕಳಿಸ್ಲಿ ಮಾತಾಜಿ. PDF ಮಾಡಿ ಕಳಿಸಿ ಆಯ್ತಾ? ಅದು ಇವಾಗ ನಿಮ್ಗೆ ವಿವರಣೆ ಕೊಟ್ಟಿದೀವಿ ಅಷ್ಟೇನೆ. ನೆಕ್ಸ್ಟ್ ವೀಕ್ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಾರೆ ಕ್ವಶನ್ಸ್ ಏನು ಅಂತ. ಅದನ್ನ ನೋಡ್ಕೊಂಡು ನೀವು ಬುಕ್ ಇಟ್ಕೊಂಡೇ ಬರೆಯೋ ಅಂತದ್ದು, ಪ್ರಬಂಧವನ್ನ ಬರೆಯೋ ಅಂತದ್ದು. ನಾಟ್ ಮೋರ್ ದನ್ 600 words. ಹರೇ ಕೃಷ್ಣ. ನೆಕ್ಸ್ಟ್ ಸುಜಾತ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಮಾತಾಜಿ ಇವಾಗ ಅಂದ್ರಲ್ಲ ಅದೇ ಕ್ಲಿಯರ್ ಆಯ್ತು ಮಾತಾಜಿ. ಪ್ರಶ್ನೆ ಐದವೇನಂತಂದು ಕೇಳಿದ್ದು ಮಾತಾಜಿ. ಇವಾಗ ಹೇಳಿದ್ರಲ್ಲ ಅದೇ ಕ್ಲಿಯರ್ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಪ್ರಶ್ನೆ ಗ್ರೂಪ್ನಾಗ ಹಾಕ್ತೀರಾ ಮಾತಾಜಿ? ಆಗ್ತೀವಿ ಮಾತಾಜಿ. ಹಾಕ್ತೀರಾ? ಓಕೆ. ಅದು ಟೈಮಿಂಗು ಹೇಳ್ತೀರಾ ಮಾತಾಜಿ? ಅದು ಹಾಕದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ತೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಡಿಸ್ಕಷನ್ ಗ್ರೂಪ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ಹರೇ ಕೃಷ್ಣ. ಈಗ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಈಗ ನಾವು ಎಲ್ಲ ಈಗ ವಾರಕ್ಕೆ ಒಂದೇ ಸಲ ಕ್ಲಾಸ್ ತಗೋತೀವಲ್ವಾ? ಹಾಗಾಗಿ ನೀವು ನಿಮ್ಮಲ್ಲಿ ಒಂದು 15 ಜನಕ್ಕೆ ಒಟ್ಟು 32 ಜನ ಇದ್ದೀರಾ. ಅಲ್ಲಿ 2 ಜನ ನಾವು ಇಬ್ರು ಆಗ್ತೀವಿ ಬಿಡಿ, 30 ಜನ. ಅದಕ್ಕೆ ಒಂದು ಡಿಸ್ಕಷನ್ ಗ್ರೂಪ್ ಡೈಲಿ ನೀವು ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪ್ ಅಲ್ಲಿ ಒಬ್ರು ಲೀಡರ್ ಇರ್ತಾರೆ. ನೀವು ಅದನ್ನ ಡೈಲಿ ಓದ್ಬೇಕಾಗುತ್ತೆ. ಝೂಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಝೂಮ್ ಆ್ಯಪ್ 40 minutes ಇರುತ್ತೆ 1 ಮೀಟಿಂಗ್ ಅಲ್ಲಿ. ಅಲ್ಲಿ ನೀವು ಆ ಒಂದು ಪಾಠವನ್ನ ಒಬ್ರು ಓದೋದು, ಅದಕ್ಕೆ ಇನ್ನೊಬ್ರು ವಿವರಣೆಯನ್ನ ಕೊಡೋ ಅಂತದ್ದು. ಮಾತಾಜಿ ಒಂದೇ ಗ್ರೂಪ್ ಮಾಡ್ಲಿ ಅವರು. ಒಂದೇ ಗ್ರೂಪ್ ಮಾಡ್ತೀರಾ? ಹರೇ ಕೃಷ್ಣ. ಅದ್ರಲ್ಲಿ ನೀವು ಸಿಲೆಕ್ಟ್ ಮಾಡಿ ಮಾತಾಜಿ ಲೀಡರ್ಸ್. ಒಂದು ನಾನು ಅಶ್ವಿನಿ ರಾವ್ ಮಾತಾಜಿ, ಮತ್ತೊಂದು ನಿರ್ಮಲಾ ಮಾತಾಜಿ ಅಂತ ಮಾಡಿ. ಹೌದಾ? ಹರೇ ಕೃಷ್ಣ. ನೀವು ರೆಡಿ ಇದ್ದೀರಾ ಮಾತಾಜಿ? ಅಶ್ವಿನಿ ಮಾತಾಜಿ, ನಿರ್ಮಲಾ ಮಾತಾಜಿ. ಟೈಮಿಂಗ್ಸ್ ನಿಮಗೆಲ್ಲ ಯಾವ್ದು ಸರಿ ಹೋಗುತ್ತೆ ನೋಡ್ಕೊಳ್ಳಿ ಮಾತಾಜಿ. ಬೇರೆ ಕ್ಲಾಸಸ್ ತೆಗಿಲಿಕ್ಕಿದೆ ಮಾತಾಜಿ, ಭಗವದ್ಗೀತೆ ಇದೆ. ಅದು ನೀವು ಟೈಮ್ ಸಿಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಇದು ಪಾಸಿಬಿಲಿಟೀಸ್ ಇದೆ ಆ ಟೈಮ್. ಡೈಲಿ ಅಪ್ ಟು ಫ್ರೈಡೆ ಮಾಡಿ, ಮಂಡೇ ಟು ಫ್ರೈಡೆ ಟೈಮಿಂಗ್ ಎಲ್ಲ ಹೇಳಿ. ಮತ್ತೆ ನೀವು ಒಂದು ಝೂಮ್ ಲಿಂಕ್ ಅನ್ನು ಕ್ರಿಯೇಟ್ ಮಾಡಬೇಕು. ಆ ಝೂಮ್ ಲಿಂಕ್ ನೀವು ಅವರಿಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ನಿಮ್ಮದೆಲ್ಲ 30 people's ಗ್ರೂಪ್ ಮಾಡಿ. ಅದರಲ್ಲಿ ಝೂಮ್ ಲಿಂಕ್ ಕ್ರಿಯೇಟ್ ಮಾಡಿ ಅವರಿಗೆ ಕಳಿಸಿದೆ. ನಿಮ್ಮ ಓನ್ ಝೂಮ್ ಲಿಂಕ್ ಮಾಡಿ ಅಶ್ವಿನಿ ರಾವ್ ಮಾತಾಜಿ. ಮೀಟಿಂಗ್ ಮಾತಾಜಿ ನೀವು ಚಂದ್ರಿಕಾ ಮಾತಾಜಿ ನೀವೇ ಒಮ್ಮೆ ಆ ಗ್ರೂಪ್ ನಲ್ಲಿ ಹೋಗಿ ಅವರಿಗೆ ಅದರಲ್ಲಿ ಇವರನ್ನು ಚಂದ್ರಿಕಾ ಮಾತಾಜಿನೂ ಸಹ ಅಡ್ಮಿಟ್ ಮಾಡಿ ಅದರಲ್ಲಿ. ಮತ್ತೆ ಅವರೆಲ್ಲ ಆಡ್ ಮಾಡಿ. ಮತ್ತೆ ನಿಮ್ಗೆ ಹೇಗೆ ಯಾವ ಟೈಮ್ ಅವರೆಲ್ಲ ಕೇಳಿ, ಒಂದು ದಿವಸ ಅವರೆಲ್ಲ ಮೀಟಿಂಗ್ ತಕೊಳ್ಳಿ. ಅವರ ಕೇಳಿ ಎಷ್ಟು ಎಲ್ಲರಿಗೆ ಯಾವ್ದು ಸೂಟ್ ಆಗ್ತದೆ ಆ ಟೈಮ್ ನಲ್ಲಿ 1 hour ಅಥವಾ 40-45 minutes ಸಾಕು ಡಿಸ್ಕಷನ್ ಮಾಡುದಿಲ್ಲ ಎಲ್ಲ ಲೆಸನ್ ವೈಸ್ ನೀವೆಲ್ಲ. ಆಗ ನೀವು ಭಕ್ತಿ ರಕ್ಷೆ ಮಾಡಿದಾಗ ಮಾತ್ರ ನೀವು ಪೂರ್ಣವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ.
ನಾವು ಇಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳು ಮಾತ್ರ ಹೇಳ್ತಾ ಇರ್ತೀವಿ. ನೀವು ಭಕ್ತಿ ವೃಕ್ಷ ಡೈಲಿ ಅದನ್ನು ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಅಸೆಸ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಈಸಿ ಆಗುತ್ತೆ ಡೈಲಿ. ಹಾಗಾಗಿ ಯಾರಾದ್ರೂ ಇನ್ನೊಂದಿಬ್ರು ಯಾರು ಲೀಡರ್ ಆಗಿ ಬರ್ತೀರಾ? ಹರೇ ಕೃಷ್ಣ ಲೀಡರ್ಸ್ ಶ್ಯಾಮರೂಪಿಣಿ ದೇವಿದಾಸಿ ಮಾತಾಜಿ. ಮಾತಾಡಿ ಮಾತಾಜಿ. ಹರೇ ಕೃಷ್ಣ. ಪ್ರತಿ ಒಂದು ಶ್ಲೋಕನು ವಿವರಣೆ ಕೊಡ್ಬೇಕಾ ಮಾತಾಜಿ? ಆ ಮಾತಾಜಿ ಓದ್ಬೇಕು, ಪ್ರತಿಯೊಂದು ಶ್ಲೋಕ ಓದ್ಬೇಕು, ಅನುವಾದ ಓದ್ಬೇಕು, ಭಾವಾರ್ಥ ಓದ್ಬೇಕು. ಓದ್ತಾ ಓದ್ತಾ ನಿಮ್ಗೆ ಅದರಲ್ಲಿ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಮಾತಾಜಿ. ಈಗ ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಅದನ್ನ ಒಂದ್ 5 ಸಲ ಎಲ್ಲ ಓದ್ತಾ ಇರ್ತೀವಲ್ವಾ, ಒಬ್ಬೊಬ್ರು ಒಂದ್ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ, ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮಾತಾಜಿ ಒಂದ್ ಸ್ವಲ್ಪ ಲಿಂಕ್ ನೀವೇ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇವರು ಅಶ್ವಿನಿ ರೂಪಿಣಿ ಮಾತಾಜಿ ಲಿಂಕ್ ಕ್ರಿಯೇಟ್ ಮಾಡ್ತಾರೆ, ಝೂಮ್ ಲಿಂಕ್ ಅವ್ರು ಕಳಿಸ್ತಾರೆ ನಿಮ್ಗೆ. ಅಶ್ವಿನಿ ಮಾತಾಜಿ, ಅಶ್ವಿನಿ ಮಾತಾಜಿ, ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮಾಡ್ತೀರಲ್ಲ? ಹಾ, ಮಾಡ್ತೀನಿ. ಸಪ್ರೇಟ್ ಗ್ರೂಪ್ ಮಾಡ್ಬೇಕಲ್ವಾ ಮಾತಾಜಿ? ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರನ್ನೆಲ್ಲ ಜಾಯಿನ್ ಮಾಡಿ, ಇಷ್ಟು ಇವರನ್ನು. ಓಕೆ, ಫೈನ್ ಮಾತಾಜಿ. ಎಲ್ಲರನ್ನ ಜಾಯಿನ್ ಮಾಡಿರಿ, ನೋಡೋಣ. ಅದೇನಾದ್ರು ತುಂಬಾ ಜನ ಇದ್ರೆ ಇನ್ನೊಂದು ಗ್ರೂಪ್ ಮಾಡೋಣ. ಓಕೆ, ಫೈನ್ ಮಾತಾಜಿ. ಈಗ ಎಲ್ಲರೂ ಮಾಡಿ, ಇಲ್ಲದ ಹೆಚ್ಚಿದ್ರೆ ಮತ್ತೆ ನಾವು ಇನ್ನೊಂದು ಗ್ರೂಪ್ ಮಾಡುವ. ಈಗ ನೋಡಿ ಯಾರು ಓಕೆ ಓಕೆ ಮಾತಾಜಿ. ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲಲ್ಲ ಅದರಲ್ಲಿ ಸಹ. ಅಂದ್ರೆ ಡಿಸ್ಕಸ್ ಮಾಡಿದ್ರೇನೆ ನೀವು ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಬರೀ ವಾರಕ್ಕೊಂದ್ಸಲ ಕ್ಲಾಸ್ ಕೇಳ್ತೀನಿ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಹರೇ ಕೃಷ್ಣ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಸಮಯ ಏನಾದ್ರು ಇಲ್ಲದಿದ್ರೆ 15 ಮಾಡುವ ಮಾತಾಜಿ. ಚಂದ್ರಿಕಾ ಮಾತಾಜಿ 15 ಮಾಡ್ಬೋದು ಮಾತಾಜಿ. ಎಷ್ಟು ಜನ ಬರ್ತಾರೆ ಅಂತ ನೋಡ್ಬೇಕು. ಲೀಡರ್ ಬೇಕಲ್ಲ ಒಂದು, ಯಾರು ಮಾಡುದು? ಹರೇ ಕೃಷ್ಣ. ಪ್ರಭುಜಿ ಸಮಯ ಕೇಳಿದ್ರಲ್ವಾ, ನಿಮ್ಗೆಲ್ಲ ಯಾವ್ದು ಸಮಯ ಸರಿ ಹೋಗುತ್ತೋ ಆ ಸಮಯನ ಹೊಂದಿಸ್ಕೋಬೇಕಾಗುತ್ತೆ ಪ್ರಭುಜಿ. ಈಗ ಒಂದು ಗ್ರೂಪ್ ಮಾಡ್ಲಿ, ನಂತರ ನೋಡುವ ಮಾತಾಜಿ. ಅದೇ ಆಮೇಲೆ ನೋಡೋಣ ಮಾತಾಜಿ. 7ರಿಂದ 7:40 ಆಗ್ಬೋದೇನು ಮಾತಾಜಿ? ಅದೇ ಎಲ್ಲರೂ ನೀವು ಡಿಸ್ಕಸ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಯಾವ ಟೈಮ್ ಸರಿ ಹೋಗುತ್ತೆ ಆ ಟೈಮ್ಗೆ ಎಲ್ಲರೂ ಸೇರಿ ಆ ಒಂದು ಯಾವ್ಯಾವ, ಈಗ ಮೊದಲನೇ ಚಾಪ್ಟರ್ ಆಗಿದೆ, 2ನೇ ಚಾಪ್ಟರ್ ಮುಗೀತಾ ಇದೆ, ಅದನ್ನೆಲ್ಲ ನೀವು ಪ್ರತಿಯೊಂದು ಅಧ್ಯಾಯ, ಒಂದೊಂದು ಶ್ಲೋಕ, ಒಂದೊಂದು ಭಾವಾರ್ಥ. ಮಾತಾಜಿ 8 o'clock ಇಡ್ರಿ ಮಾತಾಜಿ. ಎಲ್ಲಾರು ಡ್ಯೂಟಿಗಳಿಗೆ ಹೋಗಿ ಬರೋರು ಇರ್ತಾರೆ. ಹೌದು ಮಾತಾಜಿ, ಡ್ಯೂಟಿ ಹೋಗೋದಿಲ್ಲ ಇರ್ತದೆ. ಹಾಗಾಗಿ 8 o'clock ಆದ್ರೆ ಎಲ್ರು ಮನೆಗೆ ಸೇರ್ತಾರೆ. 8 o'clock ಲೇಡೀಸ್ ನವರಿಗೆ ಪ್ರಾಬ್ಲಮ್ ಆಗ್ಬೋದಲ್ಲ, ಅವರಿಗೆ ಮನೆಯ ಕೆಲಸ ಇದೆ. ಮಾತಾಜಿ ಡೈಲಿ ನೋಡಿ ಹೇಗೆ ನೋಡಿ ನೀವೇ ಸಿಲೆಕ್ಟ್ ಮಾಡಿ. 7ರಿಂದ 7:40 ಕರೆಕ್ಟ್ ಮಾತಾಜಿ. 7ರಿಂದ 7:40. ಎಲ್ಲರೂ ಏನ್ ಮಾಡಿ ಗೊತ್ತಾ, ಈಗ ಮೊದಲು ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡ್ಕೊಂಡಾಗ ಒಂದ್ ಮೀಟಿಂಗ್ ಇಡಿ, ಎಲ್ಲರೂ ಟೈಮ್ ನ ಹರೇ ಕೃಷ್ಣ 1 hour ಬೇಕು ಆಕ್ಚುಲಿ. ಅದು 2 ಸಲ ನಿಂಗ್ ಜಾಯಿನ್ ಮಾಡಿ. ಈಗ 1 hour ಅಟ್ಲೀಸ್ಟ್ ಬೇಕಾಗತ್ತೆ ಮಾತಾಜಿ. 7 to 8 ಮಾಡೋಣ ಮಾತಾಜಿ. ಮತ್ತೆ 18 ಅಧ್ಯಾಯ ಇದೆ ಅಲ್ವಾ, ಆಲ್ರೆಡಿ 1 and 2 ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೊ ಎಷ್ಟು ಮೆಂಬರ್ ಇದ್ದಾರೆ, ಒಬ್ಬೊಬ್ಬರಿಗೆ ಟಾಸ್ಕ್ ತರ ಒಂದೊಂದ್ ಚೂರು ಓದ್ಕೊಂಡ್ ಬರ್ಬೇಕು, ಒಂದೊಂದ್ ಶ್ಲೋಕ ಓದ್ಕೊಂಡ್ ಬಂದು ಅವರು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಕ್ಲಾಸ್ ಅಲ್ಲಿ. ಸೊ ಅಟ್ ದ ಸೇಮ್ ಟೈಮ್ ಯಾರು ಜಾಸ್ತಿ ಗೊತ್ತಿರುತ್ತೆ ಅವರು ಕೂಡ ಅವ್ರ ಪಾಯಿಂಟ್ ಆಫ್ ವ್ಯೂ ಅನ್ನು ಹೇಳ್ಬಹುದು ಅಲ್ಲಿ. ಆ ತರ ಮಾಡ್ಬೇಕು ಮಾತಾಜಿ. ಯಾರಿಗಾದ್ರೂ ಒಂದ್ ದಿವಸ ಅಟೆಂಡ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಇಟ್ ಶುಡ್ ಬಿ 7 to 8 o'clock. ಕರೆಕ್ಟ್ ಆಗಿ 1 hour ಬೇಕು ಮಾತಾಜಿ. ಹೌದು, 1 hour ಬೇಕು. ಗ್ರೂಪ್ ಮಾಡಿ ಮಾತಾಜಿ. ನೀವು ಅಶ್ವಿನಿ ಮಾತಾಜಿ ಗ್ರೂಪ್ ಮಾಡಿ ಓಕೆ ಮಾತಾಜಿ. ಒಂದ್ ಮೀಟಿಂಗ್ ಕರೆದು ಒಂದು ಟೈಮ್ ಇಟ್ಕೊಂಡು ಡಿಸ್ಕಸ್ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಡೈಲಿ ಇರುತ್ತೆ? ಡೈಲಿ ಇರುತ್ತೆ ಮಾತಾಜಿ. ಸಂಡೇ ಇಲ್ಲ, ಸಂಡೇ ಬಿಟ್ಟು. ಸಂಡೇ ಬಿಟ್ಟು. ಹರೇ ಕೃಷ್ಣ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ನಂಗೆ ನೀವು ಶೇರ್ ಆಫ್ ಮಾಡಿ, ನಾನು ಶೇರ್ ಮಾಡ್ತೇನೆ. ಅದು ಗೂಗಲ್ ಫಾರ್ಮ್ ಅವ್ರಿಗೆ ಹೇಗೆ ಫಿಲ್ ಅಪ್ ಮಾಡೋದು ಹೇಳ್ತೇನೆ. ನಿಮ್ಮ ಶೇರ್ ಆಫ್ ಮಾಡಿ. ಶೇರ್ ಆಫ್ ಮಾಡ್ಲಾ? ಓಕೆ ಮಾತಾಜಿ. ಮಾತಾಜಿ ಡಿಸ್ಕಷನ್ ಗ್ರೂಪ್ಗೆ ಅಟೆಂಡೆನ್ಸ್ ಲಿಂಕ್ ಬೇಡ ಅಲ್ವಾ ಮಾತಾಜಿ? ಅಲ್ಲಿಗೆ ಬೇಡ ಮಾತಾಜಿ, ಅಲ್ಲಿಗೆ ಬೇಡ. ಶೇರ್ ಸ್ಟಾಪ್ ಮಾಡಿದೀನಿ ನೋಡಿ ಮಾತಾಜಿ. ಮಾಡ್ತೇನೆ. ಹರೇ ಕೃಷ್ಣ. ಗೂಗಲ್ ಫಾರ್ಮ್ ನೋಡಿ ಹೀಗೆ ಇದೆ. ಡೈಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ ಇಲ್ಲಿ ನೋಡಿ. ಈಗ ಇಮೇಲ್ ಹಾಕಿ ಇಲ್ಲಿ ಇಮೇಲ್ ಹಾಕಿ, ನಿಮ್ಮ ಏನೇನಿದೆ ಅದು ಇಮೇಲ್ ಹಾಕಿ ಫುಲ್.
ಮಾತಾಜಿ ನಮ್ದು ಅಟೆಂಡೆನ್ಸ್ ಹಾಕ್ರಿ ಮಾತಾಜಿ ಸುಜಾತ ಮಾತಾಜಿ. ನಾನು ಸುಚಿತ್ರಾ ಮಾತಾಜಿಗೆ ಹೇಳ್ತೀನಿ ಮಾತಾಜಿ. ಓಕೆ ಮಾತಾ ನಂತರ ನಿಮ್ಮ ಹೆಸರು ಹಾಕಿ. ಓಕೆ, ನಿಮ್ಮ ಹೆಸರು ಫುಲ್ ಹಾಕಿ, ಮತ್ತೆ ಮೊಬೈಲ್ ನಂಬರ್ ಹಾಕಿ, ಮತ್ತೆ ಇಲ್ಲಿ ನೋಡಿ ಡೇಟ್ ಇದೆಯಲ್ಲ, ಇಲ್ಲಿ ಡೇಟ್ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಬಾಕ್ಸ್ ಇದೆ ಅಲ್ಲಿ ಕ್ಲಿಕ್ ಮಾಡಿ. ನೋಡಿ ಈಗ ಇವತ್ತಿನ ಡೇಟ್ ನೋಡಿ 28 ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಬರ್ತದೆ ಡೇಟ್ ಎಲ್ಲ ನೋಡಿ, ಇವತ್ತಿನ ಡೇಟ್. ಓಕೆ, ಹಾಗೆ ಡೇಲಿ ಇದೆ. ನಂತರ ಇಲ್ಲಿ ಬನ್ನಿ. ಈಗ ನೀವು ಜೂಮ್ ಲೈವ್ ಮಂಗಳಾರತಿ 4:30ಗೆ ನೀವು ಅಟೆಂಡ್ ಮಾಡಿದ್ರೆ ಎಸ್, ಇಲ್ಲದಿದ್ರೆ ಅದನ್ನು ನೀವು ಟೆಂಪಲ್ ನಲ್ಲಿ ಇದ್ದೀರಿ ಅಲ್ಲಿ ಮಾಡಿದ್ರೆ ಅಲ್ಲಿ ಹಾಕಿ, ಇಲ್ಲದಿದ್ರೆ ಮನೆಯಲ್ಲಿ ನೀವು ಆರತಿ ಮಾಡ್ತೀರಾ ಅದನ್ನು ಹಾಕಿ, ಇಲ್ಲದೆ ಯೂಟ್ಯೂಬ್ ನಲ್ಲಿ ಯಾವುದೇ ಒಂದು ಯೂಟ್ಯೂಬ್ ನಲ್ಲಿ ಮಾಡ್ತಿದ್ದೀರ ಯೂಟ್ಯೂಬ್ ನಲ್ಲಿ ಹಾಕಿ. ಯಾವುದೇ ಒಂದು ಸಿಲೆಕ್ಟ್ ಮಾಡ್ಬೇಕು, ನೀವು ಯಾವ ಮಾಡ್ತೀರಿ ಅದನ್ನು ಸಿಲೆಕ್ಟ್ ಮಾಡ್ಬೇಕು. ಇಲ್ಲದೆ ಅದು ಏನು ಇಲ್ಲ ಮಿಸ್ ಆದ್ರೆ ಮಿಸ್ ಮಾಡಿ ಇಲ್ಲಿ ಟಿಕ್ ಮಾಡಿ. ಇಲ್ಲದೆ ಏನ್ ಬೇರೆ ಕ್ಲಾಸಿನಲ್ಲಿ ಜೂಮ್ ಲೈವ್ ಎಲ್ಲ ಏನು ಎಲ್ಲಿ ತಗೊಳ್ತೀರ ಅದು ಮಾಡಿ. ಮತ್ತೆ ಗುರು ಪೂಜೆ ನೀವು ಸಹ ಸೇಮ್ ಜೂಮ್ ಲೈವ್ ಅಟೆಂಡ್ ಮಾಡ್ತೀರಾ ಅಥವಾ ಟೆಂಪಲ್ ನಲ್ಲಿ ಅಟೆಂಡ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಮಾಡ್ತೀರಾ ಅಥವಾ ಯೂಟ್ಯೂಬ್ ನಲ್ಲಿ ನೋಡಿ ಮಾಡ್ತೀರಾ ಅಥವಾ ಮಿಸ್ ಆಗಿದೆ ಅಥವಾ ಏನ ಬೇರೆ ರೀಸನ್ ಏನಿದ್ರೆ ಅದನ್ನು ಟಿಕ್ ಮಾಡಿ. ಹಾಗೆ ಶ್ರೀಮದ್ ಭಾಗವತ ಡೈಲಿ 8 to 9 ಕ್ಲಾಸ್ ಇದೆ ಜೂಮ್ ಲೈವ್. ಸೊ ಅದು ನೀವು ಎಲ್ಲಿ ಮಾಡ್ತೀರಿ ಅದನ್ನು ಟಿಕ್ ಮಾಡ್ತಾ ಓನ್ಲಿ ಒನ್ ಯಾವುದೇ ಒಂದು ಸಿಲೆಕ್ಟ್ ಮಾಡಿ. ಆಯ್ತಾ? ಹರೇ ಕೃಷ್ಣ. ಆಯ್ತು, ಅರ್ಥ ಆಯ್ತಾ ಇದು? ಹರೇ ಕೃಷ್ಣ. ನಂತರ ನೆಕ್ಸ್ಟ್ ನೀವು ಈಗ ನೆಕ್ಸ್ಟ್ 16 ರೌಂಡ್ ನೀವು ಕಂಪ್ಲೀಟ್ ಮಾಡಿದ್ದೀರಾದ್ರೆ ಎಸ್ ಹಾಕಿ, ಇಲ್ಲ ಮಾಡ್ಲಿಲ್ಲದಿದ್ರೆ ನಿಮ್ಮ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಇದನ್ನ ಹಾಕಿ ಎಟ್ ಟು ಕಂಪ್ಲೀಟ್ ಅಂತ. ಓಕೆ, ನಂತರ ಈ ಪ್ರಭುವಾದ ಯಾವ ಬುಕ್ ನೀವು ಹೋಗ್ತೀರಿ? ಭಗವದ್ಗೀತೆ ಓದ್ತಾ ಇದ್ದೀರಾ ಅಥವಾ ಭಾಗವತಂ ಓದ್ತಾ ಇದ್ದೀರಾ, ಚೈತನ್ಯ ಚರಿ ಯಾವ್ದು ಪ್ರಭುವಾದ ಯಾವ ಬುಕ್ಸ್ ನೀವು ಓದ್ತೀರಿ ಅದನ್ನು ಇಲ್ಲಿ ಬರೀರಿ ಅಷ್ಟೇ ಡೈಲಿ ಯಾವ್ದು. ಮತ್ತೆ ಏನಾದ್ರು ನಿಮ್ಮದೇ ಡೌಟ್ಸ್ ಇದೆ, ಕ್ವಶನ್ ಇದೆ, ಕಮೆಂಟ್ಸ್ ಇದೆ, ಏನಿ ಇದೆ ಅದನ್ನ ಇಲ್ಲಿ ಹಾಕಿ. ನಂತರ ಸಬ್ಮಿಟ್ ಮಾಡಿ, ಜಸ್ಟ್ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ. ಅರ್ಥ ಆಯ್ತಾ ಎಲ್ಲರಿಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದ್ರಲ್ಲಿ ಮೇಲ್ಗಡೆ ಮಾತ್ರ ಲಿಂಕ್ ಇದೆ, ಇದು ಕೆಳಗಡೆದೆಲ್ಲ ಇಲ್ಲಲ್ಲ ಮಾತಾಜಿ ಅದ್ರಲ್ಲಿ? ಇದಕ್ಕೆ ಲಿಂಕ್ ಬೇರೆ ಇದೆಯಾ? ಯಾವ್ದು ಮತ್ತೆ ಪ್ರಭುಜಿ? ಅದೇ ನಾರ್ಮಲಿ ಅಟೆಂಡೆನ್ಸ್ ಹಾಕೋದು ಒಂದು ಗೊತ್ತು, ಇದೆಲ್ಲ ಎಲ್ಲಿದೆ ಮತ್ತೆ ಲಿಂಕ್? ಇದು ಡೈಲಿ ನಾನು ಕಳಿಸಿದ್ದೇನಲ್ಲ ನಿಮ್ಮ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸಿದ್ದೇನೆ. ಸಾಧನಾ ಚಾಟ್ ಅಂತಿದೆ ನೋಡಿ ಪ್ರಭುಜಿ, ಅಲ್ಲಿ ಸಾಧನಾ ಚಾಟ್ ಅಂತ ನಾನು ಬರೆದು ಕಳಿಸಿದ್ದೇನೆ. ಅದನ್ನು ಡೈಲಿ ನೀವು ಬರೆದು ಫಿಲ್ಅಪ್ ಮಾಡ್ಬೇಕು. ಡೈಲಿ ಮಾಡಿದ್ರೆ ನಮ್ಗೆ ರೆಸ್ಪಾನ್ಸ್ ಸಿಗ್ತದೆ, ಮತ್ತೆ ನಾವು ಅಲ್ಲಿ ಕಳಿಸ್ತೇವೆ. ಅದು ಅದಕ್ಕೆ ಸಹ ಮಾರ್ಕ್ಸ್ ಇದೆ ಪ್ರಭುಜಿ. ಡೈಲಿ ನೀವು ಇದೆಲ್ಲ ಮಾಡ್ತೀರಾ? ನಾವು ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಮಾತಾಜಿ? ಯಾವ್ದು ಮಾಡ್ಲಿಲ್ಲ ಮಾತಾಜಿ? ಈ ಫಾರ್ಮ್ ಅಲ್ಲಿ ಟಿಲ್ ನಾವು ಫಿಲ್ ಮಾಡಿಲ್ಲ ಮಾತಾಜಿ. ಈಗ ಸ್ಟಾರ್ಟ್ ಮಾಡಿ ಅಲ್ಲ, ನೋ ಪ್ರಾಬ್ಲಮ್, ಈಗ ಮಾಡಿ. ಇವತ್ತಿನಿಂದ ಮಾಡಿ, ಇವತ್ತಿನಿಂದ ಮಾಡಿ ಮಾತಾಜಿ. ಮಾತಾಜಿ ಹೇಳಿ ಪ್ರಭುಜಿ. ಮಾತಾಜಿ ಇವಾಗ ಮಂಗಳಾರತಿ ನಾವು ಆಮೇಲೆ ಮಾಡ್ಕೊಂತೀವಿ ಮಾತಾಜಿ, ಫಸ್ಟ್ ಜಪ ಮಾಡ್ಬಿಡ್ತೀವಿ. ಅದು ಯಾವ ತರ ಇದು ಮಾಡೋದು? ಇಲ್ಲ ನೋಡಿ, ಅಂದ್ರೆ ನೀವು ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬ್ ನಲ್ಲಿ ಮಾಡ್ತೀರಾ, ಅಲ್ಲಿ ಕಳಿಸಿ. ಮನೇಲೆ ಮಾಡ್ತೀವಿ, ಮನೇಲೆ ಅಟ್ ಹೋಮ್ ಮಾಡಿ, ಅಟ್ ಹೋಮ್ ಕ್ಲಿಕ್ ಮಾಡಿ ಅಲ್ಲ, ಅಟ್ ಹೋಮ್ ಕ್ಲಿಕ್ ಮಾಡಿ. ಅದೇ ಆಮೇಲೆ ಮಾಡ್ತೀವಿ ಮಾತಾಜಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಟ್ ಹೋಮ್ ಕ್ಲಿಕ್ ಮಾಡಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಗುರು ಪೂಜೆ ಮಾಡ್ತಿಲ್ಲ ಮಾತಾಜಿ ನಾವು. ಇದು ಟೆಂಪಲ್ ಅಲ್ಲಿ ಮಾಡ್ತೇರಲ್ಲ 7:15ಗೆ ಗುರು ಪೂಜೆ ಸ್ಟಾರ್ಟ್ ಆಗ್ತದೆ. 7:15 to ಅಲ್ಲ, ನಾವು 7:40. ಮನೇಲಿ ಮಾತ್ರ ಅದೇ ಡ್ಯೂಟಿ ವರ್ಷಿಪ್ ಮಾಡ್ಕೊಂತೀವಿ. ಅದು ಇದೆಯಲ್ಲ ಅಟ್ ಹೋಮ್ ಇದೆಯಲ್ಲ, ಅಟ್ ಹೋಮ್ ಅಲ್ಲಿ ಕ್ಲಿಕ್ ಮಾಡಿ ಆಯ್ತು. ಓಕೆ ಅದು ಮಾಡ್ತಿಲ್ಲ, ಗುರು ಪೂಜೆ ಸಪ್ರೇಟ್ ಆಗಿ ಮಾಡ್ತಾ ಇಲ್ಲ ಮಾತಾಜಿ, ಆಲ್ಟರ್ ಅಲ್ಲಿ ಅದೇ ಮಾಡ್ತಾ ಇದೀವಿ. ಅದು ನೀವೇ ಹೇಗೆ ಮಾಡ್ತೀರಿ ಅದನ್ನು ಹಾಕಿ. ಓಕೆ ಮಾತಾಜಿ, ಸಾಧನ ಚಾರ್ಟ್ ಇನ್ನೊಂದ್ಸರಿ ಹಾಕಿ ಮಾತಾಜಿ. ಇದೇ ಸಾಧನ ಚಾರ್ಟ್. ಏನಾಯ್ತು? ಹರೇ ಕೃಷ್ಣ. ಏನ್ ಮಾತಾಜಿ? ಹಾಕ್ತೇನೆ. ಓಕೆ ಓಕೆ ಆಯ್ತಲ್ಲ, ಏನು ಡೌಟ್ ಇಲ್ಲಲ್ಲ? ಎಲ್ಲ ಇದನ್ನು ಫಿಲ್ ಅಟೆಂಡೆನ್ಸ್ ಇದು ಲಿಂಕ್ ಅಲ್ಲಿ ಹಾಕಿದೀವಿ ಮಾತಾಜಿ. ಸಾಧನ ಚಾರ್ಟ್ ಬೇರೆ ಬೇರೆ ಎಂಟ್ರಿ ಸಾಧನ ಮಾಡ್ಬೇಕು. ಚಾರ್ಟ್ ನಿಮ್ಗೆ ಡೈಲಿ ಹಾಕ್ಬೇಕು. ಡೈಲಿ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಕಳಿಸಿದ್ದೇನೆ, ಇನ್ನೊಮ್ಮೆ ಬೇಕಾದ್ರೆ ಕಳಿಸ್ತೇನೆ. ಅದು ಡೈಲಿ ನಾನು ಕಳಿಸ್ತೇನೆ, ನೀವು ಅದನ್ನು ಮಾಡಿ ಡೈಲಿ. ಅಶ್ವಿನಿ ಮಾತಾಜಿ ನಿಮ್ಗೆ ಈಗ ಗ್ರೂಪ್ ಮಾಡಿದ್ರೆ ಅಂತ ನಿಮ್ಗೆ ನೀವು ಮತ್ತೆ ಡೈಲಿ ಸಾಧನ ಚಾರ್ಟ್ ಅದು ಕಳಿಸಿ ಆಯ್ತಾ ನಿಮ್ಮ ಗ್ರೂಪ್ ನಲ್ಲಿ. ಅಶ್ವಿನಿ ಮಾತಾಜಿ ಹೋದ್ರಾ? ಮಾತಾಜಿ ನಮ್ಗ ಬರ್ಲಾರ್ದವ್ರು ಮಾತಾಜಿ ಅದು ನಿಮ್ಮ ಮನೆಯಲ್ಲಿ ಕೇಳಿ ಮಾಡಿ ಮಾತಾಜಿ ಪ್ಲೀಸ್. ಹೌದಾ? ಇಲ್ಲದಿದ್ರೆ ಮಾತಾಜಿ ನಮ್ಮ ವಾಟ್ಸಪ್ ಬರುತ್ತೆ.
ನಿಮ್ಮ ಮನೇಲಿ ಯಾರು ಇಲ್ವಾ? ಮಕ್ಕಳು ಯಾರು ಇಲ್ವಾ? ಅವರಿಗೆ ಹೇಳಿ, ಅವರೆಲ್ಲ ಫಿಲ್ಅಪ್ ಮಾಡಿ ಕೊಡ್ತಾರೆ. ಧ್ಯಾನಕ್ಕೆ ಬರ್ತಾರ. ಹಾ ಇವಾಗ ಇಲ್ಲ ಸದ್ಯಕ್ಕೆ. ಅವ್ರು ಡೈಲಿ ಬರ್ತಾರೆ ಅಲ್ಲ, ಅವರಿಗೆ ಹೇಳಿ ಅಲ್ಲ, ಅವ್ರು ಮಾಡ್ತಾರೆ. ನೀವು ಅವರಿಗೆ ಹೇಳಿ, ಲೇಟ್ ಆಗಿ ಬರುತ್ತೆ. ಆಮೇಲೆ ಡೈಲಿ ಮಾಡ್ಬೇಕು ಅಷ್ಟೇ. ಅಂದ್ರೆ ಇದು ಆಗ್ಬೇಕಲ್ ಮಾತಾಜಿ, ಗ್ರೂಪ್ನಾಗ ಹಾಕ್ತಿರೇನು? ಇದು ಗ್ರೂಪ್ ನಲ್ಲಿ ಹಾಕಿದ್ದೇನೆ, ನಾನು ಹಾಕ್ತೇನೆ ಈಗ ಡೈಲಿ. ನಿಮ್ಮ ಗ್ರೂಪ್ ಅಶ್ವಿನಿ ಮಾತಾಜಿ ಗ್ರೂಪ್ ಮಾಡ್ತಾರೆ, ಅಲ್ಲಿ ಅವ್ರ ನಂತರ ಡೈಲಿ ಹಾಕ್ತಾರೆ, ಆಯ್ತಾ? ಮಾತಾಜಿ ಟೈಮಿಂಗ್ ಏನಾದ್ರು ಇರುತ್ತಾ ಫಿಲಪ್ ಮಾಡೋದು? ಏನು ಫಾರ್ಮ್ ಫಿಲಪ್ ಮಾಡೋದು ಟೈಮಿಂಗ್ ಏನಾದ್ರು ಇರುತ್ತಾ? ಇಲ್ಲ, ನೀವು ಬೆಳಿಗ್ಗೆ ಮಾಡಿ ಆ ದಿವಸ ಡೈಲಿ ಮಾಡಿ ಬಿಫೋರ್ 9 o'clock ಸಬ್ಮಿಟ್ ಮಾಡಿ, ಬಿಫೋರ್ 9 PM ಸಬ್ಮಿಟ್ ಮಾಡಿ, ಓಕೆ ಆಯ್ತಾ? ಡೈಲಿ ಮಾಡ್ಬೇಕು, ಇದು ನಿಮ್ಮ ಡೈಲಿ ಡ್ಯೂಟಿ. ನಿಮ್ಮ ಏನೇನ್ ಮಾಡ್ತೀರಿ ಅದು ಗೊತ್ತಾಗ್ಬೇಕಲ್ಲ. ಭಕ್ತಿಶಾಸ್ತ್ರ ನೀವು ಮಾಡ್ತಿದ್ರಿ, ನೀವು ಇದೆಲ್ಲ ಮಾಡ್ಬೇಕು. ಇಲ್ಲಿ ತನಕ ಬಂದಿದ್ದೀರಿ ಅಂದ್ರೆ ಇದು ಎಲ್ಲ ಭಕ್ತಿ ಮಾಡ್ಲೇಬೇಕಲ್ಲ ನಮ್ಗೆ, ಅದಕ್ಕಾಗಿ. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ की जय, ನಾಮಾಚಾರ್ಯ ಹರಿದಾಸ್ ಠಾಕೂರ್ की जय, ಭಗವದ್ಗೀತಾ ಗ್ರಂಥರಾಜ್ की जय. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.